ಲಂಬೋದರ ಲಕುಮಿಕರ ಸಿದ್ಧಚಾರಣ ಗಣ ಸೇವಿತ ಸಿದ್ಧಿ ವಿನಾಯಕ ತೇ ನಮೋ ನಮೋ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನೂತ ಲಂಬೋದರ ಲಕುಮಿಕರ ಶ್ರೀ ಗಣನಾಥ ಸಿಂಧೂರ ವರ್ಣ ಕರುಣ ಸಾಗರ ಕರಿವದನ ಲಂಬೋದರ ಲಕುಮಿಕರ ಅಂಬಾಸುತ ಅಮರ ವಿನೂತ ಲಂಬೋದರ ಲಕುಮಿಕರ. ಅಸೇಗೋಳಿ ಯುವಕ ಮಂಡಲ ಮತ್ತು ಸಾರ್ವಜನಿಕ ಮೊಸರುಗುಡಿಕೆ ಉತ್ಸವ ಸಮಿತಿಯ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ 34ನೇ ವರ್ಷದ ಮೊಸರುಗುಡಿಕೆ ಉತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರನ್ನ ಪ್ರಪ್ರಥಮವಾಗಿ ಸ್ವಾಗತಿಸುತ್ತಾ, ನಿಮ್ಮ ಮುಂಭಾಗದಲ್ಲಿರತಕ್ಕಂಥ ಎತ್ತರದ ವೇದಿಕೆಯಲ್ಲಿರತಕ್ಕಂಥ ವಿಶೇಷ ಅತಿಥಿಗಳನ್ನು ಕೂಡ ಸ್ವಾಗತಿಸುವಂಥದ್ದು ನಮ್ಮ ಕರ್ತವ್ಯ. ಅದರ ಜೊತೆಯಲ್ಲಿ ಪ್ರಸ್ತಾವನೆ 2 ಮಾತನ್ನು ಕೂಡ ಹೇಳುವಂಥದ್ದು ಅಷ್ಟೇ ಮುಖ್ಯ ಅಂತ ಅಂದುಕೊಂಡಿದ್ದೇನೆ. ನಮಗೆಲ್ಲ ತಿಳಿದಿರುವ ಹಾಗೆ ಕಳೆದ 2 ವರ್ಷ ನಮಗೆ ಈ ಕೊರೋನಾ ನಿಮಿತ್ತ ಇಂಥ ಒಂದು ಉತ್ಸವನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಸುಮಾರು 31 ವರ್ಷಗಳನ್ನು ಬೇರೆ ಬೇರೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ, ಅದು ಸ್ಪೋರ್ಟ್ಸ್ ಮತ್ತು ಗೇಮ್ಸನ್ನು ಮಾಡುವುದರ ಮೂಲಕ, ಪ್ರತಿಯೊಂದು ವರ್ಷದಲ್ಲಿ ಕೂಡ ಒಬ್ಬೊಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡುವುದರ ಮೂಲಕ, JC ಸಂಸ್ಥೆಯನ್ನು ಸೇರಿಸಿಕೊಂಡು ಅವರ ಮೂಲಕ ಮುದ್ದು ಕೃಷ್ಣ ಸ್ಪರ್ಧೆ, ಪುಟಾಣಿ ಕೃಷ್ಣ ಸ್ಪರ್ಧೆ, ಬಾಲಕೃಷ್ಣ ಸ್ಪರ್ಧೆ ಅಥವಾ ರಾಧಾಕೃಷ್ಣ ಸ್ಪರ್ಧೆಯನ್ನು ಮಾಡುವುದರ ಮೂಲಕ, ಶೋಭಾಯಾತ್ರೆಯನ್ನು ಮಾಡುವುದರ ಮೂಲಕ, ಕಾರ್ಯಕ್ರಮದ ಕೊನೆಗೆ ಸುಂದರವಾದ ಒಂದು ಹಾಸ್ಯಭರಿತ ನಾಟಕವನ್ನು ಮಾಡುವುದರ ಮೂಲಕ ನಾವು ಬಹಳ ವಿಶೇಷವಾದಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೆವು. ಕಳೆದ 2 ವರ್ಷಗಳಲ್ಲಿ ಕೊರೋನಾ ಯಾರನ್ನು ಕೂಡ ಯಾವ ಕಾರ್ಯಕ್ರಮವನ್ನು ಮಾಡಲಿಕ್ಕೂ ಬಿಡಲಿಲ್ಲ. ಸರ್ಕಾರದ ಕಾನೂನು ಕಠಿಣ ಆಗಿತ್ತು. ಅದು ಏನೇ ಕಠಿಣ ಇದ್ದರೂ ಕೂಡ ನಾವು ಸಾಂಕೇತಿಕವಾಗಿ ಮಡಿಕೆ ಹೊಡೆಯುವಂಥ ಕಾರ್ಯಕ್ರಮವನ್ನು ಮಾಡಿದ್ದೆವು, ಸಾಂಕೇತಿಕವಾಗಿ. ಯಾಕೆ ಅದು ನಿಲ್ಲಬಾರದು ಅನ್ನೋ ಒಂದು ಕಾರಣಕ್ಕೆ. ಆದರೆ ಈ ವರ್ಷಕ್ಕೆ ಮತ್ತೆ ಯಥಾಸ್ಥಿತಿಯಲ್ಲಿ ನಾವು ಈ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಕಳೆದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ಮೊನ್ನೆ 15ನೇ ತಾರೀಕಿನಂದು ನಾವು ಈ ಉಳ್ಳಾಲ ವಲಯದ ಭಾಗಕ್ಕೆ ಸೀಮಿತವಾದಂತಹ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೆವು. ಅದು ಕಬಡ್ಡಿ ಇರ್ಬೋದು, ಹಗ್ಗ ಜಗ್ಗಾಟ ಇರ್ಬೋದು, ಮಕ್ಕಳ ಕ್ರೀಡಾ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಮಹಿಳಾ ಕಾರ್ಯಕ್ರಮ, ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಕೂಡ ನಾವು ಯಶಸ್ವಿಯಾಗಿ ನಿರ್ವಹಿಸಿದ್ದೆವು. ಹಾಗೆ ಪ್ರತಿ ವರ್ಷವೂ ಕೂಡ ಒಂದು ಉತ್ಸವಕ್ಕೆ ನಾವು ಒಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥ ಒಂದು ಕಾರ್ಯಕ್ರಮ, ನಮ್ಮ ಗೌರವ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡು ಒಂದು ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಈ ವರ್ಷ ನಮಗೆ ಯಾರು ಆಗಬೇಕಂತ ಹೇಳಿದಾಗ, ಅವರು ಭಾಷಣ ಮಾಡೋ ಇದ್ದರೂ ಚಿಂತೆ ಇಲ್ಲ, ನಮ್ಮೊಂದಿಗೆ ಸಹಕಾರ ನೀಡುವವರು ಬೇಕು, ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಕೆಲಸ ಮಾಡುವವರು ಬೇಕು ಅಂತ ನಮ್ಮ ಗೌರವ ಅಧ್ಯಕ್ಷರು ಕೇಳಿಕೊಂಡ ಮೇರೆಗೆ ನಮಗೆ ತಕ್ಷಣಕ್ಕೆ ಹೊಳೆದದ್ದು ಚಂದ್ರಶೇಖರ್ ಶೆಟ್ಟಿ ಮಂಟಮೆಯವರದ್ದ. ಬಹುಶಃ ಅವರ ಬಗ್ಗೆ ಏನು ಹೇಳಲಿಕ್ಕೆ ಏನಿಲ್ಲ, ಯಾಕಂದರೆ ಅವರು ನನಗೆ ಮಾತಾಡಲಿಕ್ಕೆ ಕೂಡ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಮಾತಾಡುವುದು ಕೂಡ ಬಹಳ ಕನಿಷ್ಠ 1-2 ವಾಕ್ಯ ಶುಭಾಶಯದ ಸಂದೇಶವನ್ನು ನಾನು ಕೊಡ್ತೇನೆ. ಸರಿ, ಹಾಗೆ ಅವರು ಈ ವರ್ಷದ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರು. ಇಷ್ಟು ವರ್ಷಗಳಲ್ಲಿ ಯಾರ್ಯಾರು ಅಧ್ಯಕ್ಷರಾಗಿದ್ದಾರೋ ಅವರು ಎಲ್ಲರೂ ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ.
ಆದರೆ ಚಂದ್ರಶೇಖರ ಶೆಟ್ಟಿ ಅವರದೊಂದು ವಿಶೇಷವಾದಂಥ ಒಂದು ಸಹಕಾರ. ಯಾಕೆ ಅಂತ ಹೇಳಿದರೆ ಈ ಕಾರ್ಯಕ್ರಮದಲ್ಲಿ ಮಾಡುವಂಥ ಪ್ರತಿಯೊಂದು ಸಭೆಗೂ ಕೂಡ ಅವರು ಹಾಜರಾಗ್ತಾ ಇದ್ದರು. ಎಲ್ಲಿ ಸಮಸ್ಯೆ ಆರ್ಥಿಕವಾದಂಥ ಸಮಸ್ಯೆ ಇದೆಯೋ ಆ ಸಮಸ್ಯೆಗಳ ಜೊತೆಯಲ್ಲಿ ನಾನಿದ್ದೇನೆ ಅಂತ ಹೇಳ್ಕೊಂಡು ಆರಂಭದಲ್ಲೇ ತಾನು 25,000 ಮೊದಲೇ ನಮ್ಮ ಗೌರವಾಧ್ಯಕ್ಷರ ಕೈಗೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿಕೊಂಡು ಮೊದಲ ಕಂತಿನ 25,000ವನ್ನು ಫಸ್ಟಿಗೆ ಕೊಟ್ಟವರು ಚಂದ್ರಶೇಖರ್ ಮಂಟಮೆ ಅವರು. ಅದರ ಜೊತೆಗೆ ಈಗ ನಾವು ಅಲ್ಲಿ ಆ್ಯಡ್ ಕಾಣ್ತಾ ಇದ್ದೇವೆ, ಪ್ರಾಜೆಕ್ಟ್ರಲ್ಲಿ ಆ್ಯಡ್ ಒಂದು 20-25,000 ಆ್ಯಡನ್ನು ಕೂಡ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಸುಮಾರು 50,000ದಷ್ಟು ಹಣವನ್ನು ಈ ವರ್ಷದ ಮೊಸರು ಕುಡಿಕೆ ಉತ್ಸವಕ್ಕೆ ಅವರು ತನ್ನ ಸ್ವಶಕ್ತಿಯನ್ನು ಬಳಸಿಕೊಂಡು, ತನ್ನ ಒಂದು ನಂಬಿಕೆಯನ್ನು ಬಳಸಿಕೊಂಡು, ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿದ್ದಾರೆ. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಬಹುಶಃ ನಮಗೆ ಇನ್ನು ಕೆಲವೇ ದಿವಸಗಳಲ್ಲಿ ಬಹಳ ದೊಡ್ಡ ಒಂದು ಪ್ರಾಜೆಕ್ಟ್ ಕೈ ಹಾಕಿದ್ದಾರೆ. ಸುಮಾರು 5 ಕೋಟಿಯಷ್ಟು ಅದಕ್ಕಿಂತಲೂ ಹೆಚ್ಚಿನ ಒಂದು ಪ್ರಾಜೆಕ್ಟ್ ಮುಡಿಪಿನ ಪಕ್ಕದಲ್ಲಿ ಆಗ್ತದೆ. ನಮಗೆಲ್ಲ ಗೊತ್ತಿದೆ ಅದಿನ್ನು ಕೆಲವೇ ದಿವಸಗಳ ಅದರ ಉದ್ಘಾಟನೆ ಆರಂಭವಾಗಲಿ, ನಾವೆಲ್ಲ ಅದಕ್ಕೆ ಹೋಗಲಿಕ್ಕೆ ಕೂಡ ಇದ್ದೇವೆ. ಅಂತಹ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ನಮ್ಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ, ನಿಮಗೂ ಕೂಡ ಸಂತೋಷ ಆಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದ ಅಧ್ಯಕ್ಷರವರು ಇವರಿಗೆ ನಮ್ಮ ಉಪಾಧ್ಯಕ್ಷರು, ಹಿರಿಯ ಉಪಾಧ್ಯಕ್ಷರಾಗಿರುವ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಇವತ್ತು ನಮಗೆ ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಬಂದಿರತಕ್ಕಂಥವರು ಶ್ರೀ ಚಂದ್ರಹಾಸ ಪೂಂಜರು, ಕಿಲ್ಲೂರು ಗುತ್ತು, ಆಡಳಿತ ಮುಕ್ತೇಶ್ವರರು, ಇನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಪರಮೇಶ್ವರಿ ದೇವಸ್ಥಾನ. ಅವರ ಬಗ್ಗೆ ಬಹುಶಃ ನಮಗೆಲ್ಲ ಗೊತ್ತಿದೆ. ನಮ್ಮ ಊರಿನವರು, ನಮ್ಮ ಹಿರಿಯರು, ಮಾರ್ಗದರ್ಶಕರು, ದೇವಸ್ಥಾನದಲ್ಲಿ ಬಹಳಷ್ಟು ವರ್ಷಗಳಿಂದ ಅವರು ಆಡಳಿತ ಮುಕ್ತೇಶ್ವರಾಗಿ ಸೇವೆಯನ್ನು ಮಾಡಿದವರು, ಹಿತಮಿತವಾಗಿ ಮಾತನಾಡತಕ್ಕಂಥವರು, ಕೈಯನ್ನು ಚಾಚಿಕೊಂಡು ಸಮಾಜ ಸೇವೆ ಮಾಡತಕ್ಕಂಥ ಒಬ್ಬ ವ್ಯಕ್ತಿ. ಎಲ್ಲ ಸಂಘ ಸಂಸ್ಥೆಗಳು ಕರೆದರೂ ಕೂಡ ಖಂಡಿತ ನಾನು ಬರ್ತೇನೆ, ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿಕೊಂಡು ಸಮಯಕ್ಕೆ ಸರಿಯಾಗಿ ಬರುವಂಥ ವ್ಯಕ್ತಿ. ಇವತ್ತು ಕೂಡ ಸಮಯಕ್ಕೆ ಸರಿಯಾಗಿ ಅವರು ನಮ್ಮ ವೇದಿಕೆಗೆ ಬಂದಿದ್ದಾರೆ. ಶ್ರೀಯುತ ಚಂದ್ರಶೇಖರ್ ಪೂಂಜ ಇವರನ್ನು ನಮ್ಮ ಮೊಸರುಡಿಕೆ ಉತ್ಸವ ಸಮಿತಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಇವರಿಗೆ ಶ್ರೀಯುತ ವಿಶ್ವನಾಥ್ ನಾಯಕ್ ಅವರು, ನಮ್ಮ ಸಮಿತಿಯ ಉಪಾಧ್ಯಕ್ಷರು, ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಪ್ರೀತಿಯ ದ್ಯೋತಕ ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ವಿಶೇಷ ಅಭ್ಯಾಗತರಾಗಿ ಇವತ್ತು ಬರಬೇಕಾದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್. ಬಹುಶಃ ಅನಿವಾರ್ಯ ಕಾರಣ ನಿಮಿತ್ತ ಅವರು ದೆಹಲಿಯಲ್ಲಿ ಇರುವ ಕಾರಣ ಸಂಜೆ 6 ಗಂಟೆಗೆ ಹರಿಕೃಷ್ಣ ಬಂಟ್ವಾಳರವರಿಗೆ ಫೋನ್ನ ಮೂಲಕ ಹೇಳಿದ್ದಾರೆ, ನೀವು ದಯವಿಟ್ಟು ಹೋಗಬೇಕು, ನನಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಮ್ಮ ಪರವಾಗಿ ನೀವೇ ಅಲ್ಲಿ ಏನಾದರೂ ಒಂದು ಸಂದೇಶವನ್ನು ನೀಡಬೇಕಂತ ಹರಿಕೃಷ್ಣ ಬಂಟ್ವಾಳರಿಗೆ ಅವರು ಫೋನ್ನ ಮೂಲಕ ಹೇಳಿದ ಕಾರಣ ಅವರು ಇವತ್ತು ಸಭೆಗೆ ಬರಲಿಕ್ಕೆ ಆಗುವುದಿಲ್ಲ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಇನ್ನು ಧಾರ್ಮಿಕ ಉಪನ್ಯಾಸ ಅಂತ ಇವತ್ತು ನಾವು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ, ಪ್ರತಿ ವರ್ಷ ಕೂಡ ಇದೆ. ಸಾಮಾನ್ಯವಾಗಿ ಧಾರ್ಮಿಕ ಭಾಷಣ ಮಾಡುವಂಥದ್ದು ಒಂದು ಮಠದ ಪೂಜನೀಯ ಸ್ವಾಮಿಗಳು ಅಥವಾ ಸಂಘಟನೆಯ ಮುಖ್ಯಸ್ಥರು, ಬೇರೆ ಬೇರೆ ಸಂಘಟನೆಯ ಮುಖ್ಯಸ್ಥರು ಅಥವಾ ಎಲ್ಲೋ ಒಬ್ಬರು ಶಿಕ್ಷಕರು, ವಿಶೇಷವಾಗಿ ಅವರು ಮಾತನಾಡುವಂಥದ್ದು ಶಕ್ತಿ ಸಾಮರ್ಥ್ಯ ಇದ್ದವರು ಅಂತ ಹೇಳಿದ್ರು. ಆದರೆ ರಾಜಕೀಯವಾಗಿಯೂ ಕೂಡ ಒಬ್ಬ ವ್ಯಕ್ತಿ ಧಾರ್ಮಿಕ ಭಾಷಣ ಮಾಡ್ತಾರೆ ಅಂತ ಆಗಿದ್ದರೆ ಅದು ವಿಶೇಷ ಅಂತ ನಾವು ಅಂದುಕೊಂಡಿದ್ದೇನೆ. ಸಾಮಾನ್ಯವಾಗಿ ರಾಜಕೀಯ ವ್ಯಕ್ತಿಗಳನ್ನು ನಾವು ವೇದಿಕೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಕರೆದಾಗ ಅವರು ರಾಜಕೀಯವನ್ನು ಬಿಟ್ಟು ಅವರು ಬೇರೆ ವಿಚಾರ ಮಾತಾಡುವುದಿಲ್ಲ. ಅಲ್ಲಿ ಅಷ್ಟು ಇದಾಗಿದೆ, ಇಲ್ಲಿ ಇಷ್ಟು ಅನುದಾನ ಬಿಡುಗಡೆ ಮಾಡಿದ್ದೇನೆ, ಅದು ಅಷ್ಟು ಪೈಪ್ ಹಾಕಿದ್ದೇನೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ ಅಂತ ಹೇಳುವಂಥ ವ್ಯಕ್ತಿಗಳು ಇವತ್ತು ವೇದಿಕೆ ಬರ್ತಾ ಇದ್ದಾರೆ. ಆದರೆ ಹರಿಕೃಷ್ಣ ಬಂಟ್ವಾಳ ಅದಕ್ಕೆ ವಿರುದ್ಧ. ನಾನು ಧಾರ್ಮಿಕ ಭಾಷಣ ಮಾಡ್ತೇನೆ ಅಂತ ಹೇಳಿದರೆ ಧರ್ಮವನ್ನು ಬಿಟ್ಟು ಬೇರೆ ನಾನು ಮಾತನಾಡಲ್ಲ, ರಾಜಕೀಯದ ಒಂದು ಗಂಧ ಗಾಳಿ ಕೂಡ ಇಲ್ಲಿ ಬರಲ್ಲ ಅಂತ ವಿಶೇಷವಾದಂಥ ಶಕ್ತಿ ಇರುವಂಥವರು ಹರಿಕೃಷ್ಣ ಬಂಟ್ವಾಳರವರು. ನಾವು ನೋಡಿದ್ದೇವೆ ಅವರು ರಾಜಕೀಯ ಭಾಷಣ ಮಾಡುವಂಥ ಸ್ಟೈಲ್ ಹೇಗಿದೆ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಸಾಮಾಜಿಕವಾಗಿ ಅವರು ಮಾತನಾಡುವಂಥ ಸ್ಟೈಲನ್ನು ಕೂಡ ನಾವು ನೋಡಿದ್ದೇವೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಹೇಗೆ ಮಾತಾಡಬೇಕು ಅನ್ನೋದನ್ನು ನಾವು ನೋಡಿದ್ದೇವೆ. ಇಂಥ ಒಂದು ಧಾರ್ಮಿಕ ವೇದಿಕೆಯಲ್ಲಿ ಕೂಡ ಅವರು ಮಾತನಾಡುವಂಥ ಒಂದು ಶೈಲಿ ಇದೆ ಅಲ್ಲ, ಅದು ಬಹಳ ವಿಶೇಷವಾಗಿದೆ. ಸುಮಾರು 6 ವರ್ಷಗಳ ಹಿಂದೆ ಇದೇ ವೇದಿಕೆಯಲ್ಲಿ ಅವರು ಧಾರ್ಮಿಕ ಭಾಷಣ ಮಾಡಿದ ನಿಮಗೆಲ್ಲ ಗೊತ್ತಿರಬಹುದು. ಹರಿಕೃಷ್ಣ ಬಂಟ್ವಾಳ ಅಂತ ಹೇಳಿದರೆ ಭಾಷಣಕ್ಕೆ ಹೆಸರು ಪಡೆದವರು. ಅಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಕರೀತೇವೆ.
ಇದ್ದೇವೆ. ನಮ್ಮ ಸಮ್ಮುಖದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಅವರಿಗೆ ಮೊಸರುಡಿಕೆ ಉತ್ಸವ ಸಮಿತಿ ಸರ್ ನಿಮಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದೆ. ನಮ್ಮ ಹಿರಿಯ ಉಪಾಧ್ಯಕ್ಷರಾದ ನಾರಾಯಣ ರೈ ಕಕ್ಕೆಮಜಲ್ ಅವರು ಶಾಲು ಹೊದಿಸಿ ಪ್ರೀತಿಯ ದ್ಯೋತಕ ಗುಲಾಬಿ ನೀಡಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಇನ್ನು ಸಂತೋಷ್ ಕುಮಾರ್ ರೈ ಬೋಳಿ ಅವರು ಬರಲಿಲ್ಲ. ಚಂದ್ರಶೇಖರ್ ಉಚ್ಚಿರ್ ಈಗ ತಾನೇ ಬಂದು ಹೋಗಿದ್ದಾರೆ. ಸತೀಶ್ ಕುಂಬಲ ಇನ್ನೂ ಬರಲಿಕ್ಕಿದ್ದಾರೆ. ಇನ್ನೋರ್ವ ಅತಿಥಿ ಸೀತಾರಾಮ್ ಶೆಟ್ಟಿ ದಡಸ್, ಅಧ್ಯಕ್ಷರು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರಳಕಟ್ಟೆ. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ, ಕೊಡುಗೈದಾನಿಗಳು, ಸಮಾಜಮುಖಿಯಾಗಿ ತನ್ನನ್ನು ಬಳಸಿಕೊಳ್ಳತಕ್ಕಂಥವರು. ರಾಜಕೀಯವಾಗಿ ಎಲ್ಲೋ ಇಲ್ಲೋ ಒಂದು ಕಡೆ ಇದ್ದುಕೊಂಡು ಆ ರೀತಿ ಸಕ್ರಿಯವಾಗಿ ರಾಜಕಾರಣದಲ್ಲಿ ಇಲ್ಲದೆ ಸಾಮಾಜಿಕವಾಗಿ ಸಕ್ರಿಯವಾಗಿ, ಧಾರ್ಮಿಕವಾಗಿ ಸಕ್ರಿಯವಾಗಿ ಕೆಲಸ ಮಾಡತಕ್ಕಂಥವರು ಸನ್ಮಾನ್ಯ ಸೀತಾರಾಮ ಶೆಟ್ಟರು. ನಮಗೆ ಗೊತ್ತಿದೆ, ನಿನ್ನೆಲ್ಲ ಮೊನ್ನೆ ಅವರು ಬಂದಿರೋ ಸುಮಾರು 15 ದಿವಸಗಳವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲೆಂಡು, ಸ್ಕಾಟ್ಲೆಂಡು, ಹಾಗೆ ಅದಕ್ಕೆ ತಾಗಿಕೊಂಡಿರುವಂಥ ಪಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಸುತ್ತಾಡಿ ಬಹಳ ಒಂದು ಸುಖ ಸಂತೋಷವನ್ನು ಪಡೆದುಕೊಂಡು ನಿನ್ನೆ ತಾನೇ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಸೊ ಸೀತಾರಾಮ ಶೆಟ್ಟರೆ, ನಿಮಗೆ ನಮ್ಮೆಲ್ಲರ ಪರವಾಗಿ ಮೊಸರುಡಿಕೆ ಉತ್ಸವ ಸಮಿತಿಯ ಪರವಾಗಿ ಅವರಿಗೆ ತುಂಬು ಹೃದಯದ ಸ್ವಾಗತ. ನಮ್ಮ ಸಮಿತಿಯ ಕೋಶಾಧಿಕಾರಿಗಳು ಒಬ್ಬ ಕ್ರಿಯಾಶೀಲರು ಆಗಿರುವಂತಹ ಸುಧಾಕರ್ ಭಟ್ ಅವರು ಶಾಲು ಹೊದಿಸಿ ಗುಲಾಬಿ ನೀಡಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾರೆ. ಜಿತೇಂದ್ರ ಶೆಟ್ಟಿ ಈಗ ತಾನು ಬಂದು ಅನಿವಾರ್ಯ ಕಾರಣ ನಿಮಿತ್ತ ಅವರು ಹೋಗಿರ್ತಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸಿಕೊಳ್ತಾ ಇದ್ದೇನೆ. ರಾಮಕೃಷ್ಣ ಪಟ್ಟೋರಿ ರಾಜಕಾರಣದಲ್ಲಿ ಅರಳುವ ಪ್ರತಿಭೆ. ಕೊಣಾಜೆ ಗ್ರಾಮ ಪಂಚಾಯತಿಯಲ್ಲಿ ಎರಡನೇ ಬಾರಿಗೆ ಸದಸ್ಯರಾಗಿ ಆಯ್ಕೆಯಾದವರು. ನಮ್ಮ ಹತ್ತಿರದ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಮಾಡತಕ್ಕಂಥವರು. ಸಾಮಾಜಿಕವಾಗಿ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮೊಂದಿಗೆ ಯಾವತ್ತೂ ಸಹಕರಿಸತಕ್ಕಂಥವರು. ಎಲ್ಲ ಜನರೊಂದಿಗೆ ಕೂಡ ಸೌಹಾರ್ದತೆಯಿಂದ, ಸಮಾನತೆಯಿಂದ ಒಳ್ಳೆಯ ರೀತಿಯ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಂಥ ವ್ಯಕ್ತಿ ರಾಮಕೃಷ್ಣ ಪಟ್ಟೋರಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಕ್ರೀಡಾ ಸಂಚಾಲಕರಾಗಿ ಬಹಳ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ರಾಧಾಕೃಷ್ಣ ರೈಗಳು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಪ್ರೀತಿಯ ದ್ಯೋತಕ ಗುಲಾಬಿ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಇನ್ನು ರವೀಂದ್ರ ರೈ ಕಲ್ಲಿಮಾರ್ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಸುಮಾರು 35 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆ ಮಾಡಿ 2010ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡವರು. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಉಳ್ಳಾಲ ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಗಳು, ಶಾರದೋತ್ಸವ ಸಮಿತಿ ಕೊಣಾಜೆ ಇದರ ಗೌರವ ಸಲಹೆಗಾರರು, ಅದೇ ರೀತಿ ಅನೇಕ ದೇವಸ್ಥಾನಗಳಲ್ಲಿ ಕಾರ್ಯದರ್ಶಿಗಳಾಗಿ ಅಧ್ಯಕ್ಷರಾಗಿ ಸೇವೆ ಮಾಡಿದವರು. ಸಮಾಜಮುಖಿಯಾಗಿ ತನ್ನನ್ನು ಇವತ್ತು ಕೂಡ ನಿವೃತ್ತಿ ಆದ ನಂತರ ಕೂಡ ಸಮಾಜಮುಖಿಯಾಗಿ ತನ್ನನ್ನು ತೊಡಗಿಸಿಕೊಂಡಂಥ ರವೀಂದ್ರ ರೈ ಕಲ್ಲಿಮಾರ್ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಕೂಡ ನಾವು ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಇವರಿಗೆ ಕೃಷ್ಣಪ್ಪ, ನಮ್ಮ ಆರ್ಥಿಕ ಸಮಿತಿಯ ಸಂಚಾಲಕರು ಕೃಷ್ಣಪ್ಪ ಎನ್ ಕೊಣಾಜಿ ಅವರು ನಮ್ಮ ರವೀಂದ್ರ ಮಾಸ್ಟರ್ ಅವರನ್ನು ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಇನ್ನು ನಮ್ಮ ಸಂತೋಷ್ ಕುಮಾರ್ ಶೆಟ್ಟಿ, ನಮ್ಮ ಮೊಸರುಡಿಕೆ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಅಸೇಗೋಳಿ ಯುವಕ ಮಂಡಲದ ಅಧ್ಯಕ್ಷರು, ಮಾಜಿ APMC ಸದಸ್ಯರು, ಅದಕ್ಕಿಂತಲೂ ಹೆಚ್ಚಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡತಕ್ಕಂಥವರು. ರಾಜಕಾರಣದಲ್ಲಿ ಸುಮಾರು 20 ವರ್ಷಕ್ಕಿಂತಲೂ ಹೆಚ್ಚು ಅನುಭವವನ್ನು ಪಡೆದವರು. ಬದಲಾವಣೆ ಅನ್ನುವಂಥದ್ದು ಜಾಗತಿಕ ನಿಯಮ ಅಂತ ನಮಗೆಲ್ಲ ಗೊತ್ತಿದೆ. ಆ ನಿಯಮಕ್ಕೆ ಅನುಸಾರವಾಗಿ ಬದಲಾವಣೆ ಆಗಿದೆ. ಇವತ್ತು ಸಂತೋಷ್ ಕುಮಾರ್ ಶೆಟ್ಟಿ ಅವರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಒಬ್ಬ
ಒಳ್ಳೆಯ ಪ್ರತಿಭೆಯಾಗಿ ಬೆಳೆಯತಕ್ಕಂಥ ಒಬ್ಬ ವ್ಯಕ್ತಿ. ಇವತ್ತು ನಮ್ಮ ಮೊಸರುಡಿಕೆ ಉತ್ಸವ ಈ ರೀತಿಯಿಂದ ಅದ್ದೂರಿಯಾಗಿ ಆಗಬೇಕು ಅಂತ ಹೇಳಿದರೆ ಅದವರ ನಾಯಕತ್ವ, ಅವರೊಂದು ಗುಣ. ಎಲ್ಲ ಒಂದಷ್ಟು ಯುವಕರನ್ನು ಒಟ್ಟು ಸೇರಿಸಿಕೊಂಡು ಪ್ರತಿ ವರ್ಷ ಕೂಡ ನಾವು ಇದಕ್ಕೆ 4 ತಿಂಗಳು 5 ತಿಂಗಳು ನಾವು ಯಾವುದೇ ಮೀಟಿಂಗನ್ನು ಮಾಡುವುದಿಲ್ಲ. ಹೆಚ್ಚು ಅಂತ ಹೇಳಿದರೆ 1 ತಿಂಗಳಲ್ಲಿ ಒಂದು 5-6 ಮೀಟಿಂಗ್ಗಳನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತೇವೆ. ನಮಗೆ ಮುಖ್ಯ ಬೇಕಾಗಿರುವಂಥದ್ದು ಇಲ್ಲಿ ಜನರ ಸಮಸ್ಯೆ ಅಲ್ಲ, ಆರ್ಥಿಕವಾದಂಥ ಒಂದು ಸಮಸ್ಯೆ. ಈ ಒಂದು ಉತ್ಸವಕ್ಕೆ ಬಹಳಷ್ಟು ನಮಗೆ ಅರ್ಥ ವ್ಯವಸ್ಥೆ ಬೇಕಾಗಿರ್ತದೆ. ಆ ನಿಟ್ಟಿನಲ್ಲಿ ಅಂಥ ಒಂದು ದೇಣಿಗೆಯನ್ನು ಕ್ರೋಢೀಕರಿಸುವಲ್ಲಿ ಎಲ್ಲರ ಸಹಕಾರ ಪಡೆದು ಒಂದು ಉತ್ತಮ ರೀತಿಯಲ್ಲಿ ಒಂದು ಈ ಸಂಘಟನೆಯನ್ನು ಬೆಳೆಸಿಕೊಂಡವರು ಸಂತೋಷ್ ಕುಮಾರ್ ಶೆಟ್ಟಿ ಅವರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತರಿಗೆ ನಮ್ಮ ವಸಂತಣ್ಣ ಪಟ್ಟೋರಿ ಬಂದು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಈಗ ತಾನೇ ನಮ್ಮ ವೇದಿಕೆಗೆ ಆಗಮಿಸಿದಂತಹ ಸತೀಶ್ ಕುಂಪಲ್ರವರು ನಮಗೆಲ್ಲ ಪರಿಚಯ ಇರತಕ್ಕಂಥವರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಎಲ್ಲರ ಮನಗೆದ್ದವರು. 2 ಸಲ ಜಿಲ್ಲಾ ಪಂಚಾಯತ್ಗೆ ಸ್ಪರ್ಧೆ ಮಾಡಿ, ಬಹುಶಃ ಇದು ನಮ್ಮ ಕೊಣಾಜ ಕ್ಷೇತ್ರದಲ್ಲಿ ಕೂಡ ಆರಂಭದಲ್ಲಿ ಅವರು ಜಿಲ್ಲಾ ಪಂಚಾಯತ್ಗೆ ಸ್ಪರ್ಧೆ ಮಾಡಿದರು, ಅನಿವಾರ್ಯ ಕಾರಣಕ್ಕೆ ಸೋತರು. ಆ ನಂತರದ ಹಂತದಲ್ಲಿ ಕೋಟೆಕಾರ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಅವರು ಆಯ್ಕೆಯಾದರು. ಆ ಒಂದು ಆಯ್ಕೆಯಾದ ಮೇಲೆ ಅವರಿಗೆ ಜಿಲ್ಲಾ ಪಂಚಾಯತ್ನಲ್ಲಿ ಉಪಾಧ್ಯಕ್ಷ ಸ್ಥಾನ ಕೂಡ ಸಿಕ್ಕಿತ್ತು. ಅವರ ಕಾಲದಲ್ಲಿ ಜಿಲ್ಲಾ ಪಂಚಾಯತ್ಗೆ ಅಧ್ಯಕ್ಷ ಒಬ್ಬರು ಮಹಿಳೆ, ಉಪಾಧ್ಯಕ್ಷರಾಗಿ ಸತೀಶ್ ಕುಂಬಳವರು ಆಯ್ಕೆ ಆಗಿದ್ದರು. ಏನು ಅಧ್ಯಕ್ಷರು ಮಾಡಬೇಕಾದಂಥ ಕೆಲಸ ಇತ್ತು ಆ ಕೆಲಸವನ್ನು ತನ್ನ ಎಲ್ಲ ಸಹಕಾರವನ್ನು ಅವರಿಗೆ ಕೊಟ್ಟು ಬಹಳ ಉತ್ತಮ ರೀತಿಯಲ್ಲಿ ಆ ಒಂದು 5 ವರ್ಷಗಳು ಯಶಸ್ವಿಯಾದಂಥ ಒಂದು ವರ್ಷ ಆಗಿತ್ತು ಜಿಲ್ಲಾ ಪಂಚಾಯತಿಗೆ. ಎಲ್ಲ ಕಡೆ ಕೂಡ ಉತ್ತಮ ಕಾರ್ಯಗಳನ್ನು ಮಾಡಿದಂಥವರು ಸತೀಶ್ ಕುಂಪಲ್ರವರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕುಂಪಳ ಬಾಲಕೃಷ್ಣ ಮಂದಿರದಲ್ಲಿ ಅಧ್ಯಕ್ಷರಾಗಿ ಅದೆಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ಅವರು ಅಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ನಡೆದಿತ್ತು. ಸುಮಾರು ಒಂದು 10-15 ಸಾವಿರಕ್ಕಿಂತಲೂ ಹೆಚ್ಚು ಜನ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಾವು ಸಂತೋಷ್ ಶೆಟ್ಟಿ, ಪುರುಷೋತ್ತಮ ಮಂಚನ್ ಮತ್ತು ಪದ್ಮನಾಭ ಗಟ್ಟಿ ಇವರೆಲ್ಲ ನಿನ್ನೆ ಹೋಗಿದ್ದೆವು ಮಧ್ಯಾಹ್ನ 11 ಗಂಟೆಗೆ. ನಾವು ಹೋಗುವಾಗಲೆಲ್ಲರೂ ಒಳಗೆ ಹೋಗಲಿಕ್ಕೆ ಜಾಗ ಇಲ್ಲ, ಅಷ್ಟೊಂದು ಜನ, ಪುರುಷರಿಗಿಂತ ಹೆಚ್ಚು ಮಹಿಳೆಯರು. ಆ ಒಂದು ಆ ಶಕ್ತಿ ಇದೆಯಲ್ಲ, ಮಹಿಳಾ ಶಕ್ತಿ ಮತ್ತು ಪುರುಷ ಶಕ್ತಿ, ಯುವ ಶಕ್ತಿಯನ್ನು ತಮ್ಮ ಅಂಗೈಯಲ್ಲಿ ಇಟ್ಟುಕೊಂಡಂಥ ಒಬ್ಬ ಶಕ್ತಿ ಅದು ಸತೀಶ್ ಕುಂಬಳ್ರವರು. ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರದಾದ್ಯಂತ ಪಾದರಸದಂತೆ ಓಡಾಡತಕ್ಕಂಥ ಒಬ್ಬ ವ್ಯಕ್ತಿ. ಅವರ ಭವಿಷ್ಯ ನಾಳೆ ಏನಾಗ್ಬೋದು, ನಾಳೆ ಅವರು ಒಬ್ಬ ರಾಜಕಾರಣಿಯಾಗಿ, ಉತ್ತಮ ವ್ಯಕ್ತಿಯಾಗಿ, ಒಬ್ಬ ಉತ್ತಮ ಶಕ್ತಿಯಾಗಿ ಬೆಳೆಯುವಂಥ ಶಕ್ತಿ ಅವರಿಗೆ ಇದೆ. ದೇವರವರಿಗೆ ಎಲ್ಲ ಮುಂದಿನ ಅವಕಾಶಗಳನ್ನು ಅವರಿಗೆ ಒದಗಿಸಿದೆ ಅಂತ ಹೇಳುತ್ತಾ ನಮ್ಮ ಮೊಸರುಡಿಕೆ ಉತ್ಸವ ಸಮಿತಿ ಸರ್ ಸತೀಶರೇ, ನಿಮ್ಮನ್ನು ಬಹಳ ಗೌರವದಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಪ್ರೀತಿಯಿಂದ ಅವರನ್ನ ಶ್ರೀಯುತ ಗಂಗಾಧರ್ ಕಲಾಯಿ ಅವರು ನಮ್ಮ ಉಪಾಧ್ಯಕ್ಷರು, ಸ್ವಾಗತ ಸಮಿತಿಯ ಪದಾಧಿಕಾರಿಗಳವರು ಹಾಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿ ತ್ಯಾಗ ಮರೇಕಳ, ಎಲ್ಲರದಾಯಿತು, ಇನ್ನು ನೀವೇ ತ್ಯಾಗ ಮರೇಕಳ ಇದ್ದಾರೆ. ಅದೇ ರೀತಿ ಪ್ರಧಾನ ಸನತ್ ರೈ ಇದ್ದಾರೆ, ಕಕ್ಕೆ ಮಂಜರು. ಹಾಗೆ ಕೋಶಾಧಿಕಾರಿ ಸುಧಾಕರ್ ಭಟ್ರಿದ್ದಾರೆ, ಶ್ರೀಮತಿ ಕವಿತಾ ನಾರಾಯಣ್ ಇದ್ದಾರೆ, ಮಹಿಳಾ ಸಂಚಾಲಕಿ, ರಾಧಾಕೃಷ್ಣ ರೈ ಇದ್ದಾರೆ, ಹಾಗೆ ಮೋಹನ್ ಶಿರ್ಲಾಲ್ ಸಾಂಸ್ಕೃತಿಕ ಕಾರ್ಯದರ್ಶಿ ಇದ್ದಾರೆ, ಕೃಷ್ಣಪ್ಪ ಎನ್ ಕೊಣಾಜೆ ಆರ್ಥಿಕ ಸಮಿತಿ ಸಂಚಾಲಕರಿದ್ದಾರೆ, ಶಿವಪ್ರಸಾದ್ ಇದ್ದಾರೆ, ಹಾಗೆ ಎಲ್ಲ ಪದಾಧಿಕಾರಿ ಉಪಾಧ್ಯಕ್ಷರುಗಳ ತಂಡ ಇದೆ, ಹಾಗೆ ಸ್ವಾಗತ ಸಮಿತಿ ಇದೆ, ಮೆರವಣಿಗೆ ಸಮಿತಿಯ ತಂಡ ಇದೆ, ಕ್ರೀಡಾ ಸಮಿತಿ ಪದಾಧಿಕಾರಿಗಳಿದ್ದಾರೆ, ಹಾಗೆ ನಮ್ಮ ವೇದಿಕೆ ಮುಂಭಾಗದಲ್ಲಿ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳಿದ್ದಾರೆ, ಪುರುಷೋತ್ತಮ ಮಂಚನ್ರಿದ್ದಾರೆ,
ಅನಿಲ್ ಬಗಂಬಿಲ್ ಕೂಡ ಬರ್ತಾ ಇದ್ದಾರೆ, ಉಳಿದೊಟ್ಟು ಬರ್ತಾ ಇದ್ದಾರೆ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ದಯವಿಟ್ಟು ವೇದಿಕೆ ಬನ್ನಿ. ರಮೇಶ್ ರೈ ಇದ್ದಾರೆ, ಪಟೋರಿ ರಮೇಶ್ ರೈ ಪಟೋರಿ ಅವರು ಬಂದಿದ್ದಾರೆ. ಹಾಗೆ ಅನೇಕ ಜನ ಗೌರವಾನ್ವಿತರು ಈ ಸಭೆಗೆ ಆಗಮಿಸಿದ್ದಾರೆ. ರವೀಂದ್ರ ಶೆಟ್ಟರು ಬಹಳ ಸರಿಯಾದ ಸಮಯಕ್ಕೆ ಬಂದಿದ್ದಾರೆ. ನಮ್ಮ ಸ್ವಾಗತ ಮುಗಿಯುವ ಹೊತ್ತಿಗೆ ಇನ್ನು ಕೊನೆಯದಾಗಿ ಅವರಿಗೆ ಒಂದು ಸ್ವಾಗತ. ನಮಗೆ ಅವರೇ ಒಂದು ಕಡೆ ವೇದಿಕೆಯಲ್ಲಿ ಹೇಳಿದ ನೆನಪು. ಚಿಕ್ಕದಿರುವಾಗ ಶಾಲಾ ವಿದ್ಯಾರ್ಥಿ ಆಗಿದ್ದಾಗ ಮನೆಯಲ್ಲಿ ಅವರ ತಂದೆ ತಾಯಿಯೇನು, ನೀನು ಹೀಗೆ ಅಲೆಮಾರಿಯಾಗಿ ತಿರುಗಾಡ್ತಾ ಹೋದರೆ ನಾಳೆ ನೀನು ಗ್ಯಾರಂಟಿ ಅಲೆಮಾರಿಯಾಗಿ ನೀನು ಹೋಗುತ್ತೀಯ ಅಂತೇಳಿ ಹೇಳ್ತಾ ಇದ್ದಾರಂತೆ. ಸರ್ಕಾರ ಬಹುಶಃ ಅವರಿಗೆ ಅದೇ ಒಂದು ನಿಗಮವನ್ನು ಕೊಟ್ಟಿತ್ತು. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಂಘದ ಒಬ್ಬ ನಿಗಮದ ಅಧ್ಯಕ್ಷರನ್ನಾಗಿ ಅವರಿಗೆ ಮೊನ್ನೆ ತಾನೇ ಸರ್ಕಾರ ಕೊಟ್ಟಿತ್ತು. 1 ವರ್ಷ ಚಿಲ್ಲರೆ ಅವರಿಗೆ ಆ ಅಧಿಕಾರದ ಅವಕಾಶ ಇತ್ತು. ಆ ನಿಗಮದ ಅಧ್ಯಕ್ಷರಾಗಿ ಇಡೀ ರಾಜ್ಯಾದ್ಯಂತ ಸುತ್ತಾಡುವಂಥದ್ದು, ರಾಜ್ಯಾದ್ಯಂತ ಅಲೆಮಾರಿಯಾಗಿ ತಿರುಗುವಂಥದ್ದು ಒಂದು ಅವಕಾಶ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಸಿಕ್ಕಿತ್ತು. ಅದೇನೇ ಇರಲಿ, ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಬಹಳ ಸಕ್ರಿಯ ಒಬ್ಬ ರಾಜಕಾರಣಿ ಕೆಲಸ ಮಾಡತಕ್ಕಂಥವರು, ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ನಿರ್ದೇಶಕರಾಗಿ ಕೆಲಸ ಮಾಡತಕ್ಕಂಥವರು, ಒಬ್ಬ ಸಮಾಜಮುಖಿಯಾಗಿ ತನ್ನನ್ನು ತೊಡಗಿಸಿಕೊಂಡವರು, ಎಲ್ಲರ ಪ್ರೀತಿ ಗೌರವಗಳಿಗೆ ಪಾತ್ರರಾದವರು, ಸದಾ ನಗುಮುಖದ ಒಬ್ಬ ಹಸನ್ಮುಖಿ ರಾಜಕಾರಣಿ, ಎಲ್ಲೂ ಕೂಡ ಸಿಗಲಿಕ್ಕಿಲ್ಲ ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಪದ್ಮನಾಭ ಗಟ್ಟಿಯವರು, ನಮ್ಮ ಸಮಿತಿಯ ಒಬ್ಬ ಕ್ರಿಯಾಶೀಲ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂಥ ಪದ್ಮನಾಭ ಗಟ್ಟಿಯವರು ಶಾಲು ಹೊದಿಸಿ ಪ್ರೀತಿಯ ದ್ಯೋತಕ ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಹಾಗೆ ಇವತ್ತು ಕೊನೆಯದಾಗಿ ನಮ್ಮ ಸ್ವಾಗತ ಇರುವುದು ಮಾಧ್ಯಮ ಮಿತ್ರರಿಗೆ. ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮದವರು, ಪತ್ರಿಕಾ ಮಾಧ್ಯಮದವರು ಎಲ್ಲರನ್ನು ಕೂಡ ನಾವು ಆತ್ಮೀಯವಾಗಿ ನಿಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಕೊಣಾಜೆ ಆರಕ್ಷಕ ಠಾಣೆಯ ನಿರೀಕ್ಷಕರು, ಉಪನಿರೀಕ್ಷಕರು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಮಸರುಡಿಕೆ ಉತ್ಸವ ಸಮಿತಿ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಇವತ್ತು ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು, ನಾಟಕ ಮುಗಿಯುವಲ್ಲಿವರೆಗೆ ಕಾರ್ಯಕ್ರಮಗಳನ್ನು ನಾವೆಲ್ಲ ಯಶಸ್ವಿಯಾಗಿ ನಿರ್ವಹಿಸಿಕೊಳ್ಬೇಕು. ಯಾಕೆಂದರೆ ಎಲ್ಲೂ ಕೂಡ ಒಂದು ಅಶಾಂತಿಗೆ ಅವಕಾಶ ನಾವು ಮಾಡಿಕೊಡಬಾರದು. ಅವರ ಸರ್ಕಾರದ ಜವಾಬ್ದಾರಿ ಇದೆ, ಸರ್ಕಾರದ ನಿಬಂಧನೆಗಳಿದೆ. ಮೊದಲೇ ನಮಗೆ ಕೊಟ್ಟಿದ್ದಾರೆ ನಿಬಂಧನೆಗಳು. 11 ಗಂಟೆ ಕಾರ್ಯಕ್ರಮ ಮುಗಿಸಬೇಕು ಅಂತ ಹೇಳಿಕೊಂಡು ಆ ಹೊತ್ತಿಗೆ ನಾವು ಮುಗಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್. ಶಿಕ್ಷಕರು ಈ ಒಂದು ಹಸಿಗೊಳಿ ಪರಿಸರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ, ಧಾರ್ಮಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಶೈಕ್ಷಣಿಕ ಎಲ್ಲ ಕಾರ್ಯಕ್ರಮಗಳಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸುವರು ಶ್ರೀಯುತ ಆನಂದ ಕೆ ಹಸಿಗೊಳಿ. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದರು. ಎಲ್ಲರ ಚಪ್ಪಾಳೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಮಾತೆಯರು ಎಲ್ಲರೂ ಬಂದು ನಮ್ಮ ಭಗವದ್ಭಕ್ತರು ವೇದಿಕೆ ಮುಂಭಾಗದಲ್ಲಿ ಸೇರಿಕೊಳ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಕೂಡ ಕೆಳಗೆ ಹೋಗ್ತದೆ. ಆಗ ನಮ್ಮ ಸಭಾಂಗಣ ಫುಲ್ ಭಗವದ್ಭಕ್ತರು ಸೇರಿಕೊಳ್ತಾರೆ ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಇದೀಗ ನಮ್ಮ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಶ್ರೀ ಚಂದ್ರ ಹಸ್ಪೂಂಜಿ ಅವರು, ಕಿಲ್ಲೂರು ಗುತ್ತು, ದೇವಂದ ಬೆಟ್ಟ, ಆಡಳಿತ ಮುಖ್ಯಸ್ಥರು, ಇನ್ನೋಳಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಎಲ್ಲ ಅತಿಥಿಗಳು ಕೂಡ ಅವರೊಟ್ಟಿಗೆ ಸೇರಿಕೊಳ್ಬೇಕು ಅಂತ ನಮ್ಮಲ್ಲಿ ವಿನಂತಿ. ಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಳ್ಳೆಯ ಸಮಾಜ ಸೇವಕರು ಆಗಿರುವಂತಹ ಶ್ರೀಯುತ ಚಂದ್ರಹಾಸ್ ಪೂಂಜಾ ಅವರು ಒಂದು 2 ಮಾತುಗಳನ್ನ ಆಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ದುರ್ಗಾ ಪರಮೇಶ್ವರಿ ಇನ್ನೊಂದು ಮಾತೆರೆಗಳ ಶ್ರೀಕೃಷ್ಣ ಜನ್ಮಸ್ಯ ಶುಭಾಶಯನ ಒಂದೊಂದು ಯಾನ ಭಾಷಣಗಾರ
ಭಾಷಣ ಧಾರ್ಮಿಕದ ವಿಚಾರ ದಾಯ್ತಲ ಪರೊಂದಿತ್ತಂಡ ಆಯ್ತಾ ಚಿಂತಕರು ನಮ್ಮ ಹರಿಕೃಷ್ಣ ಬಂಟೋಲ್ ಬೈದೇರು ಆಯ್ತಾ ನಾಡಿನರ್ಮುನು ಪನೇರರಿಗೆ ಸಾಧ್ಯ ಉಂಟು ಗೊತ್ತುಂಟು అయిన నిక్లా ఎదురుడారు పనియారులేరు ఇని సంతోషించినందుకు ఏంటంట ఈ బాగోడు ಹಸೆಗೊಳ್ದಂಚಿನ ಈ ಪ್ರದೇಶಡು 34ನೇ ವರ್ಷದು ದುಂಬು ಸ್ಟಾರ್ಟ್ ಮಲ್ದಿನ ಈ ಮುಸರು ಕುಡಿಕೆ ಉತ್ಸವ ಇನ್ನಕ್ಕೆ 34 ವರ್ಷ ಆತಂಡಲ ಆಪಕದ ನೇಟ್ ಬಾರಿ ಬಂಗೋಡು ಜವಣಿಯರು ಹಿರಿಯಾಕ್ಲು ಬರೋ ಸೇರೊಂದು ಇನ್ನೊಂದು ವ್ಯವಸ್ಥೆ ಮತ್ತೊಂದು ಬೈದೇರು ಇಂದು ಈ ಹಸೆಗೋಳಿ ಜಾಗದ ಈ ಭಾಗದ ಹಿಂದೂ ಸಮಾಜ ಒಂಜಿ ಇನಿ ಒಂಜಿ ಬಾರಿ ಒಂಜಿ ದುಂಬು ಕೊನೆಯ ವ್ಯವಸ್ಥೆ ಮಲ್ತು ಕೊಡ್ತೇರು ಈ ಭಾಗದ ಹಿಂದೂ ಸಮಾಜದಗಳು ಯಾನೊಂಜಿ ಈ ಭಾಗಡು ಒಂಜಿ 22 ವರ್ಷ 22 ವರ್ಷ ಪಸಿಗಿಡತೀನಿ ಎಂಗ್ಲ ಇನ್ನೋಳಿದೆ ತೊಕ್ಕೋಡು ಮುಟ್ಟ ಪೋಡುಂಡ ಮಸ್ತ್ ಜಂಕ್ಷನ್ ಅಲ್ಲಿ ನಮ್ಮಕ್ಕಲ್ನ ಏರಿಯತ್ತನ್ ದೇರ್ಲ ಗಟ್ಟೆಗೆ పోండల అతను కుత్తారుకు పోండల వా సైడ్లో ಒಂಜಿ ಜಾಗಿಂದ ಬಂಡುಂಡ ಅವು ಹಿಂದುಲೆ ಇನ್ನು ಆ ಜಾಗಲೇನ ಪೂರ ಬೇತ ಧರ್ಮದಕ್ಲೆ ಕೊರದು ಇನ್ನು ಓವೇ ಜಾಗಡ್ ಹಿಂದುಲ್ನ ಕಾರ್ಯಕ್ರಮ ಮಲ್ಪೊಂದಿತ್ತಂಡ ಅಲ್ಪ ನಂಗೆ ಅವಕಾಶ ಒಲಜ್ಜಿ ಓಲ್ಲ ಇರ್ತ ಬೈಲ್ಗೆ ಬಲಿಪುಣ್ಣಮ್ಮ ಬಾಕಿ ಧರ್ಮದಕ್ಲು ಪೂರ ರೋಡ್ ಸೈಡ್ಗೆ ಬಂದದ್ದು ಅಕ್ಲೆಗೆ 5 ಸೆಂಟ್ ಜಾಗಲಾಪು ನಮ್ಮಕ್ಳು ಪೂರ ಇನಿ ಬೈಲಿಗೆ ಹೋಗುದು ಅಲ್ಪ ಆ ಕಾರ್ಯಕ್ರಮ ಮಲ್ತಂದಲ್ಲ ಜನಲ ಸೇರ್ಲಜಿ ಜನಲ ಬರೆಯರ್ಲಜಿ ಪೋಪುನಗಿನ ವ್ಯವಸ್ಥೆ ಎಲ್ಲ ಆಯ್ತು ಆ ಕಾಲಘಟ್ಟೋಡು ಇನಿ ಹಸೆಗೋಳ್ದಂಚಿನ ಈ ಜಾಗಡು ಇನಿ ಈ ಪ್ರದೇಶವನ್ನೇ ನಮ್ಮ ಹಿರಿಯರನ ರಘುರಾಮ ಕಾಜರ್ನ ಒಂಜಿ ಆ ಜಾಗನ ಹೊರ್ತದು ಬೇತೆ ಬೇತೆ ಬಿಲ್ಡಿಂಗ್ ಕಟ್ಟದು ಇನಿ ನಮ್ಮ ಬಾಕಿ ಜನಕ್ಲೆಗಳ ಒಂಜಿ ಇದು ಕಾರ್ಯಕ್ರಮ ಮಲ್ಪುಣಂಚಿನ ಒಂಜಿ ಅವಕಾಶ ಈ ಜಾಗಡು ಉಂಡು ಧೈರ್ಯೋಡು ಮಲ್ಪುಣಂಚಿನ ಒಂಜಿ ಜಾಗ ಇನಿ ಅಯ್ಯಪ್ಪ ಮಂದಿರಪ್ಪು ಅತನ ಮುಸರು ಕುಡಿಕೆದ ಈ ವ್ಯವಸ್ಥೆಲಪ್ಪು ನೇನೊಂಜಿ ಅರ್ಥಪೂರ್ಣವಾದ ಮಲ್ಪುಣಂಚಿನ ಒಂಜಿ ಈ ಜಾಗ ಇನ್ನು ನಮ್ಮ ಈ ಕಾರ್ಯಕ್ರಮವನ್ನು ಮಲ್ತಿನ ಕಾರಣೀಕರ್ತರನಗಳಿಗೆ ನಾನು ಅಭಿನಂದನೆ ಸಲ್ಲಿಸ ಒಂದು ಯಾರಡ್ಡ ಪಾತ್ರ ಕುಂತವೆ ಜಯಕರ್ಣ ಬಂದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಕರ್ನಾಟಕ ಸರ್ಕಾರದ ಮೈಸೂರು ಇಂಡಸ್ಟ್ರೀಸ್ ಲಿಮಿಟೆಡ್ನ ನಿಗಮದ ಮಾಜಿ ಅಧ್ಯಕ್ಷರು, ಸಮಾಜಮುಖಿ ಕೆಲಸ ಮಾಡತಕ್ಕಂಥವರು, ಜಿಲ್ಲೆಯಾದ್ಯಂತ ಓಡಾಟ ಮಾಡಿಕೊಂಡು ರಾಜಕಾರಣಕ್ಕೆ ಶಕ್ತಿ ತುಂಬುವವರು. ಬಹುಶಃ ನಿಮಗೆಲ್ಲ ಗೊತ್ತಿದೆ, ಅವರ ನಿಗಮದ ಅಧ್ಯಕ್ಷ ಸ್ಥಾನದಲ್ಲಿ ಅದೆಷ್ಟೋ ಶಾಲೆಗಳಿಗೆ ಅನುದಾನವನ್ನು, ಸುಮಾರು ಲಕ್ಷಕ್ಕಿಂತಲೂ ಹೆಚ್ಚು ಹಣವನ್ನು ಅನೇಕ ಪ್ರೌಢಶಾಲೆಗಳಿಗೆ, ಪ್ರಾಥಮಿಕ ಶಾಲೆಗಳಿಗೆ ನೀಡಿ ಆ ನಿಗಮಕ್ಕೆ ಒಂದು ಶಕ್ತಿ ತುಂಬಿದವರು ಸಂತೋಷ್ ಕುಮಾರ್ ರೈ ಬೋಳಿಯವರು. ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಈ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಂದು ನಿಗಮ ಇದೆ, ಅಥವಾ ಮೈಸೂರು ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಒಂದು ನಿಗಮ ಇದೆ ಅಂತ ನಮಗೆ ಯಾರಿಗೂ ಗೊತ್ತಿರಲಿಲ್ಲ. ಅದು ಗೊತ್ತಾದದ್ದು ಇತ್ತೀಚೆಗೆ ನಮ್ಮವರಿಗೆ ಅವಕಾಶ ಸಿಕ್ಕಿದಾಗ. ಆದ್ದರಿಂದ ಒಂದು ಕೆಲಸ ಮಾಡಬಹುದು, ಒಂದು ನಿಗಮದಲ್ಲಿ ಇದ್ದುಕೊಂಡು ಕೆಲಸ ಮಾಡಬಹುದು ಅಂತ ತೋರಿಸಿಕೊಟ್ಟವರು ರವೀಂದ್ರ ರೈ ಉಳಿದೊಟ್ಟು ಕೂಡ ಮಾಡಿದ್ದಾರೆ. ಹಾಗೆ ಸಂತೋಷ್ ರೈ ಬೋಲಿ ಅವರು ಕೂಡ ಮಾಡಿ ತೋರಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶ್ರೀಯುತ ಪುರುಷೋತ್ತಮ ಅಂಚನವರು ಬಂದು ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗುಲಾಬಿ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಜೋರಾದ ಚಪ್ಪಾಳೊಂದಿಗೆ ನಮ್ಮ ಸಂತೋಷನ್ನ ನನಗೆ ಸ್ವಾಗತ ಮಾಡೋಣ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬಹುಮಾನ ವಿತರಣೆ ನಡೆಯುತ್ತದೆ. ಎಲ್ಲ ಸ್ಪರ್ಧೆಯ ವಿಜೇತರು ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಈ ಒಂದು ಪ್ರಶಸ್ತಿಗಳನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಎಲ್ಲರಿಗೂ ಹೇಳಿ, ಕಬಡ್ಡಿ, ಹಗ್ಗಜಗಾಟ, ಬೇರೆ ಬೇರೆ ಸ್ಪರ್ಧೆಯಲ್ಲಿ ವಿಜೇತರು ವೇದಿಕೆಯ ಮುಂಭಾಗದಲ್ಲಿನ ಸಭಾಂಗಣದ ಒಳಗಡೆ ಕುಳಿತುಕೊಂಡು ಈ ಒಂದು ಪ್ರಶಸ್ತಿಗಳನ್ನ ಸ್ವೀಕರಿಸಬೇಕು ಗಣ್ಯ ಅತಿಥಿಗಳಿಂದ ಅಂತೇಳಿ ವಿನಂತಿ ಮಾಡ್ತೇನೆ.
ಈ ಒಂಜಿ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಸರಿಲ ನೆಕ್ ದುಂಬುಲ ಆಪುನ ಕಾರ್ಯಕ್ರಮಗೂ ಭಾರಿ ವ್ಯತ್ಯಾಸ ಉಪ್ಪು. ಈ ಸರಿ ಅತ್ಯಂತ ಹುರುಪುಡು ಒಂಜಿ ಹಿಂದುತ್ವದ ಆಧಾರದ ಮಿತ್ತು ಈ ಕಾರ್ಯಕ್ರಮ ಭಾರಿ ಬಿರ್ಸಿಡು ಅವನುಂಡು ನಾನು ಪನಿಯರ ಸಂತೋಷ ಪಡೆದೆ. ಸಂತೋಷ ನನ್ನ ನೇತೃತ್ವಡು ಅಂಚನೆ ಪಂಚಾಯತ್ದ ಉಪಾಧ್ಯಕ್ಷರು ಆತ್ಮೀಯರಂಚಿನ ರಾಮಕೃಷ್ಣರು ಎನ್ನ ಶ್ರೀಮತಿ ಮಮತಾ ಅಂಚನೆ ಮಾಸ್ಟರ್ ಅಸೇಗೋಲಿದ ನಮ್ಮ ಮಾತೇರನ ಆತ್ಮೀಯ ಮಾಸ್ಟರ್ ಎದುರು ಪುನಂಚಿನ ಎನ್ನ ಆತ್ಮೀಯ ಹಿರಿಯರ ನೆಂಚಿನ ತಿಮ್ಮಪ್ಪನ್ನೇ, ವಾಸುದೇವನ್ನೇ, ಪುರುಷೋತ್ತಮನ್ನೇ, ಅಂಚನೆ ಪದ್ಮನಾಭನ್ನೇ, ಎಂಕ್ಲ ಬಾಲಕೃಷ್ಣ ಮಂದಿರದ ಉತ್ಸವ ಸಮಿತಿ ಅಧ್ಯಕ್ಷರ ನಂಚಿನ ಪ್ರಹ್ಲಾದ್ ಇಂದಾಜೆ, ತ್ಯಾಗ ಮಾಸ್ಟರ್ ಸೇದನ ಮಾತು ಆತ್ಮೀಯರೇ ನಾರಾಯಣ ರೈಕಲು. ಇನಿ ಕೋಡದ ದಿನ ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವನ ಬಾಲಕೃಷ್ಣ ಮಂದಿರದ 25ನೇ ವರ್ಷದ ಉತ್ಸವನ ಭಾರಿ ವಿಜೃಂಭಣೆ ಆಚರಣೆ ಮಲ್ತಿಪಕ್ಕ ಇನ್ನು ನಿಜವಾದ ಓಲ ಸಭಾ ಕಾರ್ಯಕ್ರಮಕ್ಕೂ ಪೋಯರದಾಲ ಮನಸ್ಸೇ ಇದ್ದೆ ಅಂತ ಬಂಡ ಕರಿನ ಸುಮಾರು ದಿನದಿಂದ ಆ ಕೆಲಸ ಕಾರ್ಯಗಳನ್ನು ಮಲ್ತದು ಕೋಡೆ ಇಡೀ ರಾತ್ರಿ ಆಯ್ತ ಪೂರ್ತಿ ಜವಾಬ್ದಾರಿನ ನಿಭಾಯಿಸೋನಂಚಿನ ಕೆಲಸ ನಿಂಕ್ಲು ಮಾತೆಲ್ಲ ಸೇರಿದು ಮಲ್ತಿತ್ತ. ಇನಿ ಸಂತೋಷನ್ನೇ ಒಂಜಿ ಈ ಸಾರಿ ವಿನೂತನವಾದಂಚಿನ ಹಸೆಗೋಲಿಡೆ ಕಾರ್ಯಕ್ರಮ ಮಲ್ಪನಿರ್ದಾತ್ರ ಒಂಜಿ ಸಭಾ ವೇದಿಕೆಯಲ್ಲಿ ಭಾಗವಹಿಸೋಡೊಂದು ಅನ್ಪುನದ ಕಾರಣಕ್ಕೋಸ್ಕರನೇ ಭಾಗವಹಿಸೋದು ಈ ಕಾರ್ಯಕ್ರಮ ನಮ್ಮ ಮಾತೆಲ್ಲ ಸೇರಿದ. ನಮ್ಮ ಧರ್ಮಗೆ, ನಮ್ಮ ದೇಶಗೆ, ಜಗತ್ತಿಗೆ ಸಂದೇಶನ ಕೊರ್ನಂಚಿನ ಶ್ರೀಕೃಷ್ಣ ಪರಮಾತ್ಮೆ ಒಂಜಿ ಮೈಟಾಂಡ ಆದರ್ಶ ಜೀವನ ನಡಪಾಯಿನಂಚಿನ ಶ್ರೀರಾಮೆ ನನೊಂಜಿ ಮೈಟೆ ರಡ್ಡು ಜನಲ ನಮ್ಮ ಜಗತ್ತಿನ ದುಂಬುಕೊನೈನಾಗ್ಲು ಐಟು ಶ್ರೀಕೃಷ್ಣ ಪರಮಾತ್ಮನ ಸಂದೇಶದ ಆಧಾರದ ಮಿತ್ತು ದುಂಬುಪೋಯಿನಂಚಿನ ಜಗತ್ತದ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿನ ನಮ್ಮ ಮಾತೆಲ್ಲ ಆಚರಣೆ ಮಲ್ತೊಂದಿಲ್ಲ. ಆರು ಏಪ ಜನ್ಮ ಆತಿರ ಆರು ಏಪ ಅರ್ನ ಜನನನ ಇದು ಪೂರ ನಮ್ಮ ಪಂಡನೇನು ಹಿರಿಯಾಗ್ಲು ಪಂಡೇನು ಕೇಂದ್ರ ಹೊರತು ನಂಗೆ ನಿಜವಾದ ಐತೆ ಸತ್ಯ ಗೊತ್ತಿಜ್ಜಿ. ನಮ್ಮ ಹಿರಿಯಾಗ್ಲು ಎಂಚ ಬಂತರ ಐತೆ ಆಧಾರದ ಮಿತ್ತು ಈ ಉತ್ಸವನ ಬಾರಿ ಪೊರ್ಲುಡು ಆಚರಣೆ ಮಲ್ತೊಂದು ಪೋಯರಿಗೆ ಪ್ರಯತ್ನ ಮಲ್ತೊಂದಿಲ್ಲ. ಹಿಂಗೆ ಮಾತೆಲ್ಲ ಜನ್ಮಾಷ್ಟಮಿ ಬಂದಾಗ ಕುಂಪಾಲಡ ಎಂಕುಲು ದುಮುರಾನಿ ಮಲ್ಪುನಿ ಇನಿ ಮಸರುಡ್ಕೆ ದಾನಿ ಮಲ್ಪುಜ ಮಸ್ತ್ ಜನಕ್ಕೇನು ರಾವುದಾಯಕ ನಿಕ್ಲು ದುಮುರಾನಿ ಮಲ್ಪನು ಯಾಂಬಂಡೆ ಎಂಕಲ್ನೇ ಸರಿಯಾಯಿನ ಪುಟ್ಟದನ ದಿನ ಗೊತ್ತಿಜ್ಜಿ. ಶ್ರೀಕೃಷ್ಣ ಪರಮಾತ್ಮನ ಆರು ಜಗತ್ತಿನ ಈ ಸಂದೇಶ ಕೊರ್ದು ಜಗತ್ತಿನ ದುಂಬುಕೊನೈನಾರು ಅರ್ನ ಜನ್ಮ ದಿನಾಚರಣೆ ನಮ್ಮ ಯಾಪಲ ಮಲ್ಪಲಿ ಅವು ಪ್ರೀತಿ ವಿಶ್ವಾಸಡ್ ಒಂಜಿ ಸಾಮಾಜಿಕವಾದ ನಮ್ಮ ಧರ್ಮ ಸಂಸ್ಕೃತಿದ ಕೆಲಸ ಮಲ್ಪನಾಗ ಆ ಶ್ರದ್ಧಾ ಭಕ್ತಿ ಮಲ್ಪನಂಚಿನ ಕೆಲಸ ಮುಖ್ಯ ಹೊರತು ನಮ್ಮ ಈಗ ಪೂರ ಚರ್ಚೆ ಮಲ್ಪನ ಬದಲ್ಗೆ ನಮ್ಮ ಧರ್ಮದ ಕೆಲಸ ಮಲ್ಪಗ ಅಂತ ಒಂದು ನಿರಂತರವಾದ ಮಲ್ತೊಂದಿಲ್ಲ. ಇನ್ನು ನಮ್ಮ ದೇಶಡ್ ನಮ್ಮ ತಗೊಂದಿಲ್ಲ ನಮ್ಮ ಮಾತೆಲ್ಲ ಒಗ್ಗಟ್ಟಾದ ಸಂಘಟಿತವಾದ ಹಿಂದುತ್ವದ ಆಧಾರದ ಮಿತ್ತೆ ನಮ್ಮ ಒಂಜಿ ಜಗತ್ತಿನ ದುಂಬುಕೊನಪುನಂಚಿನ ಪ್ರಯತ್ನ ನಮ್ಮ ಖಂಡಿತವಾದ ಮಲ್ಪೋಡು ದಯಬಂಡ ಹಿಂದುತ್ವ ಬುಂಡ ನಮ್ಮ ವ್ಯವಸ್ಥೆಲು ಭಾರಿ ತೊಂದರೆ ಆಪನು ಪನ್ಪನೇನ ಇಡೀ ರಾಜ್ಯಡ್ ನಮ್ಮ ತಗೊಂದಿಲ್ಲ ವಾನಮನೆದ ಘಟನೆಲು ಆವೊಂದುಂಡು ಒಂಜಿ ವೀರ ಸಾವರ್ಕರ್ನ ಫೋಟೋ ಪಾಡ್ನೆಕ್ಲ ಚರ್ಚೆ ಆವೊಂದುಂಡು ಒಂದು ಪಂಡ ಸ್ವಾತಂತ್ರ್ಯ ಹೋರಾಟ ಮಲ್ತನಂಚಿನ ನಮ್ಮ ಹಿಂದೂ ಧರ್ಮದ ನೇಕ್ ಶ್ರದ್ಧೆಡ್ ಕೆಲಸ ಮಲ್ತನಂಚಿನ ವ್ಯಕ್ತಿನಕ್ಲೇನು ನಮ್ಮ ಗುರುತಿಸಿದ ಮೂಲ ಚರ್ಚೆ ಮಲ್ಪೇರಿಂದಾಂಡ ನಮ್ಮ ಆಲೋಚನೆ ಮಲ್ಪನಂಚಿನ ಕಾಲಘಟ್ಟಡ್ ಬತ್ತದು ಉಂತದ. ಇನ್ನು ನಂಗೆ ಮಸ್ತ್ ಅಗತ್ಯ ಉಂಟು ನಮ್ಮ ಒಂಜಿ ರಾಜಕಾರಣದ ಕಾರಣಕ್ಕೋಸ್ಕರ ನಮ್ಮ ವಿಚಾರನ ಬರಿಕಿದಿದೆ, ನಮ್ಮ ಹಿಂದುತ್ವನ ಬರಿಕಿದಿದೆ, ಎರ್ನನ ಪಿರಾವುಡು ನಲಿಪುನಂಚಿನ ಸಂಗತಿಲಿ ನಮ್ಮ ಮರತ್ತದ ಬಿಡ್ಪುನಂಚಿನ ಅವಶ್ಯಕತೆ ಉಂಟು ಒಂದು ಎನ್ನ ಅಭಿಪ್ರಾಯ. ಹೆಂಗೆ ಅಧಿಕಾರ ತಿಕ್ಕಾಡು ತಿಕ್ಕಂದೆ ಕುಲ್ಲಾಡು ಹಿಂದುತ್ವದ ಆಧಾರದ ಮಿತ್ತೆ ಎದ್ದು ದುಂಬು ಪೋಪುನಿ ಪನ್ಪುನ ಸಂಕಲ್ಪದ ಅಡಿಟ್ಟು ದುಂಪೋಪುನಿ ಹಿಂದುತ್ವದ ಆಧಾರದ ಮಿತ್ತೆ ನಮ್ಮ ಕೆಲಸ ಕಾರ್ಯದಲ್ಲಿ ಮಲ್ಪುನಂಚಿನ ಅವಶ್ಯಕತೆ ಉಂಟು. ನಮ್ಮ ದೇವರನ್ನ ಕೆಲಸ ಮಲ್ಪ ನಮ್ಮ ಧರ್ಮನ ದಾಯ ಮರಪೋಡು ನಮ್ಮ ಧರ್ಮದ ಆಧಾರದ ಮಿತ್ತೆ ಈ ಊರೋಡು ಬದುಕೇರೆ ಅಲ್ಪ ಜಗತ್ತಿಡು ಹೋಗಲ್ಲ ದೇಶ ಎತ್ತಿನ ಭಾರತ ಮಾತ್ರ ಮೂಲು ನಮ್ಮ ಪೋಡಿದ ಬದುಕಿನ ಅವಶ್ಯಕತೆ ಇಜ್ಜಿ ಮೂಲು ನಮ್ಮ ಗಟ್ಟಿಯಾದ ಸಂತೋಷನ ಹಿಂದುತ್ವದ ಆಧಾರದ ಮಿತ್ತೆ ನಮ್ಮ ಕೆಲಸ ಕಾರ್ಯದಲ್ಲಿ ಮಲ್ಪೋಡು. ನಮ್ಮ ಧರ್ಮನ ವರಿಪೆರೆಗೆ ನಮ್ಮ ಜವನರಿಗೆ ನಮ್ಮ ಹಿಂದೂ ಸಮುದಾಯಕ್ಕೆ ಹಿಂದೂ ಧರ್ಮ ಅಡುಪುನಂಚಿನ ಪ್ರತಿ ಒರಿಯಾಗ್ಲ ನಮ್ಮ ಧರ್ಮನ ಹೊರತುನಂಚಿನ ಶಕ್ತಿ ನಂಗೆ ಮಾತರಿಗಳುಂಡು.
ನಮ್ಮ ಧರ್ಮನಂತ ಒರಿಪುನ ಸಂಗತಿ ನಮ್ಮ ಮಾತ್ರ ಮಲ್ಪಡತ್ತಂದೆ ನನ್ನವ್ರು ನನಗೆ ಕಾಪುನಂಚಿನ ಅವಶ್ಯಕತೆ ಇಲ್ಲ ನಂಗೆ ಇಜ್ಜಿ ನಮ್ಮ ಮಾತೆಲ್ಲ ಈ ರೀತಿ ಯೋಚನೆ ಮಲ್ಪನಂಚಿನ ಅವಶ್ಯಕತೆ ಉಂಟು. ಆಂತರಿಕ ಭಯೋತ್ಪಾದನೆ ಬಾರಿ ಮಲ್ಲ ಭಯೋತ್ಪಾದನೆ ಹಂಡಿ ಬೆಟ್ಟಿಗೆ ನಮ್ಮ ಎನ್ನಿವ ಗುಂಡು ಅತಂದಾಂಡ ಬಾಂಬು ನನೊಂಜಿ ಬೊಕ್ಕೊಂಜಿ ಎನ್ನಿವ ಅವು ಹತ್ತು ಆಂತರಿಕ ಭಯೋತ್ಪಾದನೆ ನನಗೆ ಬಾರಿ ಮಲ್ಲ ಭಯೋತ್ಪಾದನೆ ನಮ್ಮ ಮಾತ ಸಂಗತಿ ಇಲ್ಲ ನಮ್ಮ ಎಲ್ಲೆಲ್ಲೇ ಸಂಗತಿಗಳ ಇನಿ ಬಾರಿ ತೊಂದರೆಗೊಳಗ ಪುನಃ ಸಂಗತಿ ನಮ್ಮ ಮಾತೆಲ್ಲ ತೂವನುಲ್ಲ ನೆಕ್ ಒಂಜೆ ಸಾಧಿದಾದ ಬಂಡ ನಮ್ಮ ಮಾತೆಲ್ಲ ಒಟ್ಟಾದು ಒಂಜೆ ದಿಕ್ಕಡು ದುಂಪೋಪನಂಚಿನ ಅವಶ್ಯಕತೆ ಉಂಟು. ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ನಂಗೆ ಪ್ರೇರಣೆ ಕೊರ್ಪನಂಚಿನ ಉತ್ಸವ ಹೆಂಗ ಊರುಡು ಊರುಡು ಗೊತ್ತಾಗ್ತದೆ ಯಾನು ಪ್ರಾರಂಭ ಮಲ್ಪನಾಗ ಎನ್ನ ಶ್ರೀಕೃಷ್ಣ ಪರಮಾತ್ಮನ ಉತ್ಸವನ ಪ್ರಾರಂಭ ಮಲ್ಪನಾಗ ಹೆಂಗ್ಲು 26 ಸಂಘಟನೆ ಸೇರಿದ ಉತ್ಸವ ಮಲ್ದಿನಿ 25 ವರ್ಷ ಅನಗ ಹೆಂಗ್ಲು 44 ಸಂಘಟನೆ ಒಟ್ಟು ಸೇರ್ಸದು 26ಕ್ಕೆ ವಿರಾತ್ ಸೇರ್ಪದು ಸಂಘಟನೆಯನ್ನು ದುಂಬುಕೊನಪುರಂಚಿನ ಕೆಲಸ ಅದನ್ನು ಅಭೂತಪೂರ್ವನಂಚಿನ ಆ ಉತ್ಸವನ ಮಲ್ದ ಆ ಮಲ್ಪೊಡನಾಡ ಜಗತ್ತದ ಶ್ರೀಕೃಷ್ಣ ಪರಮಾತ್ಮ ಎಂಗ್ಲೆ ಕೊರ್ನಂಚಿನ ಪ್ರೇರಣೆ ಅಂತ ಪಂಡದ ಈ ಸಂದರ್ಭ ಪನಿಯರು ಹೆಚ್ಚಿಸುವೆ. ಈ ಉತ್ಸವ ಯಶಸ್ವಿ ಆವಡೆ ಈ ಅಸೆಗೋಲಿಡೆ ಇನಿತ ಉತ್ಸವ ದುಂಬುದ ದಿನಕ್ಲಡಿ ಸಂತೋಷನ್ನ ಅಸೆಗೋಲಿ ಸಂತೋಷನ್ನ ಇರ್ನ ನೇತೃತ್ವಡೆ ಹಿಂದುತ್ವಗೆ ಬಲ ಕೋರ್ಪುನಂಚಿನ ಒಂದು ಶಕ್ತಿದ ಉತ್ಸವ ಆವಡನ್ನು ಈ ಸಂದರ್ಭ ಪನೊಂದು ನನ್ನ ಪಾತ್ರನಿಂದವೇ ಜೈ ಹಿಂದ್ ಜೈ ಕರ್ನಾಟಕ. ಇಂತಹ ಕಾರ್ಯಕ್ರಮಗಳು ಕಳೆದ 34ನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣನ ಜನ್ಮಾಷ್ಟಮಿಯನ್ನ ಹೆಸರಿನಲ್ಲಿ ಪಾಯಸವೋ ಊಟವೆಲ್ಲ ಮಾಡ್ತೀರಿ, ಅದರಿಂದ ಕೃಷ್ಣನಿಗೆ ಏನು ಸಲ್ಲುವುದಿಲ್ಲ. ಎಷ್ಟು ಜನರಿಗೆ ಕೃಷ್ಣನ ಪರಿಚಯ ಇದೆ ಹೇಳಿ? ಎಷ್ಟು ಜನ ಇಲ್ಲಿ ಕೂತಂಥವರಿಗೆ ಕೃಷ್ಣನ ಪರಿಚಯ ಇದೆ? ಇಲ್ಲಿ ಬಾಲಕೃಷ್ಣ, ಮುದ್ದು ಕೃಷ್ಣ, ಪುಟಾಣಿ ಕೃಷ್ಣ ಮತ್ತು ರಾಧಾಕೃಷ್ಣನ ಡ್ಯಾನ್ಸ್ ಎಲ್ಲ ನೋಡಿದಿರ? ಕೃಷ್ಣ ಡ್ಯಾನ್ಸಿಗೆ ಮಾತ್ರ ಸೀಮಿತವಾ? ಅಲ್ಲ. ಕೃಷ್ಣ ಬದುಕಿನ ಸಂದೇಶ ಏನು ಅದು ನಿಮಗೆ ಅರ್ಥ ಆದರೆ ಮಾತ್ರ ಇವತ್ತು ಇಲ್ಲಿಂದ ಹೋಗುವಾಗ ಸರ್ತಾಗಿ ಹೋಗ್ತೀನಿ, ಇಲ್ಲಂದ್ರೆ ಸರ್ತಾಗಿ ಹೋಗ್ಲಿಕ್ಕೆ ಆಗೋಲ್ಲ. ನಾವು ತಿಳ್ಕೊಳ್ಬೇಕು, ನಮ್ಮ ಹಿರಿಯವರು ಯಾಕೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಭಾರತದಲ್ಲಿ ಕೊಣಾಜೆ ಗ್ರಾಮದಂತಹ 5,68,000 ಗ್ರಾಮಗಳಿದೆ. ಇದು ಕೊಣಾಜೆಯವರಿಗೆ ಗೊತ್ತಿದೆಯಾ? ಕೊಣಾಜೆ ಗ್ರಾಮದಂತಹ ನಮ್ಮ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತಿನಿಂದ ತ್ರಿಪುರದವರೆಗೆ ಹರಡಿದಂಥ 5,68,000 ಗ್ರಾಮಗಳಿದೆ. 600 ಜಿಲ್ಲೆಗಳಿದೆ. 6,452 ಜಾತಿಗಳಿವೆ. 1,614 ಮತಗಳಿವೆ. ಅದರಲ್ಲಿ 6 ಮತ ಸ್ವಲ್ಪ ದೊಡ್ಡದು. ಹಿಂದೂ, ಮುಸಲ್ಮಾನ್, ಇದು ಇಸ್ಲಾಮು, ಕ್ರೈಸ್ತರು, ಬುದ್ಧರು, ಜೈನರು, ಸಿಖ್ಖರಲ್ಲಿದ್ದಾರೆ. ಇಂಥ ಒಂದು 138 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತ ನಮ್ಮದು. ಈಗಾಗಲೇ ಸತೀಶ್ ಕುಂಪಳ್ರು ಹೇಳಿದರು. ನಮಗೆ ಮುಂದೆ ಯಾವುದು ಈ ಜಗತ್ತಿನ ವಿಶ್ಲೇಷಣೆ ಯಾವುದರ ಮೇಲೆ ನಡೀತಾ ಅಂತ ಹೇಳಿದ್ರೆ, ಒಂದು ಜೀವ, ಮತ್ತೊಂದು ಜಗತ್ತು, ಮತ್ತೊಂದು ದೇವರು. ಈ 3 ಸಂಬಂಧಗಳ ಬಗ್ಗೆ ಜಗತ್ತಿನಲ್ಲಿ ವಿಶ್ಲೇಷಣೆ ಆಗುವಂಥದ್ದು. ಜಗತ್ತಿನ ಇತಿಹಾಸ ಯಾವುದು ಅಂತ ಕೇಳಿದರೆ ಅದು ಮನುಷ್ಯನ ಇತಿಹಾಸ, ದೇವರ ಇತಿಹಾಸ ಅಲ್ಲ. ಜಗತ್ತಿನ ಇತಿಹಾಸ ಯಾವುದು ಅಂತ ಕೇಳಿದರೆ ಅದು ಮನುಷ್ಯನದೇ ಇತಿಹಾಸ, ಬೇರೆ ಯಾರ್ದು ಅಲ್ಲ. ಈ ಜಗತ್ತಿನಲ್ಲಿ ಸೃಷ್ಟಿಯಾಗುತ್ತೆ ದೇವರು ಮನುಷ್ಯನಾಗಿ ಹುಟ್ಟಿ ಮತ್ತೆ ಮನುಷ್ಯ ದೇವರಾಗಿರತಕ್ಕಂಥ ಒಂದು ಮಣ್ಣು ಜಗತ್ತಿನಲ್ಲಿದ್ದರೆ ಅದು ಒಂದೇ ದೇಶ, ಅದು ನಾವು ನಿಮಗೆ ಜನ್ಮ ಕೊಟ್ಟಂತ ಭಾರತ ಅನ್ನೋದನ್ನು ಗೊತ್ತಿರಬೇಕು. ಇಲ್ಲಿ ಬಂದವರೆಲ್ಲ ನಾಟಕ ನೋಡ್ಲಿಕ್ಕೆ ಬಂದಿರಬಹುದು. ನಮ್ಮ ಕೇಳುವ ತಾಳ್ಮೆ ನಿಮಗೆ ಎಷ್ಟಿದೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಿಮ್ಮಲ್ಲಿ ಕಿವಿ ಇದೆ ಅನ್ನುವಂಥ ನೆನಪಿನಿಂದ, ಸಂಕಲ್ಪದಿಂದ ನಾನು ಮಾತಾಡ್ತೀನಿ. ನಿಮ್ಮ ಕಿವಿಯಿಂದ ನಿಮ್ಮ ಮೆದುಳಿಗೆ ಹಸಿವಿದೆ. ನಾವು ಮೆದುಳಿನ ಹಸಿ ಕೊಡೋದಿಲ್ಲ. ಬುದ್ಧ ಯಾರ ಹೆಸರು ಕೇಳಿದ್ರಿ ನೀವು? ಬುದ್ಧನ ಹೆಸರು ಕೇಳಿದ್ರಿ ಸಂತೋಷದವರೇ? ಬುದ್ಧನ ಹೆಸರು ಕೇಳಿದಿರಿ? ಬುದ್ಧ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದ. ಆಗ ಬುದ್ಧ ಹೇಳ್ತಾನೆ, ನೋಡಿ ಇಲ್ಲಿ 2 ಥರದ ಜನರಿದ್ದಾರೆ. ಇವತ್ತು ಇಲ್ಲಿ ಕೂಡ ಇದ್ದಾರೆ. ಒಂದು ಮೆದುಳಿನ ಹಸಿವಿದ್ದವರು, ಮತ್ತೊಬ್ಬರು ಹೊಟ್ಟೆಯ ಹಸಿ ಇರುವವರು. ಹೊಟ್ಟೆಯ ಹಸಿವಿದ್ದ
ಇದ್ದವರಿಗೆ ನನ್ನ ಮಾತು ಇಡಿಸುವುದೇ ಇಲ್ಲ. ಆದ ಕಾರಣ ಹೊಟ್ಟೆ ಹಸಿವಿ ಇದ್ದವರು ದಯವಿಟ್ಟು ನೀವು ಹಿಂದೆ ಹೋಗಿ, ಯಾರಲ್ಲಿ ಮೆದುಳಿನ ಹಸಿವಿದೆ ಅವರು ಮಾತ್ರ ಇಲ್ಲಿ ಕೂತ್ಕೊಳ್ಳಿ ಅಂತ. ಯಾಕೆ ಹೇಳಿದ ಬುದ್ಧ ಅಂತ ಕೇಳಿದ್ರೆ, ಮನುಷ್ಯನ ವಿಕಸಿತ ಎಲ್ಲಿದೆ, ಮನುಷ್ಯನ ವಿಕಾಸತೆ ಎಲ್ಲಿದೆ? ಇಲ್ಲಿದ್ದವರದ್ದು ನನ್ನದು ಒಂದೇ ಪ್ರಶ್ನೆ. ನಾನು ಇಲ್ಲಿ ಧಾರ್ಮಿಕ ಉಪನ್ಯಾಸ ಮಾಡಲಿಕ್ಕೆ ಬಂದಿದ್ರು ಕೂಡ ನನಗೆ 20 ನಿಮಿಷಗಳ ಟೈಮ್ ಕೊಟ್ಟಿದ್ದಾರೆ. ನಾನು ನಿಮ್ಮ ಹತ್ರ ಕೇಳೋದು, ಇಲ್ಲಿ ಕೂತಂತ ನನ್ನ ತಾಯಂದ್ರ ಕೇಳೋದು, ನಿಮ್ಮ ಬಲಭಾಗದವರನ್ನೊಮ್ಮೆ ನೋಡಿ, ಎಡಭಾಗದಲ್ಲಿದ್ದವರನ್ನೊಮ್ಮೆ ನೋಡಿ, ನಿಮ್ಮ ಹಿಂದೆ ಕೂತವರನ್ನೊಮ್ಮೆ ನೋಡಿ, ಮುಂದೆ ಕೂತವರನ್ನೊಮ್ಮೆ ನೋಡಿ. ಎಲ್ಲರ ಪರಿಚಯ ನಿಮಗೆ ಸ್ಪಷ್ಟ ಇದೆ. ಬಲಭಾಗದಲ್ಲಿ ಕೂತ್ಕೊಂಡವ್ರದ್ದು ಪರಿಚಯ ಇದೆ, ಎಡಭಾಗದಲ್ಲಿ ಕೂತ್ಕೊಂಡವ್ರದ್ದು ಅವರ ಹಿಸ್ಟ್ರಿ ಹೇಳ್ತೀರಿ ನೀವು, ಮುಂದೆ ಕೂತ್ಕೊಂಡವ್ರ ಚರಿತ್ರೆ ಹೇಳ್ತೀರಿ, ಹಿಂದೆ ಕೂತ್ಕೊಂಡವ್ರ ಇತಿಹಾಸ ಹೇಳ್ತೀರಿ. ಆದರೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತುಂಟಾ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಪರಿಚಯ ಎಲ್ಲಿವರೆಗೆ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ನಾಯಿ ಇದೆ, ಬೆಕ್ಕು ಇದೆ, ಕೋಳಿ ಇದೆ, ಬೇರೆ ಬೇರೆ ಎತ್ತು ಇರ್ಬೋದು. ನಿಮಗೆ ಮನುಷ್ಯ ಜನ್ಮ ದೇವರು ಯಾಕೆ ಕೊಟ್ಟ? ನಿಮ್ಮ ಮನೆಯಲ್ಲಿ ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಆದರೆ ನಿಮಗೆ ದೇವರು ಮನುಷ್ಯ ಜನ್ಮ ಯಾಕೆ ಕೊಟ್ಟ? ನಿಮ್ಮ ಹುಟ್ಟಿನ ರಹಸ್ಯ ಏನು ಅಂತ ತಿಳ್ಕೊಳ್ಳುವುದೇ ಇವತ್ತಿನ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವು ಕೃಷ್ಣನ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ಆಗುತ್ತೆ. ಕೃಷ್ಣ ಯಾರು? ಕೃಷ್ಣ ಹುಟ್ಟಿದಂಥ ಮಥುರದಲ್ಲಿ ಅವನನ್ನು ಕನ್ನಯ್ಯ ಅಂತ ಕರೀತಾರೆ. ನೀವು ಒಡಿಸ್ಸಾಕ್ಕೆ ಬಂದರೆ ಅವನು ಜಗನ್ನಾಥ ಅಂತ ಕನ್ಕೊಳ್ತಾನೆ. ನೀವು ರಾಜಸ್ಥಾನಕ್ಕೆ ಹೋದರೆ ಶ್ರೀನಾಥ ಅಂತ ಅವನಿಗೆ ಹೆಸರು. ಗುಜರಾತಿಗೆ ಹೋದರೆ ದ್ವಾರಕಾಧೀಶ ಅಂತ ಕರೀತಾರೆ. ಮಹಾರಾಷ್ಟ್ರಕ್ಕೆ ಬಂದರೆ ವಿಠಲ ಅಂತ ಕರೀತಾರೆ. ಕೃಷ್ಣನನ್ನು ನೋಡಿ, ಕೃಷ್ಣನಿಗೆ ಎಷ್ಟು ಹೆಸರುಗಳು. ಕರ್ನಾಟಕಕ್ಕೆ ಬಂದರೆ ಉಡುಪಿಯ ಶ್ರೀಕೃಷ್ಣ ಅಂತ ಕರಿತೀವಿ. ನಾವು ಆಂಧ್ರಕ್ಕೆ ಹೋದರೆ ಬಾಲಾಜಿ ಅಂತ ಕರಿತೀವಿ ನಾವು ಅವರನ್ನು. ಕೃಷ್ಣನಿಗೆ ಎಷ್ಟು ಹೆಸರಿದೆ ಹೇಳಿ. ಏಕಂ ಸತ್ ವಿಪ್ರಹ ಬಹುಧಾ ವದಂತಿ. ಸತ್ಯ ಅಂದ್ರೆ ದೇವರೊಬ್ಬನೇ, ಬೇರೆ ಬೇರೆ ಹೆಸರಿಂದ ಭಗವಂತನ ಕರೆಸ್ಕೊಡು ಅಂತ ಹೇಳ್ತಾರೆ. ಕೃಷ್ಣ ಯಾಕೆ ಜನ್ಮ ತಾಳಿದ? ಕೃಷ್ಣ ಯಾರು? ವಾಸುದೇವ ದೇವಕಿಯ ಮಗ. ನಮ್ಮಂತೆ ಹುಟ್ಟಿದವನವನು, ಬೇರೆ ಏನೂ ಅಲ್ಲ. ನಮ್ಮಂತೆ ನಾವು ಯಾವ ಒಂದು ತಾಯಿಯ ಗರ್ಭದಲ್ಲಿ 9 ತಿಂಗಳು ಕೂತು ಹೊರಗೆ ಬಂದಿವೋ, ಹಾಗೆ ಕೃಷ್ಣ ಕೂಡ 9 ತಿಂಗಳು ದೇವಕಿಯ ಗರ್ಭದಲ್ಲಿದ್ದೇ ಹೊರಗೆ ಬಂದವನು. ಆದರೆ ಇವತ್ತು ಕೊಣಾಜೆ ಅಂತ ಇಷ್ಟು ಜನ ಶ್ರೀಕೃಷ್ಣನ ಮೊಸರು ಕುಡಿಕೆಯಲ್ಲಿ ಭಾಗವಹಿಸಿದ್ದೀರಲ್ಲ, ಕಾರಣ ಏನು? ಕಾರಣ ಏನು ಹೇಳಿ? ಅವನು ಯಾಕೆ ದೇವರಾದ? ಕೃಷ್ಣ ದೇವರಾಗುವುದಾದರೆ ನಮಗೆ ದೇವರಾಗಲಿಕ್ಕೆ ಸಾಧ್ಯ ಇಲ್ಲವೇ? ಆಗಬೇಕು ಅಂತಾದರೆ ನಮ್ಮ ಪರಿಚಯ ನಾವು ಮೊದಲು ಮಾಡಿಕೊಳ್ಬೇಕು. ಬಸವಣ್ಣ ಒಂದು ಕಡೆ ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದ ವಿಗ್ರಹ ದೇವರು ದೇವರಲ್ಲ, ಸೇತುಬಂಧ, ರಾಮೇಶ್ವರ, ಗೋಕರ್ಣನಾಥ, ಕೇದಾರ ಮುಂತಾದ ಪುಣ್ಯಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ. ತನ್ನ ತಾನರಿದು ತಾನ್ಯಾರೆಂದು ತಿಳಿದೊಡೆ ನೀನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಎಂತ ಒಂದು ಅದ್ಭುತ ಮಾತುಗಳು. ಮರ ದೇವರಲ್ಲ, ಮಣ್ಣು ದೇವರಲ್ಲ, ಕಲ್ಲು ದೇವರಲ್ಲ, ಪಂಚಲೋಕದ ವಿಗ್ರಹ ದೇವರು ಅಲ್ಲ, ಕೇದಾರ ಇರಬಹುದು, ಗೋಕರ್ಣನಾಥ ಇರಬಹುದು, ಇಂಥ ಪುಣ್ಯಕ್ಷೇತ್ರಗಳಿಲ್ಲ ದೇವರು ದೇವರಲ್ಲ. ತನ್ನ ತಾನರಿದು ಯಾನಿಯರೆಂದು ಗೊತ್ತಾಂಡ, ತನ್ನ ತಾನರಿದು ತಾನ್ಯಾರೆಂದು ತಿಳಿದೊಡೆ ನೀನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಈ ಸತ್ಯವನ್ನು ಹುಡುಕುವಂತ ಕೆಲಸ ಇವತ್ತು ಕೋಣಾಜಿಯಲ್ಲಿ ಬಂದಂತನ್ನ ತಾಯಂದಿರು, ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು ಗ್ರಹಿಸಿದರೆ ನಿಮ್ಮ ಜೀವನ ಇವತ್ತಿನಿಂದ ಟರ್ನಿಂಗ್ ಪಾಯಿಂಟಿಗೆ ಹೋಗುತ್ತದೆ, ಒಂದು ಹೊಸ ದಿಕ್ಕಿನ ಹತ್ರ ಹೋಗುತ್ತೆ. ಆತ್ಮೈವ ನ್ಯಾತ್ಮನೋ ಬಂಧುಹ ಆತ್ಮೈವ ರಿಪುರಾತ್ಮನಃ ಅಂತ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿದೆ. ಭಗವದ್ಗೀತೆ ಹೇಳಿದವನು ಯಾರು? ಕೃಷ್ಣ. ಯಾರಿಗೆ ಹೇಳಿದ್ದು? ಅರ್ಜುನ ತನ್ನ ಭಕ್ತಿಯ ಸಮರ್ಪಣೆಯನ್ನು ಮಾಡ್ತಾನೆ ಕೃಷ್ಣನಿಗೆ. ಸಮರ್ಪಣೆ ಮಾಡಿದ್ದರಿಂದಲೇ ಅವನಿಗೆ ಗೀತೋಪದೇಶ ಆಯಿತು. ಇಲ್ಲಿ ನಾವು ಕೂಡ ನಮ್ಮ ಭಕ್ತಿಯ ಸಮರ್ಪಣೆಯನ್ನು ಯಾವುದಕ್ಕೆ ಮಾಡಬೇಕು? ನಾವು ಇದ್ದ ಮನೆಯಲ್ಲೇ ನಮಗೆ ಭಕ್ತಿಯ ಸಮರ್ಪಣೆಯನ್ನು ನಾವು ತೆಗೆದುಕೊಳ್ಬಹುದು. ಭಕ್ತಿ ನಾವು ತಿನ್ನುವ ಆಹಾರದಲ್ಲಿ ಹೊಕ್ಕಿದರೆ, ಭಕ್ತಿ ಅನ್ನುವಂತಹ ಸಮರ್ಪಣೆ ಇದೆಯಲ್ಲ, ನಾವು ತಿನ್ನುವ ಅಕ್ಕಿಯೋ ಅನ್ನ ಯಾವುದು ಇದೆಯಲ್ಲ ಅದಕ್ಕೆ ಹೊಕ್ಕಿದರೆ ಫುಡ್ ಬಿಕಮ್ ಪ್ರಸಾದ.
ಆಹಾರ ಅದು ಪ್ರಸಾದವಾಗಿ ರೂಪಾಂತರ ಆಗುತ್ತಂತೆ. ನಮ್ಮ ಭಕ್ತಿ ನೀರಿನ ಒಟ್ಟಿಗೆ ಮಿಲನ ಆದರೆ ಆ ನೀರು ತೀರ್ಥ ಆಗುತ್ತೆ. ನಮ್ಮ ಭಕ್ತಿ ಸಂಗೀತದ ಜೊತೆ ಮಿಲನ ಆದರೆ ಸಂಗೀತ ಕೀರ್ತನ ಆಗುತ್ತೆ. ನಮ್ಮ ಭಕ್ತಿ ಪ್ರವಾಸದ ಜೊತೆ, ಈಗ ಹೋಗಿದ್ರು ಪ್ರವಾಸಕ್ಕೆ ನಮ್ಮ ಸೀತಾರಾಮಣ್ಣ, ನಮ್ಮ ಭಕ್ತಿ ಪ್ರವಾಸದ ಜೊತೆ ಮಿಲನ ಆದರೆ ಪ್ರವಾಸ ಯಾತ್ರೆ ಆಗುತ್ತೆ. ನಮ್ಮ ಭಕ್ತಿ ಮನೆಯ ಒಳಗೆ ಮಿಲನ ಆದರೆ, ನಮ್ಮ ಭಕ್ತಿ ಮನೆಯೊಳಗೆ ಮಿಲನ ಆದರೆ ಮನೆ ಮಂದಿರ ಆಗುತ್ತಂತೆ. ನಮ್ಮ ಭಕ್ತಿ ಮಾಡುವ ಕಾರ್ಯದಲ್ಲಿ ಮಿಲನ ಆದರೆ ಆ ಕಾರ್ಯ ಸೇವೆ ಆಗುತ್ತಂತೆ. ನಮ್ಮ ಭಕ್ತಿ ನಮ್ಮ ದುಡಿಮೆ ಜೊತೆ ಮಿಲನ ಆಗಿದ್ದರೆ ಆ ದುಡಿಮೆ ಕರ್ಮ ಆಗುತ್ತೆ. ಕಡೆಯದಾಗಿ ನಮ್ಮ ಭಕ್ತಿ ಮನುಷ್ಯ ಅಂದರೆ ನನ್ನೊಳಗೆ ಹೋದರೆ ನೀನು ದೇವರಾಗುತ್ತಿ ಅನ್ನುವಂತಹ ಮಾತನ್ನ ನಮ್ಮ ಹಿರಿಯವರು ಅನುಭವದಿಂದ ಹೇಳಿದ್ದಾರೆ. ಅದಕ್ಕೆ ಕೃಷ್ಣ ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜೇತಿ ಶಕ್ತಿಯ ಅಹಂ ತ್ವಾ ಸರ್ವಪಾಪ್ಯೇಭ್ಯ ಮೋಕ್ಷ ಇಷ್ಯಾಮಿ ಮಾ ಸುಚಾ ಇತಿ ಕೀಲಕಂ ಅಂತ ಅದ್ಭುತವಾದಂಥ ಕೃಷ್ಣನ ಮಾತು ನೋಡಿ. ಸರ್ವಧರ್ಮಾನ್ ಪರಿತ್ಯಜ್ಯ, ನಮಗೆ ಎಷ್ಟು ದೇವರುಗಳ ಧರ್ಮಗಳಿದೆ ಹೇಳಿ. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲ ಧರ್ಮಗಳನ್ನು ನೀನು ಪರಿತ್ಯಾಗ ಮಾಡಿ ಮಾಮೇಕಂ ಶರಣಂ, ಮನಪೂರ್ವಕವಾಗಿ ನೀನು ನನಗೆ ಶರಣಾಗಿ ಬಂದರೆ ಅಹಂ ತ್ವಾ ಸರ್ವಪಾಪ್ಯೇಭ್ಯ ಮೋಕ್ಷ ಇಷ್ಯಾಮಿ, ನಿನ್ನ ಒಳಗಿರತಕ್ಕಂಥ ಎಲ್ಲ ಅಹಂಗಳಿಂದ ನಿನ್ನನ್ನು ಬಿಡುಗಡೆಗೊಳಿಸಿ ನಿನಗೆ ಬದುಕಿನ ಮೋಕ್ಷವನ್ನ, ಬದುಕಿನ ಬೆಳಕನ್ನ ನಿನಗೆ ತೋರಿಸುವಂತ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಕೃಷ್ಣ ಹೇಳಿದಾನಲ್ಲ. ಆ ಕೃಷ್ಣನ ಪರಿಚಯ ನಮಗಾಗಿದೆಯಾ? ಇಲ್ಲಲ್ಲ. ನಾವು ಜಾತಿಯ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದೀವಿ, ನಮ್ಮ ಭಾಷೆಯ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದೀವಿ, ನಮ್ಮ ಮತದ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದೀವಿ, ನಮ್ಮ ರಾಜ್ಯದ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದೀವಿ. ಅದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಆದರೆ ನಮಗೆ ಮೊದಲು ಬೇಕಾದ್ದು ನಮ್ಮ ದೇಶದ ಬಗ್ಗೆ. ದೇಶ ಮೊದಲಾಗಬೇಕು. ಭಾರತ ಸತ್ತರೆ ನಾವೆಲ್ಲ ಸತ್ತಂತೆ, ಭಾರತ ಬದುಕಿದರೆ ನಾವು ಬದುಕುತ್ತೇವೆ. ಭಾರತ ಸತ್ತರೆ ನಾವೆಲ್ಲ ಸಾಯ್ತೇವೆ. ಭಾರತ ಬದುಕಿದರೆ ನಾವು ಬದುಕುತ್ತೇವೆ ಎನ್ನುವಂಥ ಒಂದು ಕಲ್ಪನೆ, ನಂಬಿಕೆ ನಮ್ಮಲ್ಲಿ ಇರಬೇಕು. ಇಲ್ಲಿರತಕ್ಕಂಥ ಪ್ರತಿಯೊಬ್ಬನಲ್ಲಿ ಒಬ್ಬ ಕೃಷ್ಣನಿದ್ದಾನೆ, ನಿಮ್ಮ ಒಳಗೆ ಒಬ್ಬ ಕಂಸನೇ ಇದ್ದಾನೆ. ಕೃಷ್ಣ ನಿಮ್ಮ ಒಳಗೆ ಇದ್ದರೆ ಒಳಗೆ ಕಂಸನೇ ಇದ್ದಾನೆ. ನೀವು ಯಾವುದನ್ನು ಹೊರಗಾಗುತ್ತೀರಿ? ನಿಮ್ಮ ಒಳಗೆ ರಾಮನಿದ್ದಾನೆ, ಒಳಗೊಬ್ಬ ರಾವಣನೂ ಇದ್ದಾನೆ. ರಾಮ ಬೇಕೋ ರಾವಣ ಬೇಕೋ, ಕೃಷ್ಣ ಬೇಕೋ ಕಂಸ ಬೇಕೋ, ಅದು ನಮ್ಮ ಆಯ್ಕೆ, ಬೇರೆ ಯಾವುದಿಲ್ಲ. ವಿ ಆರ್ ಇನ್ ದ ಕಸ್ಟಮೈಸ್ಡ್ ವರ್ಲ್ಡ್ ನಾವಿದ್ದೇವೆ. ಎಲ್ಲವೂ ಕೂಡ ನಮ್ಮ ಆಯ್ಕೆ ಇರುವಂತಹದ್ದು. ಒಂದು ಹೋಟ್ಲಿಗೆ ಹೋದರೆ ವೈಟರ್ ಅಂತ ಹೇಳ್ತೀರಿ, ಮಸಾಲೆ ದೋಸೆ ಬೇಕಾ, ತುಪ್ಪ ದೋಸೆ ಬೇಕಾ, ಅಥವಾ ನೀರು ದೋಸೆ ಬೇಕಾ, ರವಾ ದೋಸೆ ಬೇಕಾ, ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು. ಸೀರೆ ಅಂಗಡಿ ಹೋದ್ರೆ ಎಂಥ ಸೀರೆ ತಗೊಳ್ಬಹುದು, ಚೂಡಿದಾರ ಎಂಥದ್ದು ತಗೊಳ್ಬೇಕು, ನಿಮಗೆ ಬೇಕಾದಂತಹ ಬಟ್ಟೆಗಳನ್ನು ಮಾಡಬಹುದು, ಎಲ್ಲ ಆಯ್ಕೆ ಮಾಡ್ಲಿಕ್ಕಾಗತ್ತೆ. ಆದರೆ ನನಗೆ ಇಂಥದೇ ಜಾತಿಯಲ್ಲಿ ಹುಟ್ಟಬೇಕು ಅನ್ನುವಂಥ ಆಯ್ಕೆ ನಮ್ಮ ಕೈಯಲ್ಲಿದೆಯಾ? ನಾನು ಇಂಥದೇ ಧರ್ಮದಲ್ಲಿ ನನಗೆ ಜನ್ಮ ಸಿಗಬೇಕು ಅಂತ ಆಯ್ಕೆ ನಿಮ್ಮ ಕೈಯಲ್ಲಿದೆಯಾ? ನಾನು ಮುಖೇಶ್ ಅಂಬಾನಿಯ ಮಗನಾಗಿ ಹುಟ್ಟಬೇಕು ಅನ್ನುವಂಥ ಆಯ್ಕೆ ನಮ್ಮ ಕೈಯಲ್ಲಿದೆಯಾ? ನಾನು ಸಂತೋಷ್ ಕುಮಾರಿಯ ತಮ್ಮನಾಗಿ ಹುಟ್ಟಬೇಕನ್ನುವಂಥ ಆಯ್ಕೆ ನನ್ನ ಕೈಯಲ್ಲಿದೆಯಾ? ಯಾವ ಆಯ್ಕೆ ಕಮ್ಮಲ್ಲ. ಒಳ್ಳೆಯ ಮನುಷ್ಯನಾಗಿ ಆಗಬೇಕು ಅನ್ನುವಂಥ ಆಯ್ಕೆ ನಮ್ಮ ಕೈಯಲ್ಲಿ ಇರೋದು, ಇನ್ನೊಬ್ಬನ ಕೈಯಲ್ಲಿಲ್ಲ. ಅದನ್ನೇ ಕೃಷ್ಣ ಹೇಳುದು, ಆತ್ಮನೋ ಬಂಧು ಆತ್ಮಯೋರಿ ಪರಾತ್ಮನಃ. ನಿನಗೆ ಯಾರಾದರೂ ಬಂಧು ಇದ್ದರೆ ಅದು ನೀನೇ, ನಿನಗೆ ಯಾರು ಶತ್ರು ಇದ್ದರೆ ಅದು ನೀನೇ ಅಂತ ಕೃಷ್ಣ ಅದ್ಭುತವಾಗಿ ಹೇಳಿದ್ದಾರೆ. ಕೃಷ್ಣ ಹುಟ್ಟಿದ್ಯಾಕೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಎಂದು ಹೇಳಿದ ಕೃಷ್ಣ. ಧರ್ಮ ಕೆಳಗೆ ಬಂದಾಗ, ಅಧರ್ಮಗಳು ಮೇಲಕ್ಕೆ ಹೋದಾಗ, ಸಾಧು ಸಂತರಿಗೆ ಈ ದೇಶದಲ್ಲಿ ಈ ಮಣ್ಣಿನಲ್ಲಿ ಬದುಕಲಿಗೆ ಅವಕಾಶ ಇಲ್ಲದ ಕಾಲಘಟ್ಟದಲ್ಲಿ ನಾನು ಒಂದಲ್ಲ ಒಂದು ರೂಪದಲ್ಲಿ ಹುಟ್ಟಿ ಬರ್ತೇನೆ ಅನ್ನುವಂಥ ಒಂದು ವಿಶ್ವಾಸವನ್ನು ಕೃಷ್ಣ ಹೇಳಿದಾಗ
ನಮಗೆ ಭಗವದ್ಗೀತೆ ಏನು ಅಂತಲೇ ಗೊತ್ತಿಲ್ಲ. ನೀವೊಂದು 5 ವರ್ಷದ ಮುಸ್ಲಿಂ ಹುಡುಗನ ಹತ್ರ ಕೇಳಿ, ಕುರಾನ್ ಬಗ್ಗೆ ಮಾತಾಡ್ತಾನೆ ಅವನು ಹುಡುಗ, ನಾನು ಇದು ಹೇಳಬೇಕಾಗುತ್ತೆ ಇಲ್ಲಿ. ಒಬ್ಬ ಕ್ರೈಸ್ತ ಧರ್ಮದವನ ಹತ್ರ ಹುಡುಗನ ಹತ್ರ ಕೇಳಿ, ಬೈಬಲ್ ಬಗ್ಗೆ ಮಾತಾಡ್ತಾನೆ. ನಾವು ಇಷ್ಟೆಲ್ಲ ಮಕ್ಕಳಿದ್ದಾರೆ, ನಾವು ಮುದ್ದು ಕೃಷ್ಣ, ಬಾಲಕೃಷ್ಣ, ಆ ಕೃಷ್ಣ ಎಲ್ಲ ಮಾಡಿದ್ವಿ. ಎಷ್ಟು ಜನರಿಗೆ ಭಗವದ್ಗೀತೆ ಪರಿಚಯ ಇದೆ? ಎಷ್ಟು ಅಧ್ಯಾಯ ಇದೆ ಭಗವದ್ಗೀತೆಯಲ್ಲಿ? 18 ಅಧ್ಯಾಯ ಇದೆ, ಒಂದಲ್ಲ 18 ಅಧ್ಯಾಯ ಇದೆ. 700 ಶ್ಲೋಕ ಇದೆ. 700 ಶ್ಲೋಕ ಇದೆ. ಇವತ್ತು ನಮ್ಮ ಶಾಲೆಯ ಶಿಕ್ಷಣದಲ್ಲಿ ಭಗವದ್ಗೀತೆಯನ್ನು ಪರಿಚಯಿಸಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಸರ್ಕಾರ ಮಾಡಿದೆ. ಯಾಕೆ ಮಾಡಿದ್ದಾರೆ? ನಮ್ಮ ಸ್ಟ್ರೆಂತ್ ಏನು ಗೊತ್ತಾ ನಿಮಗೆ? ನಮ್ಮ ದೇಶದ ಶಕ್ತಿ ಅಂತ ಗೊತ್ತಾ? ಈ ದೇಶವನ್ನು 1065 ವರ್ಷಗಳ ಕಾಲ, ನೆನಪಿಟ್ಕೊಳ್ಳಿ, ಬರಿಕೊಳ್ಳಿ, 1065 ವರ್ಷಗಳ ಕಾಲ ನಮ್ಮ ದೇಶವನ್ನ, ನಾವು ಜನ್ಮ ಕೊಟ್ಟಂತ ಈ ಭೂಮಿಯನ್ನ, ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರಿಯಸಿ ಹೇಳಿದಂತ ಶ್ರೀರಾಮನ ಮಾತುಗಳನ್ನು ನೆನಪಿಸಿಕೊಳ್ತಾ ಇದ್ದೆ ನಿಮಗೆ. ಈ ದೇಶವನ್ನ ಅರಬರು, ತುಗಲರು, ಬಾಲ್ಸರು, ಅದಿಲ್ಸಾಯಿಗಳು, ಡಚ್ಚರು, ಪೋರ್ಚುಗೀಸರು, ಬ್ರಿಟಿಷರು ಈ ದೇಶವನ್ನ ಆಳಿದರು. ನಾಚಿಕೆ ಆಗಬೇಕು ನಮಗೆ. 3000 ಬ್ರಿಟಿಷರು, 33 ಕೋಟಿ ಭಾರತೀಯರು ಇರುವಾಗ ಬರೇ 3000 ಬ್ರಿಟಿಷರು ಈ ದೇಶವನ್ನು ಆಡಳಿತ ಮಾಡಿದರೆ ಸಂತೋಷಣ್ಣ. ಮೂತ್ರ ವೈದ್ಯರೇ ಅವರು ಹೋಗಬೇಕಿತ್ತು ಆಗ. ಇಲ್ಲ, ಮೊನ್ನೆ ನಾನು ಯಾಕೆ ಹೇಳ್ತೇನೆ ಅಂತೇಳಿ, ಮೊನ್ನೆ ಶಿವಮೊಗ್ಗದಲ್ಲಿ ಸ್ವತಂತ್ರೋತ್ಸವ ಭಾರತದ 75ನೇ ವರ್ಷದ ಆಚರಣೆನ ಆಚರಣೆಯನ್ನು ಮಾಡತಕ್ಕಂಥ ಕಾಲಘಟ್ಟದಲ್ಲಿ ಅಲ್ಲಿ ಸಿಟಿ ಸೆಂಟರ್ನಲ್ಲಿ ತಾವು ಹೇಳಿದಂಥ ಸಾವರ್ಕರ್ನ ಪಟ ಹಾಕಿತ್ತು. ಒಬ್ಬ SDBI PFI ಹೋಗಿ ಅದನ್ನು ಹರಿತಾನೆ. 200 ಜನ ಹಿಂದೂಗಳು ಇಲ್ಲಿ ನಿಂತಿದ್ದಾರೆ, ಒಬ್ಬನಿಗೂ ಕೂಡ ಮಾತನಾಡುವಂಥ ಟಂಕ ಇರಲಿಲ್ಲ. ನಾಚಿಕೆ ಆಗಬೇಕು ನಮಗೆ. ಎಂತ ನಾವು ಹಿಂದೂಗಳ್ರಿ, 200 ಜನ ಅವನು ಒಬ್ಬ ಹೋಗಿ ಹರಿತಾನೆ, ಒಬ್ಬ ಮಾತನಾಡೋದಿಲ್ಲ. ಇದಕ್ಕಿಂತ ದೊಡ್ಡ ಇದಿದೆಯಾ? ಮತ್ತೆ 3000 ಬ್ರಿಟಿಷರು 33 ಕೋಟಿ ಜನಸಂಖ್ಯೆ ನಾಡಿ ತಪ್ಪವರು ಇಲ್ಲ. ನಮ್ಮಲ್ಲಿ ಸ್ವಾಭಿಮಾನ ಇಲ್ಲ, ದೇಶ ಪ್ರೇಮ ಇಲ್ಲ. ಮೊದಲು ದೇಶ ಪ್ರೇಮ ಇರಲಿ, ಜಾತಿ ಪ್ರೇಮ ಬದಿಗಿಡಿ, ಧರ್ಮ ಪ್ರೇಮ ಬದಿಗಿಡಿ, ಭಾಷಾ ಪ್ರೇಮ ಬದಿಗಿಡಿ. ನಿಮಗೆ ಹೇಳುವಂತ ಧೈರ್ಯ ಬೇಕು. ನಾನೊಬ್ಬ ಭಾರತೀಯ, ಐ ಆಮ್ ಎನ್ ಇಂಡಿಯನ್, ಐ ಆಮ್ ಎನ್ ಹಿಂದೂಸ್ತಾನಿ, ಐ ಆಮ್ ಭಾರತೀಯ ಹೇಳುವಂತ ಎದೆ ತಟ್ಟಿ ಹೇಳತಕ್ಕಂಥ ಸ್ವಾಭಿಮಾನದ ಕಿಚ್ಚು, ಸ್ವಾಭಿಮಾನದ ಆತ್ಮನಿರ್ಭರ ಭಾರತ ಕಟ್ತೇನೆ ಇದ್ದೇನೆ ಅಂತ ಹೇಳುವಂತಾದಾಗ ಮಾತ್ರ ನಿಮ್ಮಲ್ಲಿ ಒಂದು ಹೊಸ ಭಾವನೆಗಳು ಹುಟ್ಟುತ್ತವೆ. ನಿಮ್ಮ ಮಕ್ಕಳನ್ನು ಈ ದೇಶದಲ್ಲಿ ಯಾವ ರೀತಿ ಬೆಳೆಸಬೇಕು? ಡಾಕ್ಟರ್ ಆಗಿ ಕಳಿಸಿ, ಇಂಜಿನಿಯರ್ ಆಗುವುದಕ್ಕೂ ಕಲಿಸಿ, ವಿಜ್ಞಾನಿ ಆಗುವುದಕ್ಕೂ ಕಲಿಸಿ, ನ್ಯಾಯಾಧೀಶನ ಕಲಿಸಿ, ನ್ಯಾಯವಾದಿ ಆಗಬೇಕಾದ್ರೆ ಕಲಿಸಿ, ಕಲಾವಿದ ಎಲ್ಲ ಕಳಿಸಿ. ಆದ್ರೆ ಆ ಮಗುವಿಗೆ ಮೊದಲು ಹೇಳು, ನೀನು ಮೊದಲಾಗಿ ಈ ದೇಶದ ಪ್ರಜೆ, ನೀನೊಬ್ಬ ಈ ದೇಶದ ನಾಗರಿಕ, ಮೊದಲು ಭಾರತೀಯನಾಗು, ಆ ನಂತರ ಏನು ಬೇಕಾದ್ರಾಗು ಅಂತ ಹೇಳಬೇಕು. ದಾರಾ ದಿನಕರ್ ದೇಸಾಯಿ ಹೇಳಿದರು, ಓದಿ ಬ್ರಾಹ್ಮಣನಾಗು, ಓದಿ ಬ್ರಾಹ್ಮಣನಾಗು. ಜನಿವಾರ ಹಾಕಿದ್ರೆ ಬ್ರಾಹ್ಮಣನಾಗುವುದಿಲ್ಲ, ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೆ ಬ್ರಾಹ್ಮಣನಾಗ್ಲಿಕ್ಕೆ ಆಗುವುದಿಲ್ಲ. ಸಂತೋಷಣ್ಣ, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ವೈಶ್ಯ ಶೂದ್ರನೇ ಆಗು, ಏನಾದರಾಗು, ಮೊದಲು ಮಾನವನಾಗು. ಯಾಕೆ ಹೇಳಿದ್ರು ಅವರು ದಡ್ರ? ಮೊದಲು ಮನುಷ್ಯತ್ವ ಎಂದ್ರೆ ಏನು ಗೊತ್ತಿರಬೇಕು, ಮಾನವೀಯತೆ ಅಂದ್ರೆ ಏನು ಗೊತ್ತಿರಬೇಕು. ನಾರಾಯಣ ಗುರುಗಳು ಹೇಳಿದ್ರು, ಏನು ಹೇಳಿದ್ರು? ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ ಅಂತ ಹೇಳಿದ್ರು. ನಮ್ಮ ಹರೇ ಕೃಷ್ಣ ಹರೇ ರಾಮ ಪಂಥದ ಪ್ರಭುದಾಸ್ ಸ್ವಾಮಿಗಳು ಹೇಳ್ತಾರೆ, ದ ಇಂಟೆಲಿಜೆಂಟ್ ಕ್ಲಾಸ್ ಇಸ್ ಎ ಬ್ರಾಹ್ಮಿನ್. ಯಾರು ಜ್ಞಾನ ಕೊಡ್ತಾನೆ, ಯಾರು ಇನ್ನೊಬ್ಬನಿಗೆ ಜ್ಞಾನ ಕೊಡ್ತಾನೆ ಅವನು ಬ್ರಾಹ್ಮಣ ಅಂತ. ದ ಅಡ್ಮಿನಿಸ್ಟ್ರೇಟಿವ್ ಕ್ಲಾಸ್ ಇಸ್ ದ ಕ್ಷತ್ರಿಯ. ಯಾರು? ಸಂತೋಷಣ್ಣ, ನೀವು ಕ್ಷತ್ರಿಯ, ಯು ಆರ್ ಇನ್ ಪೊಲಿಟಿಕ್ಸ್. ಆಸ್ ಪರ್ ಧರ್ಮ, ಆಸ್ ಪರ್ ಫಿಲಾಸಫಿ, ಯು ಆರ್ ಎ ಕ್ಷತ್ರಿಯ. ಫಾರ್ಮರ್ಸ್ ಅಂಡ್ ಮರ್ಕೆಂಟೈಲ್, ವ್ಯಾಪಾರಸ್ಥರು ಮತ್ತು ರೈತರು, ದೇ ಆರ್ ದ ವೈಶ್ಯ. ದ ಲೇಬರ್ ಕ್ಲಾಸ್ ಇಸ್ ಶೂದ್ರ. ನಮಗೆ ತುಂಬಾ ವಿಚಾರಗಳನ್ನು ಕೊಟ್ಟಿದ್ದಾರೆ, ಆದರೆ ಯಾರು ಕೂಡ ನಾವು ಪಾಲನೆ ಮಾಡುವುದಿಲ್ಲ. ಇವತ್ತು ಈ ಕೃಷ್ಣನ ಮೊಸರು ಕುಡಿಕೆ 34ನೇ ವರ್ಷದ ಆಚರಣೆ ಮಾಡ್ತಾ ಇದ್ದೀರಿ. ನೀವು ಇಲ್ಲಿ ಹೋಗುವಾಗ ಏನಾದರೂ ಕೊಂಡೋಗ್ಬೇಕಲ್ಲ, ನೀವು ಏನು ಕೊಂಡೋಗ್ತೀರಾ? ಒಂದು 5 ನಿಮಿಷ ಮಲಗುವ ಮುಂಚೆ, ನಿಮ್ಮ ತಲೆಯನ್ನು ತಲೆದಿಂಬಿಗೆ ಇಡುವ ಮುಂಚೆ
ಬಟ್ಟೆಯನ್ನು ಮುಸುಕು ಹಾಕೋ ಮೊದಲು ಒಂದು 5 ನಿಮಿಷ ಯೋಚನೆ ಮಾಡಿ, ನನ್ನಿಂದ ನನ್ನ ಮನೆಗೆ, ನನ್ನ ನೆರೆಕೆರೆಯವರಿಗೆ ಏನಾದರೂ ಕೊಟ್ಟಿದ್ದೇನಾ? ಮನುಷ್ಯ ಬದುಕಿರುವಾಗ ಸಾಯಬಾರದು, ಸತ್ತ ಮೇಲೆ ಬದುಕಬೇಕು. ಎಷ್ಟು ಜನ ಸತ್ತ ಮೇಲೆ ಬದುಕೋರಿದ್ದಾರೆ ಹೇಳಿ? 13 ದಿವಸ ಸತ್ತು 13 ದಿವಸ ಯಾವಾಗ ಆಗುತ್ತೆ ಅಂತ ಕೇಳ್ತಾರೆ. ರಾತ್ರಿ ನಿನ್ನ ಪಿದಾಯಿ ಉಲಾಯಿ ಲೆಪ್ಪುವ ಬೊಕ್ಕ ಪಿದಾಯಿ ಲೆಪ್ಪುವ ಅಂತ ಪಾಡಿದ್ದು ಪೋಡಿ ಬಗ್ಗೆ ಬೊಕ್ಕ ಮೂಸು ನಕಲಿ ಜೀರ್ಣ ಮಾಡಿ ಅರ್ಥ ಮಾಡ್ತಾ ನೋಡು. ಸೀರಿಯಸ್ ಮ್ಯಾಟರ್ ಐ ಆಮ್ ಟಾಕಿಂಗ್. ಆಗ ಸತ್ಯ ಹೇಳ್ತಾ ಇದ್ದೇನೆ, ಇದು ನಾವು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ನಾವು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಯಾವುದಕ್ಕೆ ನಾಟಕ ನೋಡ್ಲಿಕ್ಕೆ ಅಲ್ಲ. ಇಲ್ಲಿ ಬಂದು ಏನು ಕುಡಿತಾರೆ ಡ್ಯಾನ್ಸ್ ಮಾಡೋಕ್ಕೆ ಬರಬೇಡಿ. ನಾನು ಇಲ್ಲಿಂದ ಹೋಗುವಾಗ ಮನುಷ್ಯನಾಗುವುದು ಹೇಗೆ ಅಂತ, ಸ್ಯಾಕ್ರೆಟಿಸ್ ಅಂತ ಗ್ರೀಕ್ ತತ್ವಜ್ಞಾನಿ ಇದ್ದ. ಸ್ಯಾಕ್ರೆಟಿಸ್ ಅನ್ನುವಂತ ಗ್ರೀಕ್ ತತ್ವಜ್ಞಾನಿ ಅವನೊಂದು ಪೇಟೆಗೆ ಹೋಗುತ್ತಾನೆ, ಕೊಣಾಜಿ ಅಂತ ಒಂದು ಪೇಟೆಗೆ ಹೋಗಿ ಒಂದು ಹುಡುಗನ ಹತ್ರ ಕೇಳ್ತಾನೆ, ತಮ್ಮ ಇಲ್ಲಿ ಜೇನುತುಪ್ಪ ಯಾವ ಅಂಗಡಿಯಲ್ಲಿ ಸಿಗುತ್ತದೆ? ಹನಿ ಜೇನುತುಪ್ಪ ಇಲ್ಲಿ ಸಿಗುತ್ತೆ. ಆ ಹುಡುಗ ಹೇಳ್ದ, ಇಂಚಿನ ಎಂಗಲ್ನ ಸಂತೋಷಣ್ಣನ ಅಂಗಡಿ ಉಂಡಲ್ಪ 5 ತೊಲ್ಲೆ ಅಂತ ಹೇಳ್ದ. ಅಲ್ಲಿ ಹೋಗಿ ಇನ್ನು ಸ್ವಲ್ಪ ಮುಂದಾಗಿ ಇನ್ನೊಬ್ಬನ ಬಾಲಕನ ಕರೀತೀನಿ, ಅಣ್ಣ ತಮ್ಮ ಇಲ್ಲಿ ಒಳ್ಳೆ ಹೆಪ್ಪಲ್ ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ. ಹೆಪ್ಪಲ್ ಯಾವ ಅಂಗಡಿ ಸಿಗುತ್ತದೆ? ಆಗ ಹೇಳ್ತಾರೆ, ಅದು ಸತೀಶ್ ಕುಂಪಟದ ಅಂಗಡಿ ಇದೆ, ಅಲ್ಲಿ ಹೋಗಿ ತಕೋ ಅಂತ. 3ನೇ ಪ್ರಶ್ನೆ ಕೇಳ್ತಾನೆ ಇನ್ನೊಂದು ಹುಡುಗನ ಹತ್ರ, ಒಂದು ಉತ್ತಮ ವ್ಯಕ್ತಿಯಲ್ಲಿ ಸಿಗುತ್ತಾನೆ ಈ ಪೇಟೆಯಲ್ಲಿ ಅಂತ. ಉತ್ತಮ ವ್ಯಕ್ತಿಯಲ್ಲಿ ಸಿಗುತ್ತಾನೆ. ಆ ಹುಡುಗನಿಗೆ ಯಾರೇ ಒಬ್ಬನೇ ಗುರ್ತ ಸಿಕ್ಕಿಲ್ಲ. ಇಲ್ಲಿ ಉತ್ತಮ ವ್ಯಕ್ತಿಗಳೇ ಇಲ್ಲ. ಧರ್ಮರಾಯನ ಹತ್ರ ಕೇಳಿದಂತ ಕೃಷ್ಣ, ಏನಂತ? ಧರ್ಮರಾಯ, ಒಳ್ಳೆಯವರು ಎಲ್ಲಿದ್ದಾರೆ ಅಂತ. ನನಗೆ ಎಲ್ಲ ಒಳ್ಳೆಯವರೇ ಕಾಣೋದು, ನನಗೆ ಕೆಟ್ಟವರು ಕಾಣೋದೇ ಇಲ್ಲ ಅಂತ. ದುರ್ಯೋಧನದ ಪ್ರಶ್ನೆಯಲ್ಲಿ ಕೇಳ್ತಾನೆ, ದುರ್ಯೋಧನ ಒಳ್ಳೆಯವರು ಎಲ್ಲಿ? ಅಲ್ಲ, ಯಾರಿಲ್ಲ, ಎಲ್ಲ ಕೆಟ್ಟವರೇ ಅಂತ ಹೇಳ್ತಾನೆ. ಇದು ನಮ್ಮ ಮಾನಸಿಕತೆ. ಈ ಮಾನಸಿಕತೆಗೆ ನಾವು ಬದುಕಬೇಕಾ? ಎಷ್ಟು ವರ್ಷ ಬದುಕುತ್ತೀವಿ? ಪುನೀತ್ ರಾಜಕುಮಾರ್ ಕೇಳಿದ್ರು ನೀವು, 47 ವರ್ಷ ಬದುಕಿದ. ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. 25 ಲಕ್ಷ ಜನ ಸೇರಿದ್ರು. ಯಾಕೆ ಗೊತ್ತಾ? ಅವನು ಸಿನಿಮಾ ನಟ ಅಂತ ಸೇರಿದ್ದಲ್ಲ, ಅವನು ಹೆಂಡತಿಗೂ ಗೊತ್ತಿಲ್ಲದೆ, ಅಣ್ಣ ತಮ್ಮಂದಿರಿಗೂ ಗೊತ್ತಿಲ್ಲದೆ, ಎಷ್ಟೋ ಕೋಟಿ ರೂಪಾಯಿಯನ್ನ ಬಡವರಿಗೆ ಮೀಸಲಿಟ್ಟಿದ್ದ. ಅಲ್ಲಿ ಕಣ್ಣು ಕಾಣದವರಿಗೆ, ಕೈ ಕಾಲು ಇಲ್ಲದವರಿಗೆ, ವೃದ್ಧರಿಗೆ 1800 ಮಕ್ಕಳನ್ನು ಕಲಿಸಲಿಕ್ಕೋಸ್ಕರ ತನ್ನ ಸಂಪಾದನೆಯಲ್ಲಿ ಅವನಿಗೆ ಕೊಟ್ಟ. ಅವನಿಗೆ ಗೊತ್ತಿದೆ ಸತ್ತ ನಂತರ ಬದುಕುವುದು ಹೇಗೆ ಅಂತ. ನೋಡಿ, ಇವತ್ತು ಲಾಲ್ ಬಾಗ್ನಲ್ಲಿ ಅವನ ಫೋಟೋ ನೋಡ್ಲಿಕ್ಕೆ, ಅವನ ಖಾಲಿ ಮೂರ್ತಿ ನೋಡ್ಲಿಕ್ಕೆ ಲಕ್ಷಾಂತರ ಜನ ಬಂದರು. ಬದುಕಿದ್ರೆ ಹಾಗೆ ಬದುಕಬೇಕು. ಬದುಕಿದ್ರೆ ಅದಕ್ಕೂ ನಾನು ಹೇಳೋದು, ನಮ್ಮ ಪರಿಚಯ ನೀವು ಮಾಡಿಕೊಳ್ಳಿ. ನಮ್ಮ ಪರಿಚಯ ನಮಗೆ ಆಗಬೇಕು ಮೊದಲು. ನಮ್ಮ ಪರಿಚಯ ನಮಗೆ ಆದರೆ ನಿಮ್ಮನ್ನು ಮುಟ್ಲಿಕ್ಕೆ ಈ ಪ್ರಪಂಚದಲ್ಲಿ ದೇವರಿಗೆ ಬಿಟ್ಟರೆ ಯಾರಿಗೂ ಸಾಧ್ಯ ಇಲ್ಲ. ಸ್ವಾವಲಂಬಿ ಭಾರತದಲ್ಲಿ, ಆತ್ಮನಿರ್ಭರ ಭಾರತದಲ್ಲಿ ಒಬ್ಬ ಅದ್ಭುತ ನಾಗರಿಕನಾಗಿ ಬದುಕತಕ್ಕಂಥ ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿದೆ, ಬೇರೊಬ್ಬನಲ್ಲಿಲ್ಲ. ಇದನ್ನು ತಿಳ್ಕೊಳ್ಳುವಂಥದ್ದೇ ಜನ್ಮಾಷ್ಟಮಿಯ ನಿಜವಾದಂಥ ಅರ್ಥ. ನಾವು ಸಂತೋಷಣ್ಣ ಇರಬಹುದು, ಸೀತಾರಾಮಣ್ಣ ಇರಬಹುದು, ರವೀಂದ್ರಗಳು ಇರಬಹುದು, ಚಂದ್ರಾಸ್ ಪೂಂಜರಿ ಇರಬಹುದು, ಚಂದ್ರಾಸ್ ಶೆಟ್ಟಿಯವರು ಇರಬಹುದು, ಸತೀಶ್ ಕುಂಬಳ ಇರಬಹುದು. ನಾವೆಲ್ಲ ಒಂದೊಂದು ದೇವರನ್ನ ಕೈ ಮುಗಿತೀವಿ. 5 ನಿಮಿಷ, 1 ತಿಂಗಳು ಕೈ ಮುಗಿತೀವಿ. ನಾವು ಯಾವ ದೇವರನ್ನ ಕೈ ಮುಗಿತಾ ಇದ್ದೀವಿ? ಮನುಷ್ಯ ನಿರ್ಮಿತ ದೇವರು. ಮನುಷ್ಯ ನಿರ್ಮಿತ ದೇವರು, ದೇವರು ನಿರ್ಮಾಣ ಮಾಡಿದ ದೇವರನ್ನು ಯಾರು ನಾವು ಕೈ ಮುಗಿಯುವುದಿಲ್ಲ. ನೋಡಿ, ನಾವು ಕುಳಿತಂತ ಮಣ್ಣಿಗೆ ಜಾತಿ ಇದೆಯಾ? ಜಾತಿ ಇದೆಯಾ? ಈ ಮಣ್ಣಿಗೆ ಯಾವ ಜಾತಿ? ಈ ಮಣ್ಣನ್ನು ಯಾವ ಜಾತಿ ಅಂತ ಕೇಳಿ, ಹಿಂದುವ, ಕ್ರೈಸ್ತವ, ಮುಸಲ್ಮಾನ, ಬೌದ್ಧನ, ಸಿಕ್ಕನ, ಯಹೂದಿಯ, ಅಥವಾ ಯಾವುದು? ಯಾವುದು ಜಾತಿಯ ಇಲ್ಲ ಈ ಮಣ್ಣಿಗೆ. ಹರಿಕೃಷ್ಣನನ್ನು ಹೂಡಿದ್ರೆ ನಾನು ಬಸ್ ಇಲ್ಲೇ ಹಾಕ್ತೆ ಸಾಯ್ತೀನಿ. ಒಬ್ಬ ಮುಸ್ಲಿಮನ್ ಹಾಕಿದ್ರು ಸ್ವಿಂಗ್ ಹೋಗ್ತಾನೆ ಅವನು. ಒಬ್ಬ ಕ್ರಿಶ್ಚಿಯನ್ ಹಾಕೋದು ಯಾಕೆ ಇಲ್ಲ. ಈ ಮಣ್ಣಿಗೆ ಜಾತಿ ಇಲ್ಲ. ನಾವು ಸೇವಿಸುವ ಗಾಳಿಗೆ ಜಾತಿ ಇಲ್ಲ. ಜಾತಿ ಇದೆಯಾ? ಇಲ್ಲ. ನಮ್ಮನ್ನು ಸುಡುವ ಬೆಂಕಿಗೆ ಜಾತಿ ಇದೆಯಾ? ಇಲ್ಲಲ್ಲ. ನೋಡುವ ಬೆಳಕಿಗೆ ಜಾತಿ ಇದೆಯಾ? ಇಲ್ಲ. ಅಗ್ನಿ ಜಾತಿ ಇಲ್ಲ. ಮಣ್ಣಿಗೆ ಜಾತಿ ಇಲ್ಲ, ನೀರಿಗೆ ಜಾತಿ ಇಲ್ಲ, ಅಗ್ನಿಗೆ ಜಾತಿ ಇಲ್ಲ, ಬೆಳಕಿಗೆ ಜಾತಿ ಇಲ್ಲ, ಯಾವುದಕ್ಕೆ ಜಾತಿ ಇಲ್ಲ. ನಮಗೆ ಜಾತಿ ಇದೆ. ಯಾಕೆ? ಯಾಕ್ರಿ? ದುಡ್ಡು ಬೇಕು, ಲಕ್ಷ್ಮಿಯನ್ನ ಪೂಜೆ ಮಾಡಿದೆವು. ಮೊನ್ನೆ ವರಮಹಾಲಕ್ಷ್ಮಿ ಇತ್ತು. ಯಾಕೆ ಪೂಜೆ ಮಾಡಿದ್ದು ನಾವು? ದುಡ್ಡು ಸಿಗಲಿಕ್ಕೆ, ಸಂಪಾದನೆ ಮಾಡೋದಕ್ಕೋಸ್ಕರ ಲಕ್ಷ್ಮಿಯನ್ನ ಪೂಜೆ ಮಾಡಿದ್ದೀವಿ. ನನಗೆ ಸ್ವಲ್ಪ ಜ್ಞಾನ ಕೊಡುವಂತೆ ಯಾರಾದ್ರೂ ನೀವು ಕೈ ಮುಗ್ದೀರಾ?
ಇಲ್ಲ. ನೀವು ಒಬ್ಬರು ಪುರೋಹಿತರು ಕೇಳಿ, ನಾವು ಯಾವುದನ್ನು ಪ್ರಾರ್ಥನೆ ಮಾಡಬೇಕು ದೇವರಲ್ಲಿ? ನಾವು ಒಂದ ಹೆಂಡತಿ ಸುಖಕ್ಕೋಸ್ಕರ, ಮಕ್ಕಳ ಸುಖಕ್ಕೋಸ್ಕರ, ತಂದೆ ತಾಯಿ ಸುಖಕ್ಕೋಸ್ಕರ, ನಮ್ಮ ಸಂಸ್ಕಾರಕ್ಕೋಸ್ಕರ ಕೈ ಮುಗಿತೀವಿ. ದೇಶಕ್ಕೋಸ್ಕರ ಯಾರಾದರೂ ಕೈ ಮುಗಿತೀವ? 100% ಇಲ್ಲ. ನಮ್ಮ ಉಪನಿಷತ್ತು ಹೇಳ್ತದೆ, ಕಾಲೇ ವರ್ಷತು ಪರ್ಜನ್ಯ ಪ್ರತಿ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಂ ಸಜ್ಜನ ಸಂತು ನಿರ್ಭಯ ಅಂತ. ದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು? ಕಾಲೇ ವರ್ಷತು ಪರ್ಜನ್ಯ, ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬರಲಿ ದೇವರೇ. ಪ್ರತಿ ಸಸ್ಯಶಾಲಿನಿ, ಈ ನನಗೆ ಜನ್ಮ ಕೊಟ್ಟಂತಹ ಭಾರತದ ಮಣ್ಣಿನಲ್ಲಿ ಹಚ್ಚ ಹಸಿರುಗಳು ಹರಡಿ ನಿಲ್ಲಲಿ. ದೇಶೋಯಂ ಕ್ಷೋಭರಹಿತಂ, ನನಗೆ ಜನ್ಮ ಕೊಟ್ಟ ಈ ಮಣ್ಣಿನಲ್ಲಿ ಯಾವುದೇ ಗಲಭೆ ಗೊಂದಲಗಳು ಇರದೇ ಇರಲಿ. ಸಜ್ಜನ ಸಂತು ನಿರ್ಭಯ, ಸಜ್ಜನರು ನಿರ್ಭಯವಾಗಿ ಬದುಕತಕ್ಕಂತಹ ವಾತಾವರಣವನ್ನ ಸೃಷ್ಟಿ ಮಾಡಿಕೊಡುವಂತ ಭಗವಂತನನ್ನು ಕೇಳಬೇಕಂದ್ರೆ ನಾವು ಯಾವುದೂ ಕೇಳೋದಿಲ್ಲ. ಅದನ್ನು ಒಂದು ಸಣ್ಣ ಉದಾಹರಣೆಯೊಂದಿಗೆ ನನ್ನ ಭಾಷಣ ಮುಗಿಸ್ತೀನಿ ಸದ್ಯಸರೆ. ಒಬ್ಬ ಸನ್ಯಾಸಿ ಇದ್ದ, ರಾತ್ರಿ ಮಲಗಿದಾಗ ಕನಸು ಕಂಡಿದ್ದವನಿಗೆ. ಕನಸಿನಲ್ಲಿ ಸ್ವರ್ಗಲೋಕಕ್ಕೆ ಹೋದ. ಸ್ವರ್ಗಕ್ಕೆಲ್ಲ ಹೋದಾಗ ಇವತ್ತಿನ ನೋಡಿ ಲೈಟ್ ಎಲ್ಲ ಉಂಟು, ಆಗ ತುಂಬ ಲೈಟು, ಕಂಡಪಟ್ಟೆ ಲೈಟ್ ಅಂತೆ. ಎಲ್ಲ ಮಾರ್ಗದಲ್ಲಿ ಏನು ಲೈಟ್? ಸ್ವರ್ಗದಲ್ಲಿ ಅದು ಒಂದು ಇಷ್ಟೇ ಸಪರ ಅಡಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗಲ್ಲ. ಸ್ವರ್ಗಲೋಕ ಅಲ್ವಾ? ಕೇಳಿದ, ದಾರಿಯಲ್ಲಿ ಕೇಳಿದ, ಅಣ್ಣ ಇವತ್ತು ಏನು ಈ ಸ್ವರ್ಗಲೋಕದಲ್ಲಿ ಇಷ್ಟೆಲ್ಲ ಲೈಟ್ ಯಾಕೆ ಹಾಕಿದ್ದೀರಿ ಅಂತ ಕೇಳಿದ್ರೆ, ಇವತ್ತು ಭಗವಂತನ ಬರ್ತ್ಡೇ, ದೇವರ ಹುಟ್ಟಿದ ಹಬ್ಬ. ನಾವಿವತ್ತು ಶ್ರೀಕೃಷ್ಣನ ಹುಟ್ಟಿದ ಮಾಡ್ತೀವಲ್ಲ, ಹಾಗೆ ಇದು ಹುಟ್ಟಿದ ಹಬ್ಬ ಅಂತ. ಹೌದಾ? ಹೌದು ಅಂತ ಕೇಳಿದ್ರು. ಒಂದು ಮನೆ ಹತ್ತಿರ ಕೂತ್ಕೊಂಡ. ಫಸ್ಟಿಗೆ ಬಂತು, ಈಗ ಬಂತಲ್ಲ DJ-ದು, ಹಾಗೆ ಬಂದು ದೊಡ್ಡ ಒಬ್ಬ ಬಿಳಿ ಕುದುರೆಯ ಮೇಲೆ ಬಂಗಾರದ ಇದೊಂದು ಕುದಲು, ಬಿಳಿ ಗಡ್ಡ ಇದ್ದುಕೊಂಡು ಕುದುರೆಯಲ್ಲಿ ಕೂತ್ಕೊಂಡಿದ್ದಾನೆ. ಅವನು ಬಂದಾಗ ಅವ ಕೇಳಿದ, ಇದು ಯಾರು? 1 ಕೋಟಿಗಟ್ಟಲೆ ಜನ ಇದ್ದಾರೆ ಅವನ ಹಿಂದೆ. ನೋಡು, ಅದು ಬುದ್ಧ, ಅದು ಎಲ್ಲ ಅವನ ಅನುಯಾಯಿಗಳು. ಅವನ ಹಿಂದೆ ಬಂದಿದ್ದಾರಲ್ಲ ಅವರೆಲ್ಲ ಅವನ ಅನುಯಾಯಿಗಳು ಅಂತ. ಹಾಗೆ ಹೋಯ್ತು. ಪುನಃ ಹೊತ್ತಾಗ ಪುನಃ ನಂತದೇ ಬಂದು ಕುದುರೆಯ ಮೇಲೆ. ಅದು ಯಾರು? ಅದು ಹಜರತ್ ಮೊಹಮ್ಮದ್ ಪೈಗಂಬರ್ ಅಂತ ಹೇಳಿದ. ಅದು ಯಾರು? ಅದೊಂದು ಜನ, ಒಂದು ಜನ ಅನುಯಾಯಿಗಳು. ಮತ್ತೆ ಹೊಸ ಇನ್ನೊಂದು ಬಂದರು. ಅದು ಯಾರು? ಅದು ರಾಮ, ಅದು ಅವನ ಅನುಯಾಯಿಗಳು. ಕೃಷ್ಣ ಬಂದ, ಕೃಷ್ಣನ ಅನುಯಾಯಿಗಳು. ಗುರುನಾನಕ್ ಬಂದ, ಎಲ್ಲರೂ ಅವರ ಅನುಯಾಯಿಗಳು ಅಂತ. ಕಡೆಗೆ ಬೆಳಿಗ್ಗೆ ಆಗುವಾಗ ಒಬ್ಬನೇ ಬರ್ತಾ ಇದ್ದಾನೆ ಕುದುರೆಯ ಮೇಲೆ, ಒಬ್ಬನೇ. ಸ್ವಲ್ಪ ಪ್ರಾಯ ಆಗಿದೆ ಅವನಿಗೆ. ಕೇಳಿದ, ಇದು ಯಾರು ಅಂತ. ಅದು ನಿಜವಾದಂಥ ಪರಮಾತ್ಮ ಅವನೇ, ಆದರೆ ಅವನಿಗೆ ಅನುಯಾಯಿಗಳೇ ಇಲ್ಲ ಅಂತ. ಪಕ್ಕ ಎಚ್ಚರಿಕೆ ಆಯ್ತು ಅವನಿಗೆ. ನಿಜವಾದ ದೇವರಿಗೆ ಅನುಯಾಯಿಗಳೇ ಇಲ್ಲ. ನಾವು ಒಂದು ರಾಮನ ಅನುಯಾಯಿ, ಬುದ್ಧನ ಅನುಯಾಯಿ, ಗುರುನಾನಕನ ಅನುಯಾಯಿ, ಹೀಗೆ ಅನುಯಾಯಿ. ಅದಕ್ಕೆ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ, ನೀನು ಹೇಗೆ ಬದುಕಬೇಕು? ಓ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಓ ನನ್ನ ಅಕ್ಕ ತಂಗಿಯಂದಿರಿ, ಓ ನನ್ನ ಅಣ್ಣ ತಮ್ಮಂದಿರಿ, ಗೆಟ್ ಅಪ್ ಅಂಡ್ ಪುಟ್ ಯುವರ್ ಶೋಲ್ಡರ್ ಟು ದ ವರ್ಲ್ಡ್ ವೀಲ್. ಎದ್ದು ನಿಲ್ತು, ನಿನ್ನ ಈ ಭುಜವನ್ನೊಮ್ಮೆ ಕಾಲಚಕ್ರಕ್ಕೆ ಕೊಡು. ಹೌ ಲಾಂಗ್ ಇಸ್ ಯುವರ್ ಲೈಫ್? ಎಷ್ಟು ಉದ್ದ ನೀನು ಬದುಕಿದ್ದೀಯ, ಎಷ್ಟು ವರ್ಷ ನೀನು ಬದುಕುತ್ತೀಯ? ಆಸ್ ಯು ಕಮ್ ಟು ದಿಸ್ ವರ್ಲ್ಡ್, ನಿನಗೆ ಒಂದು ವೇಳೆ ಭಗವಂತ ಪರಮಾತ್ಮ ನಿನಗೆ ಮನುಷ್ಯ ಜನ್ಮವನ್ನು ಕೊಟ್ಟರೆ, ಆಸ್ ಯು ಕಮ್ ಟು ದಿಸ್ ವರ್ಲ್ಡ್, ಲೀವ್ ಸಮ್ ಮಾರ್ಕ್ ಬಿಹೈಂಡ್. ನಿನ್ನನ್ನು ಸದಾ ನೆನಪಿಸ್ತಕ್ಕಂಥ, ಸತ್ತ ನಂತರವು ನಿನ್ನನ್ನು ನೆನಪಿಸ್ತಕ್ಕಂಥ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನ ನಿನ್ನ ಸುತ್ತಮುತ್ತಲಿನ ಸಮಾಜದ ನಡುವೆ ಬಿಟ್ಟು ಹೋಗು. ಅದರ್ವೈಸ್ ವ್ಯಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಟ್ರೀಸ್ ಅಂಡ್ ಸ್ಟೋನ್ಸ್? ಇಲ್ಲದೆ ಹೋದರೆ ನಿನಗೂ ಕಲ್ಲು ಮರಗಳಿಗೂ ಏನು ವ್ಯತ್ಯಾಸ ಇದೆ? ದೇ ಟೂ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್, ಡಿಕೆ ಆ್ಯಂಡ್ ಡೈ. ಕಲ್ಲು ಮರಗಳು ಹುಟ್ಟುತ್ತವೆ, ಸಾಯ್ತವೆ. ನೀನು ಹುಟ್ಟು ಮಾಡಬೇಡ. ಹುಟ್ಟುವಾಗ ಉಸಿರಿರ್ತದೆ, ಸಾಯುವಾಗ ಹೆಸರಿರ್ತದೆ. ಉಸಿರು ಮತ್ತು ಹೆಸರಿನ ಮಧ್ಯೆ ಇರತಕ್ಕಂಥ ಬದುಕಿದೆಯಲ್ಲ, ಆ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ಬದುಕೋಣ. ನಮ್ಮ ಮಕ್ಕಳನ್ನ ಭಾರತದ ಶ್ರೇಷ್ಠ ಪ್ರಜೆಗಳನ್ನಾಗಿ ಮಾಡತಕ್ಕಂಥ ಒಂದು ಹೃದಯ ಶ್ರೀಮಂತಿಗೆ, ಮನಸ್ಸು ಶ್ರೀಮಂತಿಗೆ ಇಲ್ಲಿ ಬಂದಂತ ನನ್ನ ಅಕ್ಕ ತಂಗಿಯಂದರಲ್ಲಿ, ಅಣ್ಣ ತಮ್ಮಂದರಲ್ಲಿ ನಾವು ಶ್ರೇಷ್ಠ ಭಾರತೀಯರಾಗೋಣ. ಆತ್ಮನಿರ್ಭರ ಭಾರತವನ್ನು ಕಟ್ಟತಕ್ಕಂಥ ಶ್ರೇಷ್ಠ ಕಾರ್ಯಕ್ಕೆ ನಾವು ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ ನಾನು ಬೋಲೋ ಭಾರತ್ ಮಾತಾ ಕಿ ಜೈ ಹೇಳ್ತೇನೆ. ಪ್ರತಿಯೊಬ್ಬರು 2 ಕೈ ಎತ್ತಿ ಹೇಳಬೇಕು. ಯಾಕೆಂತ ಹೇಳಿದ್ರೆ ಈ ಭೂಮಿ ನಮಗೆ ಜನ್ಮ
ಜನ್ಮ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ, ಬೆಳಕು ಕೊಟ್ಟಿದೆ, ಗಾಳಿ ಕೊಟ್ಟಿದೆ. ಅದಕ್ಕೋಸ್ಕರ ಈ ಮಣ್ಣಿಗೆ ನಾವು ಜಯಕಾರ ಹಾಕೋದಕ್ಕೋಸ್ಕರ 2 ಕೈಗಳಲ್ಲಿ ನಿಮ್ಮಲ್ಲಿ 7 ಚಕ್ರ ಇದೆ. ಒಂದು ಮೂಲಾಧಾರ ಚಕ್ರ, ಒಂದು ಸ್ವಾಧಿಷ್ಠಾನ ಚಕ್ರ, ಒಂದು ಮಣಿಪುರ ಚಕ್ರ, ಒಂದು ಅನಾಥ ಚಕ್ರ, ಒಂದು ವಿಶುದ್ಧ ಚಕ್ರ, ಒಂದು ಆಜ್ಞಾ ಚಕ್ರ, ಒಂದು ಸಹಸ್ರ ಚಕ್ರ. 7 ಚಕ್ರಗಳು ಇಲ್ಲದ ಹೆಣ್ಣಿನಲ್ಲಿ ಇದೆ, ಗಂಡಿನಲ್ಲಿದೆ. ಆ ಚಕ್ರದ ನರನಾಡಿಗಳಲ್ಲಿ ನಿಮಗೆ ಭಾರತ ಮಾತೆಯ ಬಗ್ಗೆ ಅದ್ಭುತವಾದಂತಹ ಒಂದು ಪ್ರೀತಿಯಿಂದ ನೀವು ಹೇಳಬೇಕು ಅಂತ ಹೇಳಿಕೊಂಡು ಆ ಘೋಷಣೆಗೆ ಎಲ್ಲರೂ ಕೈ ಜೋಡಿಸಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ವಂದೇ ವಂದೇ ವಂದೇ. ಜೈ ಹಿಂದ್. ಧನ್ಯವಾದಗಳು. ಅಸೈಗೋಳಿ ಯುವಕ ಮಂಡಲ ರಿಜಿಸ್ಟರ್ಡ್ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಅಸೈಗೋಳಿ ದಿನಾಂಕ 19/8/2022 ಅಸೈಗೋಳಿ ಕೇಂದ್ರ ಮೈದಾನದ ನಂದಗೋಕುಲ ವೇದಿಕೆಯಲ್ಲಿ ನಡೆದ ವಿಜೃಂಭಣೆಯ ಮೊಸರು ಕುಡಿಕೆ ಉತ್ಸವ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವ ಶ್ರೀ ಗೋಪಾಲ ಬಂಗೇರ ಕಾರಂಗಿಲ ಇವರಿಗೆ ಸಮರ್ಪಿಸಿದ ಗ್ರಾಮ ಗೌರವ. ಸಾಧಕರೇ, ಶಾಶ್ವತವಾಗಿರದ ಜೀವನದಲ್ಲಿ ಶಾಶ್ವತವಾಗಿರುವಂತಹ ಸಾಧನೆ ಮಾಡಬೇಕು ಎನ್ನುವ ನಾಣ್ಣುಡಿಯಂತೆ ಬಡತನದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಸ್ವಪ್ರಯತ್ನ, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಬದ್ಧತೆಯೊಂದಿಗೆ ಕರ್ತವ್ಯ ಸಲ್ಲಿಸಿ ತಾನೊಬ್ಬನೇ ಸಿರಿವಂತನಾದರೆ ಸಾಲದು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಮುದಾಯದ ಮುಖ್ಯ ವಾಹಿನಿಗೆ ಬಂದು ಅತ್ಯುತ್ತಮವಾದ ಜೀವನವನ್ನು ಸಾಗಿಸಬೇಕೆಂಬ ಹೆಬ್ಬಯಕೆಯೊಂದಿಗೆ ಕಾಯ, ವಾಚ, ಮನಸ ಕರ್ತವ್ಯ ನಿರ್ವಹಿಸಿ ಅದರಿಂದ ಸಂತೃಪ್ತರಾದವರು ಶ್ರೀ ಗೋಪಾಲ ಬಂಗೇರ ಇವರು. ವೃತ್ತಿಯಲ್ಲಿ ಪೈಂಟರ್ ಆಗಿದ್ದುಕೊಂಡು ಹಲವಾರು ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ತಾವು ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಅದೆಷ್ಟೋ ಮಂದಿಗೆ ಧನ ಸಹಾಯ ಸೇವೆ, ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಪಾರ ದೈವ ಭಕ್ತರಾದ ತಾವು ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರ, ಬ್ರಹ್ಮಕಲಶೋತ್ಸವವನ್ನು ನಿಮ್ಮ ನೇತೃತ್ವದಲ್ಲಿ ಯಶಸ್ವಿಗೊಳಿಸಿರುವಿರಿ. ಆದಿಶಕ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪರಪ್ಪು ಇದರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ದೇವಸ್ಥಾನಕ್ಕೆ ಸುಮಾರು 12 ಲಕ್ಷ ವೆಚ್ಚದಲ್ಲಿ ಬಣ್ಣ ಬಳಿದು ಸುಂದರಮಯವಾಗಿ ಗೊಳಿಸಲಾಯಿತು. ಹಾಗೆಯೇ ಮುಲಾರ ವೈದ್ಯನಾಥ ದೇವಸ್ಥಾನ ಬಂಡಿಕೊಟ್ಯ, ಉಳ್ಳಾಲ್ತಿ ದೇವಸ್ಥಾನ, ಗೊಳ್ಮ ಕೊಣಾಜಿ ದೇವಸ್ಥಾನಕ್ಕೆ ಪೇಂಟಿಂಗ್ ಸೇವೆ, ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಕೊಪ್ಪಳ, ಕಲ್ಲುರ್ತಿ ದೇವಸ್ಥಾನ, ಶ್ರೀ ಗೋಪಾಲಕೃಷ್ಣ ಭಜನಾ ಮಂದಿರ ಮುಲಾರ, ಪಯ್ಯಗಟ್ಟಿ ನಾಗಬ್ರಹ್ಮ ದೇವಸ್ಥಾನ ಕೊಣಾಜೆ, ಕೋಟಿಪದವು ಶ್ರೀರಾಮ ಭಜನಾ ಮಂದಿರ, ಗ್ರಾಮ ಚವಡಿ, ಹೀಗೆ 10 ಹಲವು ದೇವಸ್ಥಾನಗಳಿಗೆ ಸಂಪೂರ್ಣವಾಗಿ ಬಣ್ಣ ಬಳಿಯುವುದರೊಂದಿಗೆ ದೇವರ ಸೇವೆಯನ್ನು ಮಾಡಿರುತ್ತೀರಿ. ಮಾತ್ರವಲ್ಲದೆ ಹಲವಾರು ಅಂಗನವಾಡಿ ಕೇಂದ್ರಗಳಿಗೂ ಉಚಿತವಾಗಿ ಪೇಂಟಿಂಗ್ ಮಾಡಿಕೊಟ್ಟಿರುತ್ತೀರಿ. ಅದರೊಂದಿಗೆ ಅದೆಷ್ಟೋ ಬಡವರ ಮನೆಗಳಿಗೆ ಕೂಡ ಪೇಂಟಿಂಗ್ ಕಾರ್ಯವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿಕೊಟ್ಟಿರುತ್ತೀರಿ. ನಿಮ್ಮ ಈ ಎಲ್ಲ ಸೇವೆಗಳನ್ನು ಗಮನಿಸಿ ಭವ್ಯವಾದ ಮೊಸರು ಕುಡಿಕೆ ಉತ್ಸವದ ಧಾರ್ಮಿಕ ವೇದಿಕೆಯಲ್ಲಿ ಇಂದು ಗ್ರಾಮ ಗೌರವವನ್ನು ನೀಡಿ ಅಭಿನಂದಿಸುತ್ತಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮನು ಇನ್ನಷ್ಟು ಮತ್ತಷ್ಟು ಸೇವೆ ಸಲ್ಲಿಸುವ ಸೌಭಾಗ್ಯವನ್ನು ಹಾಗೂ ಆಯುರಾರೋಗ್ಯವನ್ನು ಕರುಣಿಸಲಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ಮತ್ತು ಅಭಿನಂದಿಸುತ್ತೇವೆ. ಧನ್ಯವಾದಗಳು. ನಮ್ಮ ಮಹಿಳಾ ಸಂಚಾಲಕಿ ಕವಿತಾ ಅವರು ಅದ್ಭುತವಾಗಿ ವಾಚಿಸಿದಿರಿ. ಇದೀಗ ಗ್ರಾಮ ಗೌರವದ ಶಾಲು ಹೊದಿಸಿ, ಹಾರವನ್ನು ಅರ್ಪಿಸಿ, ಪೇಟವನ್ನು ತೊಡಿಸಿ, ಹಾಗೆ ಸನ್ಮಾನ ಪತ್ರವನ್ನು ನೀಡಿ ಅಭಿನಂದಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಹೋಗಬೇಕು. ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಸಭಾಧ್ಯಕ್ಷತೆ ವಹಿಸಿಕೊಂಡ ಶ್ರೀ ಚಂದ್ರಶೇಖರ್ ಶೆಟ್ಟಿ ಮಂಡಮೆ, ದೀಪ ಪ್ರಜ್ವಲನೆ ಮಾಡಿದ ಚಂದ್ರ ಕುಂಜರು, ವಿಶೇಷ ಧಾರ್ಮಿಕ ಉಪನ್ಯಾಸ ನೀಡಿದ ಶ್ರೀಯುತ ಹರಿಕೃಷ್ಣ ಬಂಟ್ವಾಳ್ ಅವರ ಈ ಎಲ್ಲ ಅತಿಥಿವರಿಯರ ಉಪಸ್ಥಿತಿಯಲ್ಲಿ ಗ್ರಾಮ ಗೌರವ ನೀಡಿ ಗೌರವಿಸ್ತಾ ಇದ್ದೇವೆ. ಸಮಾಜ ಸೇವಕರಾಗಿರುವಂತಹ ಶ್ರೀಯುತ ಗೋಪಾಲ ಬಂಗೇರ ಕಾರಂಗಿಲ ಇವರಿಗೆ ಜೋರದ ಚಪ್ಪಾಳೆಯೊಂದಿಗೆ ಅವರನ್ನ ಅಭಿನಂದಿಸೋಣ. ಅವಳ ಒಂಜಿ 2-3 ವರ್ಷದ 34ನೇ ವರ್ಷದ ಕಾರ್ಯಕ್ರಮ ಈತೊಂಜಿ ಪೊರ್ಲುಡು, ಈತೊಂಜಿ ಶೋಕುಡು, ಈತೊಂಜಿ ಪೊರ್ಲುಡು ಭವ್ಯವಾಯಿನ ಸುಂದರವಾಯಿನ ಮೆರವಣಿಗೆ ಈತೆಲ್ಲ ಜೋಕುಲೆಡ್ದು ಪತ್ತನ 100 ವರ್ಷ ಮುಟ್ಟ ಪ್ರಾಯದ ಅಕ್ಲಿನ ಆ ಪೊರ್ಲು ತುನಗ ನಿಜವಾದ ಇಂದು ಸಾರ್ಥಕ ಅಂದ್ರೆ ಕೃಷ್ಣ ಪರಮಾತ್ಮೆ ಪಂತರೆ ಅವು ಸಾರ್ಥಕ ಅಂದ್ರೆ
मेरे हरिकृष्णन्ने बारी शोकರು ಪಾತೇರಿಯರು ಹರಿಕೃಷ್ಣನ್ನೇ ಪಾತರ್ನ ಒಂಜೊಂಜಿ ಪಾತರ ಮುತ್ತು ರತ್ನದಂಚಿನ ಪಾತೆರ ಇತ್ತಂಡು ಆ ಮುತ್ತು ರತ್ನದಂಚಿನ ಪಾತೆರ ಇಂಚಿನಕ್ಕೆ ಇತ್ತನ್ನು ಬಂದ ವೇದಿಕೆ ರೀತಿನಂಚಿನ ಗೌರವಾನ್ವಿತ ಅಧ್ಯಕ್ಷರೇ ವೇದಿಕೆ ರೀತಿನಂಚಿನ ಘಟಾನುಘಟಿ ನಾಯಕರನಗಳೇ ವೇದಿಕೆ ರೀತಿನ ಧಾರ್ಮಿಕ ಸಾಂಸ್ಕೃತಿಕ ಬೇರೆ ಬೇರೆ ಶಿಕ್ಷಣ ಸಂಸ್ಥೆ ಬೇಲೆ ಮಂತಿನಂಚಿನ ಆ ಘಟಾನುಘಟಿ ಹಿರಿಯಗಳನ್ನ ಆ ವೇದಿಕೆದ ಪೊರ್ಲೆ ಶ್ರೀಕೃಷ್ಣ ಪರಮಾತ್ಮ ಪಂತಿನ ಇಂಜಿನ ಬಂದ ಎಂಕ್ ದಾಲ ನಿಖಲು ಕೊರಚಿ ಯಾನು ಪಂತಿನ ಬಂದ ದಾಲ ಇಜ್ಜಿ ನನ್ನದು ಎಂದು ಯಾವುದೂ ಇಲ್ಲ ನನ್ನದು ಎಂದು ನಾನು ಆಡಿದರೆ ಅದು ನನಗೆ ಬರುವುದೂ ಇಲ್ಲ ಅಂದು ಅಂಚನೆ ಮೂಲ ಮಾತ ಕುಳಿದನಗಳು ದಾದ ಎನ್ನುವರು ಬಂದ ಇತ್ತು ಮಲ್ಲ ಸಭೆತ ಎದುರು ಎಂಕ್ಲೆ ಕುಳ್ಳು ನಂಚಿನ ಒಂದು ಅವಕಾಶ ಸಿಕ್ಕನತ್ತ ಇಂದು ಅವಕಾಶ ದೇವೇರ್ಲ ಹಿರಿಯಕಲ್ಲ ನಿಖಲು ಮಂತ್ರ ಕೊಡ್ತಾನೆ ಅಂದ್ರೆ ಆ ಮನಸ್ಸರೆ ಬರ್ಪುಂಡು ಪಂಡಿಜಿನಾಡಲ್ಲ ಮನಸ್ಸರೆ ಬರ್ಪುಂಡು ವೇದಿಕೆದ ಎದುರ್ಲ ಘಟಾನುಘಟಿ ನಾಯಕರುಳ್ಳೇರು ಶ್ರದ್ಧೆದ ಅಪ್ಪೆನಕಳುಳ್ಳೇರು ಪ್ರೀತಿದ ಜೋಕುಳುಳ್ಳೇರು ಮಾತ ಎನ್ನ ಸಹೋದರ ಬಂಧುಳುಳ್ಳೇರು ಐತ ಒಟ್ಟಿಗೆ ಅಸೈಗೋಳಿ ಯುವಕ ಮಂಡಲ ಅಧ್ಯಕ್ಷರು ಪದಾಧಿಕಾರಿ ಬಂಧುಗಳು 34 ವರ್ಷದಿಂದ ನಿತ್ಯ ನಿರಂತರವಾದ ದೊಡ್ಡ ಸೇವೆ ಮಂತಿನ ಮಾತೇರಲ್ಲ ಎನ್ನೊಂದು ಹರಿಕೃಷ್ಣನ್ನೇ ಪಾತೇರಿ ಬಕ್ಕ ಪಾತೇರಿಯರನ್ನ ಇಜ್ಜಿ ಧರ್ಮದ ಬಗ್ಗೆ ಭಾರಿ ಶೋಕು ಪಾತೇರಿಯರು ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಮಾತಾ ಪಾತೇರಿಯರು ಆನ ಯಾನು ಈತೆ ಪನ್ಪುಣಿ ಮನುಷ್ಯ ನಂಚಿನ ನಮ್ಮಕ್ಲೆ ಯಾನು ತೂಪೆ ಏನಾರ್ದು ತಾಕತ್ತುಂಡು ಯಾನು ಎನ್ನ ಜೀವ ಪೌಂಡಲ ಬುಡ್ಪುಜಿ ಬಂಡದೆ ಕೆಲವೊಂಜಿ ಜನಕುಲು ಪಂಡೇರು ನನ್ನ ఆయన ఆలోచన మంతన దాల ఇజ్జి కోడ 15 తారీఖుಗೆ ಸ್ವಾತಂತ್ರ್ಯ ಅನ್ನಗ ಅತ್ತೆ ಹರಿಗರಿಗೆ ತಿರಂಗ್ ಕಾರ್ಯಕ್ರಮ ಅನ್ನಗ ಕಡಬಡು ಒಂಜಿ ಎಕ್ಸ್ ಮಿಲಿಟರಿ ದಾರೆ ಮಾತೆರ್ಲ ತೂವೊಂದುಲ್ಲೇರು ಆರು ಎದುರು ಕುಲ್ಲವೇರೆ ಪಿದ ಉಂತವೇರೆ ಆ ತಿರಂಗ ರಾಯರ ಇಂಚ ತುನಗ ಆರು ಪಿರ ಜಾರ್ದ ಪೂರ್ವೇರು ಕ್ಷಣಾರ್ಧರು ಆರ್ನ ಪ್ರಾಣ ಭಕ್ಷಿ ದೇವೇರ್ನ ಪಾದ ಸೇರುಡು ಅಪಗ ನಮ್ಮಂಜಿನಗಲೇ ತೋಜುಂಡು ಆರು ಆತು ಹುಷಾರಿತ್ತೇರಿ ಅರೆ ಆರೋಗ್ಯ ಇತ್ತೇರಿ ಆರ ಪ್ರತಿ ವರಿಯಾಗಲ ವ್ಯವಸ್ಥಿತ ಇದ್ದಾರೆ ಗೌರವ ಕೊರೊಂದಿದ್ದಾರೆ ಆರು ಕ್ಷಣಾರ್ಧರು ಆರ್ನ ಪ್ರಾಣ ಭಕ್ಷಿ ದೇವರನ್ನ ಪಾದ ಸೇರುಣೆ ಪಂಡನಲ್ಲ ಆ ದೇವರನ್ನ ಲೀಲೆ ಆ ರೀತಿದ ಮನುಷ್ಯಗೆ ಈ ಭೂಮಿಗೆ ಅಪ್ಪೆನ ಗರ್ಭಡ್ದು ಈ ಭೂಮಿಗೆ ಬನ್ನಗ ಇದೇ ವರ್ಷ ದಿನ ಆಯುಷ್ಯ ಇದೇ ದಿನ ಈ ಭೂಮಿಗೆ ಉಂತೆರ ಅವಕಾಶ ಐದು ಒಂಜಿ ಗಲಿಗೆಲ್ಲ ಉಂತೆರ ಅವಕಾಶ ಇದ್ದಿಂದೆ ಆ ಕಡಬಡ್ದು ಮೂರನೇ ಎಕ್ಸ್ ಮಿಲಿಟರಿ ದಾರೆ ಪ್ರಾಣ ಕಲೆ ಉನ್ನಗ ನಂಗೆ ಗೊತ್ತಾಪುಂಡು ಏಪಲ ಪನ್ಪೇರು ಎನ್ನ ಅಪ್ಪೆ ಒಂಜಿ ಪನ್ಪುನ ಪಾತರುಂಡು ನಮಗ ಸಮಾಜ ನಿಕ್ಕೆಂಜಿನ ಕೊರ್ತುಜಿ ಈ ಕುಲ್ಲುದು ಪಾತೆರ ಬಲ್ಲಿ ಆಲೋಚನೆ ಮಂತರ ಬಲ್ಲಿ ಈ ಭೂಮಿಗೆ ಬತ್ತಿ ಬಕ್ಕ ಈ ಸಮಾಜ ಗೆಂಚಿನ ಕೊಡ್ತಾನ ಪಂಡದ ಈ ಆಲೋಚನೆ ಮನ್ಪು ಸಮಾಜರು ಎಡ್ಡ ಬೇಲೆ ಮನ್ಪು ಪಾಪದಕ್ಲನ ಸೇವೆ ಮನ್ಪು 4 ಜನಕ್ಕೂ ಪ್ರಯೋಜನ ಆಪಣಂಚಿನ ಬೇಲೆ ಮನ್ಪು ಮತ್ಸರ ಅಹಂಕಾರನು ಬರಿತಿದ್ದಿಲ್ಲ ಅಪ್ಪಗ ನೀನನ್ನು ಸಮಾಜ ಗುರುತಿಸವನು ಒಂದು ಎನ್ನಡದೆ ಪುಳ್ಳಿ ಆಪಣಿ ಎನ್ನಣೆ ಎಂದು ಯಾನಿಜ್ಜಂದ ಬೊಕ್ಕೋರಿ ಹತ್ತು ಯಾನೇ ಆ ಕುರ್ಸಿಗೆ ಅವಕಾಶ ಬೊಕ್ಕೋರಿ ಕುಳ್ಳಿಯರ ಬಲ್ಲಿ ಯಾನೇ ಮಲ್ಲ ಜನ ಯಾನೇ ದುಡ್ಡುದಾಯೆ ಇನ್ನು ಮಾತ ಕ್ಷಣಿಕ ಕೆಲವೇ ಸೆಕೊಂಡು ಒಂದೇ ಮಿನಿಟ್ ಅಂಚಾದ ನಮ್ಮ ದೇವೇರೆ ಕೊಡ್ತೀನಂಜನ ಈ ಅವಕಾಶನು ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಪನ್ಪುಣ ಅಂತರಜ್ಜಂದ ನಮ್ಮ ಮಾತ ಭಾರತ ಆಮೇನ ಜೋಕುಲು ಪನ್ಪುಣ ಅತ್ಯಂತ ಪ್ರೀತಿರಿ ಇಂಚಿನ ವೇದಿಕೆ ಇತ್ತು ನನ್ನ ಅವ್ವೇ ಸ್ವರ್ಗ ಐದು ಮಲ್ಲ ದಾಳ ಸೊತ್ತೆ ಇಜ್ಜಿ ಆನಂದ ಮಾಸ್ಟರ್ ಯಾಪಲ ಒಟ್ಟಿಗೆ ತಿಕ್ಕಂದ ಎಂಗ್ಲು ಪಾತೇರ್ನಾಗ ಪನ್ಪೇರು ದಾಳ ಇಜ್ಜಿ ಮನುಷ್ಯರ ಎಂಜಿನ ಉಂಟು ದಾಳ ಇಜ್ಜಿ ಅಪ್ಪ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನು ಓದೊಂದಿತ್ತು ನಂಗೆ ಅರ್ಥ ಆಪುಂಡು ಒಂಜೊಂಜಿ ನೆಟ್ಲ ನಂಗೆ ಅರ್ಥ ಆಪುಂಡು ಈ ನಿನ್ನ ಅಂದ ಪಂಡದ ಅಹಂಕಾರ ನಂತಿಜಿನ ನಿಕ್ಕ ಅವಕಾಶ ಉಂಟು ರಾಜಕೀಯ ರಾಜ್ಯಪ್ಪು ಬೊಕ್ಕೋರಿಯರ ತೊರ್ತದೆ ಮಿತ್ತೆ ಬರ್ತಂದ ಕೆಲವೇ ದಿನ ಮಾತೆರ ಪ್ರೀತಿ ಬರ್ತಂದ ಅವು ಅಂತ್ಯ ಮುಟ್ಟ ಅಂಚನೆ 33 ವರ್ಷ ಅಸೈಗೋಳಿ ಯುವಕ ಮಂಡಲ ಆ ಪ್ರೀತಿಡಿ ಆ ಬಂಧುತ್ವಡು ಇತ್ತು ನಡೆದವರ ಇನ್ನು ಈತು ಬರ್ಲುದ ಈತು ಶೋಕದ ಕಾರ್ಯಕ್ರಮ ಅಂದೆ ಇಂದ ಕಾರ್ಯಕ್ರಮ ಆಪುಜಿ ಜಾತಿ ಮತ ಭೇದ ಮಂತರ ಬಲ್ಲಿನ ದಾದಿಗೆ ಬಂದ ಹರಿಕೃಷ್ಣನ್ನೇ ಪಂಡೇರು ಈ ಮಣ್ಣಿಗೆ ಜಾತಿ ಉಂಡ ಅಂದ್ ಈ ಮಣ್ಣಿಗೆ ಜಾತಿ ಒಂಜಲ ಮಣ್ಣಿಗೆ ಜಾತಿ ಇಂಚಿನ ಜಾತಿ ಮಾತ್ರ ಮಣ್ಣದ ಮೆತ್ತುಕೊಳ್ಳೋಡು ಮಣ್ಣಿಗೆ ಜಾತಿ ಇಜ್ಜಿ ನಮ್ಮ ಪೋಣಗಲ ಎದೇ ಮಲ್ಲ ಶ್ರೀಮಂತ ಅನ್ನಲ್ಲ ಆ ಧರ್ಮ ಪ್ರಕಾರವಾದ ಒಂಜ ಆಯೆ ಪೊತ್ತು
ಒತ್ತದ ಭಸ್ಮ ಅವಡು ಇಜಿಂದ ಆಜಾಡಿ ಉದ್ದದ ಮೂಜಾಡಿ ಅಗೆಲದ ಆಜಪೀಠ ತಾತದ ನೆಟ್ಟು ಮನ್ನರು ಇಂದು ಅವಡು ಇಂಚನೆ ಪಂಚಭೂತ ಲೀನ ಅವಡು ಹೊರತು ಬೆತ್ತದಾರ ಮಂತಾರೆ ಸಾಧ್ಯ ಜಾಯಿ ಏತ್ತು ಕೋಟ್ಯಾಂತರ ರೂಪಾಯಿ ಇಪ್ಪಡೆ ಆಡ 100 ಎಕರೆ ಭೂಮಿ ಇಪ್ಪಡೆ 1,000 ಕಿಲೋ ಬಂಗಾರ ಇಪ್ಪಡೆ ಬೋಡಿತ್ತಿನಾಥ ಐಶ್ವರ್ಯ ಇಪ್ಪಡೆ ಐನು ಸೈನಾಗ ದಾಳ ಏರ್ಲ ಕೊಣಪುಜೆ ಒಂಜಿ ಉದಾಹರಣೆ ಕೊರ್ಪೆ ಮೂಜಿ ತಿಂಗಳು ದುಂಬು ಎನ್ನ ಕಾರ್ಯ ಎನ್ನ ಆಫೀಸರ್ ಒಂಜಿ ಪಂಚಾಯತಿಗೆ ಮನ್ಪೇನೆ ಎನ್ನ ಆಫೀಸರ್ ಒಂಜಿ ಪಂಚಾಯತಿಗೆ ಮನ್ಪೆ ಪಂಚಾಯತಿಗೆ ಏರಣ ಮನ್ಪೆ ಬಂದ ಕಾಶ ಅನ್ನ ಮೆಗ್ಗೆನಕ್ಲೆ ಪಂಚಾಯತಿಗೆ ಮನ್ಪೆ ಅನ್ನ ಮೆಗ್ಗೆನಕ್ಲೆ ಪಂಚಾಯತಿಗೆ ಮನ್ಪೆ ಅಕ್ಲೆಗೆ ದೇವೇರು ಬೋಡಿತ್ತಿನಾಥ ಕೊಡ್ತೇರು ಆಂಡ ಒರಿ ಪನ್ಪೆ ಇಂಜಿನ ಬಣ್ಣನ ಎನ್ನ ಪಾಲುಗು ಬೂರ್ನ ಒಂಜಿ ಕಂಗನ್ಲ ಆಗೆ ಕೊರಿಯರ್ನೆ ಸಾಧ್ಯಜ್ಜಿ ಬೋಂಡ ಎನ್ನ ಬೊಕ್ಕೊಂಜಿ ಭೂಮಿ ಮಾರ್ನಲ್ಲ ಮಲ್ಲೆಜ್ಜಿ ಕೋಟುಗು ಬೋನಲ್ಲ ಮಲ್ಲೆ ಜಾಗ ಒಂಜಿ ಕಂಗು ಕೊರ ಅಂದ್ ಏತ ಅರ್ಥ ಮಂತನ ಲಾಭಜ್ಜಿ ದಾದನ ಮೆಗ್ಗೆ ಬಾರಿ ಸಮಾಧಾನದೇ ಅನ್ನೆ ಒಂಜಿ ಚೂರು ಎದುರು ಕೋಪದಾರು ಆನ ಮನಸ್ಸು ಎಡ್ಡೆ ಮನಸ್ಸಿಂದೆ ಯಾನು ಎದ್ದೆ ಮನಸ್ಸಿಂದೆ ಎನ್ನಿದ್ದೆ ಬರೀತೆ ರಡ್ಡೆ ತಂಗಡಿಯಲ್ಲಿತ್ತೇರಿ ಒಂಜಿ ತಂಗಡಿನ ಕಂಡಣಿತ್ತಾರೆ ಅರ್ನ ಬಾವೆ ಎತ್ತೇರಿ ಆನ ಬಾರಿ ಎಡ್ಡೆ ಬಾವೆ ಅಪಗ ನೇ ಬಾವ ಈರು ಇಂಚೆ ಮಂತಾರೆ ಬಲ್ಲಿ ನಂಗೆ ಪಾಲ ಆತನ ಪಪ್ಪ ಎನ್ನ ಮಾಮ ಮಂತು ಕೊಡ್ತೇವೆ ಐನ್ನಮ್ಮ ಬಾರಿ ಪೊರ್ಲುಡು ಸಾಗೋಲಿ ಮಂತದ ಮಾತ ತೂಕ ಈರು ಇಂಚ ಕೇಸು ಪಾಡುವೆ ಅವು ಪಾಡುವೆ ಎಂದು ಪಾಡುವೆ ಅಂದು ಪಂಡ ಸಾಧ್ಯ ಇಜ್ಜೆಂದು ಏತ ಪಂಡಲ ಅರ್ಥ ಇಜ್ಜಿ ದಾದ ಪಂಡ ಪಂಚಾಯತಿಗೆ ಅಡೆ ಮುಗಿನೆ ಬಕ್ಕಲ ಸಮಾಧಾನ ಮಂತದೆ ಅರೇನೆ ಪಂಚಾಯತಿಗೆ ಒಪ್ಪಿವನಾಗ ಮಂತಾರೆ ಯಾನು ನಾನಲ್ಲ ಬುಡಯ ಅಂದು ಏರಿನ ಕಾಶ ಮೆಗ್ಗ್ಯಾನ ಯಾನು ಬುಡಯ ಅಂದು ಪಂಡದ ಬಕ್ಕಲ ಅರ್ಥ ಅಂದು ಒಂಚಿ ಚೂರು ಮನ ಪರಿವರ್ತನೆ ಅಂಡೆ ಆನ ಎನ್ನ ಮನಸ್ಸಿಗೆ ಅಂಡೆ ಮೇರ್ನ ಇಂಚಿನ ಒಂಜಿ ಮನಸ್ಸ ಮಾರೆ ಮಿಕ್ಲೆ ಅರ್ನ ಬಾವೆ ಇತ್ತು ಎಡ್ಡೆ ಜನ ಮೆಗ್ಗಿ ಇತ್ತು ಶೋಕ ಎಡ್ಡೆ ಜನ ಆ ಮೆಗ್ಗೆ ಇತ್ತು ಅಣ್ಣಗ ಗೌರವ ಕೊಡ್ಬೇಕು ಆನಲ್ಲ ಅನ್ನದಾದಕ್ಕೆ ಮನ ಪೂಜೆರಿ ಅಪ್ಪಗ ಮೆಲ್ಲ ಎತ್ತದ ಬಂಡೆ ಮೇಗೆ ನಿಕ್ಲಿನ ಅಣ್ಣಗ ಇಂಚಿನ ಮನಸ್ಸು ಇಂಚಿನ ಅಂದು ಅವು ಮದಿಮೆ ಆಯ್ಬೊಕ್ಕ ಅಂಚ ಆನ ಅಣ್ಣ ಅಂದು ಬಂದೇರು ಅವು ಇಲ್ಲದಂದು ಐ ನಾನು ಮಲ್ಲ ಪರ್ಸನ ನೆನೆಪೋಚಿ ಆನ ಕೋಡೆ ಸಾಧಾರಣ ಕೋಡತ್ತು ಮುರನಿ ಬಯ್ಯಡ 5:30 ಗಂಟೆಗೆ ನಾನು KSHD ಆಸ್ಪತ್ರೆಗೆ ಹೋಗ್ತೇನೆ KSHD ಆಸ್ಪತ್ರೆ ಹೋದು ನಮ್ಮ ರಡ್ಡ ಕಾರ್ಯಕರ್ತರು ಅಂತದ್ದು ತಿರ್ತು ಜಪ್ಪನಾಗ ಮೆಗ್ಗಿ ಆ ಲಿಫ್ಟ್ ಅವಳು ಉಂತಿದ್ರು ದಾನನ್ನ ಕೆನ್ನೆನ್ನು ಐಕಾರ ಪಂಪೇರು ಅನ್ನಾಗ ಸೌಖ್ಯ ಜೇಂದು ಓಲುಳ್ಳೇರು ಇಂಚಿನ ಐನ ಫ್ಲೋರ್ ಸ್ಪೆಷಲ್ ರೂಮ್ ಉಳ್ಳೇರು ದಾದಾಪನ ಇಜ್ಜಿ ಪೋಯಿ ತೂಕ ಬಂಡಾನೆ ಪೋದು ತೂನಗ ಈ ಮೆಗ್ಗಿ ರೆಡ್ ಮೆಗ್ಗಿ ಅಲ್ಲಿ ಆರೆ ಬೊಕ್ಕೊಂಜಿ ಮೆಗ್ಗನ ಬೊಡಿದಿ ಮೆಕ್ಕಲು ಮಾತ್ರ 4-5 ಜನ ಉಳ್ಳೇರು ಬೇರೆ ಕಂಪ್ಲೀಟ್ ಕ್ಷೀಣ ಆತೇರು ಎನ್ನ ಕೈಟ್ ಬತ್ತು ಇರಪ್ಪಗ ಎಂಚಿನಾಲ ಪಂಡದೆ ನನ್ನ ಬದುಕ ಓಡೋನು ಎನ್ನನ್ನು ಬದುಕ ಓಡೋನು ಎಂಕಲ ಕಣ್ಣ ನೀರು ಬರ್ಪುನು ಬೇರೆ ಈ ನೆಂತುನಗ ದಾದಾ ಪಂಡ ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಮೂಜಿ ತಿಂಗಳು ತುಂಬ ಅದು ಕರೆಕ್ಟ್ ಉಳ್ಳೇರು ಕ್ಯಾನ್ಸರ್ ಲಾಸ್ಟ್ ಸ್ಟೇಜ್ ಅದೇ ಗೊತ್ತಿಜ್ಜಿ ಅಪ್ಪಗ ಅವಳು ಡಾಕ್ಟರ್ ಜಯರಾಮ್ ಶೆಟ್ಟಿ ಅಂದ ಕ್ಯಾನ್ಸರ್ದ ನಾನು ಮೆಲ್ಲ ಫೋನ್ ಮಂತದ ಕೇಳುವೆ ಜಯರಾಮಣ್ಣ ಇಂಚ ಸ್ಟೇಜಿ ಲಾಸ್ಟ್ ಮರ್ದು ಉಂಡಿತ್ತೆ ಬೇರೆ ಧೈರ್ಯ ಬಣ್ಣಂಡು ಆಂಡ ಎಂಕ್ ಅಲ್ತ ತಿರ್ತು ಬಣ್ಣಗ ಆಲೋಚನೆ ಬಂಡು ಮನುಷ್ಯರ ದಾದ ಉಂಡು ಬದುಕು ಸೌಖ್ಯ ಜನನಪಗ ಅನ್ನ ಮಿಗ್ಗೆನಕ್ಲೆ ಸೇವೆ ಮನ್ಪೇರು ತನ್ನ ಮೈತಿದಲ್ಲೇ ಬತ್ತುಕೊಳ್ಳುದೇರು ತನ್ನ ಭಾವೇನೇ ಬತ್ತುಕೊಳ್ಳುದೆ ಐಕ ಕೃಷ್ಣ ಪರಮಾತ್ಮೆ ಭಗವದ್ಗೀತೆ ಪಂತನೆಂದುವೆ ಎನ್ನಂದು ದಾಲಜ್ಜಿ ಬೊಕ್ಕೋರಿಯಾಗ ದಾದ ಮಂತ ಅವಕಾಶ ಇತ್ತು ಮಲ್ಪೊಂದು ಒಂದು ಉದಾಹರಣೆ ಮಾತ್ರ ಪಣ್ಣಿ ಅಂಚೆ ಮಾತೆರೆಗ್ಲ ದೇವರು ಎಡ್ಡೆ ಮನಸ್ಸು ಕೊರಡು ನಂಗೆ ಮಂತ ಬಂಧುತ್ವ ಕೊರಡು ಆ ಬಂಧುತ್ವದ ಪ್ರೀತಿ ಇಪ್ಪಡು ನಮ್ಮ ದೇವರನ ಅನುಗ್ರಹಡು ದೇವರನ ಪ್ರೀತಿಡು ಮಾತೆರೆಗ್ಲ ಆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆರೋಗ್ಯನ ಕರುಣಿಸ ಇಂಚಿನನೆ ಮಾತಾ ಕಾರ್ಯಕ್ರಮಡು ನಮ್ಮ ಒಟ್ಟಾದು ಒಂಜಾದು ಜಾತಿ ಮತ ಭೇದಜ್ಜಂದ ಶ್ರೀಮಂತ ಬಡತನ ಅಂತರಿಜ್ಜಂದ ಇಂಚಿನ ಕಾರ್ಯಕ್ರಮಡು ಒಟ್ಟಾದು ಸೇರುಂದ ಐಟ್ ತಿಕುನಂಚಿನ ಖುಷಿ ಐಟ್ ತಿಕುನಂಚಿನ ಸಂತೋಷ ಬೇಟೆ ಒಯ್ಟ್ಲ ಇಜ್ಜಿಂದು ಇಂದು ತೂನಗನ ತೀರಿಪುಂಡು ಇಂಚಿನ ಆವಡು ಅಸೈಗೋಲಿ ಯುವಕ ಮಂಡಲದ ನಿತ್ಯ ನಿರಂತರವಾದ ಸಂತೋಷನ ನೇತೃತ್ವರು ರಾಮಕೃಷ್ಣನ ನೇತೃತ್ವರು ಅಧ್ಯಕ್ಷರಾಯ ಚಂದ್ರಶೇಖರನ ಮುಂದಾಳತ್ತರು ಆ ಇಡೀ ಬಲಗ ಆ ಟೀಮ್ ಅಕ್ಲಿಗೆ ದೇವೇರು ನಾನಾತ್ ಶಕ್ತಿನ ಕೊರಡು ನಾನಾತ ಸಮಾಜ ಸೇವೆ ಮನ್ಪುನ ಆ ಮನಸ್ಸಿನ ಕೊರಡು ಪನ್ನೊಂದು ಪಾತೆರ ಅವಕಾಶ ಮಂತ ಕೊಟ್ಟನ ನಿಗ್ಲಿಗೆ ಪೂರೇ ರೇಗಲ ಎನ್ನ ಉಡಲ್ದಿಂಜಿನ ಸುರುಮೇಲಿನ ಸಂದಾದ ಎನ್ನ ಪಾತೆರ ಉಂಟವೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಮ ಮತ್ತು ಕ್ಷಮ ಆದಷ್ಟು ಬೇಗ ವೇದಿಕೆಗೆ ಬನ್ನಿ. ಜೋರದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಈ ರಾಧಾಕೃಷ್ಣ ನೃತ್ಯ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಕ್ಷಮ ಮತ್ತು ಕ್ಷೇಮ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಹರೇಕಳದ ವಿದ್ಯಾರ್ಥಿಗಳು. ಅಭಿನಂದನೆಗಳು ಇಬ್ಬರಿಗೂ, ಧನ್ಯವಾದಗಳು ನಮ್ಮ ಚಂದ್ರಸ್ ಪೂಂಜರೆ. ದ್ವಿತೀಯ ಸ್ಥಾನವನ್ನು ಪಡೆದಂತಹ
ಪ್ರಜ್ಞಾ ಮತ್ತು ಗಾನವಿ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಈ ಒಂದು ಬಹುಮಾನವನ್ನ ಶ್ರೀಯುತ ಸೀತಾರಾಮ ಶೆಟ್ಟಿ ದಡಸು, ಅಧ್ಯಕ್ಷರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದೇರ್ಲಕಟ್ಟೆ ಹಾಗೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸಿಕೊಂಡಂತ ಸೀತಾರಾಮ ಶೆಟ್ಟಿ ದಡಸು ನನ್ನ ತಟ್ಟೆಯಿಂದ ತೊಂಡ್ಲೆ ಸುಧಾಕರ್ ಭಟ್ರೆ ತಟ್ಟೆದ ತೊಂದ್ರೆ ಧನ್ಯವಾದಗಳು. ತೃತೀಯ ಸ್ಥಾನವನ್ನು ಪಡೆದಂತ ತನ್ವಿ ಮತ್ತೆ ಆದ್ಯ ಇದ್ರೆ ದಯವಿಟ್ಟು ವೇದಿಕೆ ಬರಬೇಕು. ಇದ್ರೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ತನ್ವಿ ಮತ್ತು ಆದ್ಯ ಬಹಳ ಅದ್ಭುತವಾದ ಪ್ರದರ್ಶನ ನೀಡಿ ತೃತೀಯ ಸ್ಥಾನವನ್ನು ಗಳಿಸಿದ್ದಾರೆ. ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವ ನಮ್ಮ ಅತಿಥಿ ವರಿಯರು. ಧನ್ಯವಾದಗಳು. ಮುಂದಕ್ಕೆ ಕುಡಿಕೆ ಉತ್ಸವದ ಅಂಗವಾಗಿ ನಡೆದಂಥ ಕ್ರೀಡೋತ್ಸವ 2022 ಇದರ ಸ್ಪರ್ಧೆಗಳ ಬಹುಮಾನ ವಿಜೇತರು ಆದಷ್ಟು ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಬಾಲಕರ ವಿಭಾಗದ ಬಾಲ್ ಪಾಸಿಂಗ್ ಪ್ರಥಮ ಸ್ಥಾನ ಸಾತ್ವಿಕ್. ಬಾಲ್ ಪಾಸಿಂಗ್ ದ್ವಿತೀಯ ಸ್ಥಾನ ಇದ್ದೇನೆ. ಪ್ರಥಮ ಸ್ಥಾನ ಪ್ರತೀಕ್, ದ್ವಿತೀಯ ಸ್ಥಾನ ಧನ್ವೀನ್, ತೃತೀಯ ಸ್ಥಾನ ಹಿತೇಶ್. ಕಬಡ್ಡಿ ಬಾಲಕರು ಪ್ರಥಮ ಸ್ಥಾನ ಬ್ರದರ್ಸ್ ಅಡ್ಕರೆ. ಬಾಲಕರ ವಿಭಾಗದ ಕಬಡ್ಡಿ ಬ್ರದರ್ಸ್ ಅಡ್ಕರೆ ಇದ್ದಾರೆ. ದ್ವಿತೀಯ ಸ್ಥಾನ ಪಟ್ಟೋರಿ ಅಟಾಕರ್ಸ್. ಪ್ರಥಮ ಸ್ಥಾನ ಬ್ರದರ್ಸ್ ಅಡ್ಕರೆ ಅವರು. ಈ ಒಂದು ಬಹುಮಾನವನ್ನು ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಶೆಟ್ಟಿ ಅವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನ ಒಟ್ಟಿಗೆ. ಬಾಲಕಿಯರ ವಿಭಾಗದಲ್ಲಿ ಸಂಗೀತ ಕುರಿತು ಪ್ರಥಮ ಸ್ಥಾನ ನಿಶ್ಮಿತಾ, ದ್ವಿತೀಯ ಸ್ಥಾನ ತ್ರಿಷಾ, ತೃತೀಯ ಸ್ಥಾನ ಹಿತೇಶ್. ಸೆಕೆಂಡ್ ಫಸ್ಟ್, ಸೆಕೆಂಡ್, ಥರ್ಡ್. ಬಾಲಕಿಯರ ವಿಭಾಗದ ಮ್ಯೂಸಿಕಲ್ ಚೇರ್ ಒಂದೊಂದೇ. ಪ್ರಥಮ ಸ್ಥಾನ ಚಂದ್ರ ಶೆಟ್ಟಿ ಅವರು, ಜೋರದ ಚಪ್ಪಾಳೆಯೊಂದಿಗೆ ವಿದ್ಯಾರ್ಥಿಗಳನ್ನ ಅಭಿನಂದಿಸೋಣ. ಸ್ಥಾನ ತ್ರಿಷಾ, ತೃತೀಯ ಸ್ಥಾನ ಹಿತೇಶ್ ಅಲ್ಲ. ಬಾಲ್ ಪಾಸಿಂಗ್ ಪ್ರಥಮ ಸ್ಥಾನ ನಿಖಿತಾ, ದ್ವಿತೀಯ ಸ್ಥಾನ ತ್ರಿಷಾ, ತೃತೀಯ ಸ್ಥಾನ ಸುದೀಕ್ಷಾ. ಬಾಲ್ ಪಾಸಿಂಗ್ ಈ ಒಂದು ಬಹುಮಾನವನ್ನು ಶ್ರೀಯುತ ರವೀಂದ್ರ ರೈ ಅವರು ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ದ್ವಿತೀಯ ಸ್ಥಾನ ತ್ರಿಷಾ, ಹಾಗೇನಿಲ್ಲ ಲೈನಲ್ಲಿ. ತೃತೀಯ ಸ್ಥಾನ ಸುದೀಕ್ಷಾ. ನಿಂಬೆ ಚಮಚ ಓಟದಲ್ಲಿ ಪ್ರಥಮ ಸ್ಥಾನ ಭವ್ಯಶ್ರೀ, ದ್ವಿತೀಯ ಸ್ಥಾನ ಸುದೀಕ್ಷಾ, ತೃತೀಯ ಸ್ಥಾನ ಸಾತ್ವಿಕ್. ಪ್ರಥಮ ಸ್ಥಾನ ಭವ್ಯಶ್ರೀ, ದ್ವಿತೀಯ ಸ್ಥಾನ ಸುದೀಕ್ಷಾ, ತೃತೀಯ ಸ್ಥಾನ ಸಾತ್ವಿಕ್. ಈ ಒಂದು ಬಹುಮಾನವನ್ನು ರಾಮಕೃಷ್ಣರವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಹಿಳೆಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಶಶಿಕಲಾ, ಪ್ರಥಮ ಸ್ಥಾನ. ದ್ವಿತೀಯ ಸ್ಥಾನ ವನಿತಾ, ತೃತೀಯ ಸ್ಥಾನ ಭಾರತಿ. ಬಾಲ್ ಪಾಸಿಂಗ್ ಥ್ಯಾಂಕ್ ಯು ಸರ್. ಬಾಲ್ ಪಾಸಿಂಗ್ ಪ್ರಥಮ ಸ್ಥಾನ ಉಮಾ ಜನಾರ್ದನ್, ದ್ವಿತೀಯ ಸ್ಥಾನ ದೇವಕಿ, ತೃತೀಯ ಸ್ಥಾನ ಉಷಾ. ಉಮಾ ಜನಾರ್ದನ್, ದ್ವಿತೀಯ ಸ್ಥಾನ ದೇವಕಿ, ತೃತೀಯ ಸ್ಥಾನ ಉಷಾ. ಹಗ್ಗ ಜಗ್ಗಾಟ ಪ್ರಥಮ ಸ್ಥಾನ ಭಾರತಿ ಮತ್ತು ತಂಡ. ಹಗ್ಗ ಜಗ್ಗಾಟದಲ್ಲಿ ರವೀಂದ್ರ ಶೆಟ್ಟಿ ಅವರು ಉಳಿದೊಟ್ಟು.
ಈ ಒಂದು ಬಹುಮಾನ ವಿತರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಭಾರತಿ ಮತ್ತು ತಂಡದವರು ಮೊದಲು ಬನ್ನಿ. ಒಟ್ಟಿಗೆ ಸರ್ ಎಲ್ಲ ಬಂದಿದ್ದಾರಾ? ಒಟ್ಟು ಒಂದೊಂದೇ ಕೊಡಿ. ದ್ವಿತೀಯ ಸ್ಥಾನ ಹಗ್ಗ ಜಗ್ಗಾಟದಲ್ಲಿ ಸುಮನ ಮತ್ತು ತಂಡದವರು ಬನ್ನಿ. ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ ಸ್ಥಾನ. ಸುಮನ ಮತ್ತು ತಂಡದವರು ದ್ವಿತೀಯ ಸ್ಥಾನ ಹಗ್ಗ ಜಗ್ಗಾಟ ಮಹಿಳೆಯರ ವಿಭಾಗದ. ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ತರುಣ್, ಮಂಗಳೂರು ವಿಶ್ವವಿದ್ಯಾನಿಲಯದ ತರುಣ್. ಮಡಿಕೆ ಹೊಡೆಯುವ ಸ್ಪರ್ಧೆಯಲ್ಲಿ ತರುಣ್ ಮತ್ತು ನೋಡಿ ಕಬಡ್ಡಿಯ ದ್ವಿತೀಯ ಸ್ಥಾನ ಬಾಲಕರ ವಿಭಾಗ ಬಂದಿದ್ದಾರಾ? ಬನ್ನಿ. ಬಾಲಕರ ವಿಭಾಗದ ಕಬಡ್ಡಿ ದ್ವಿತೀಯ ಸ್ಥಾನ. ಪುರುಷರ ವಿಭಾಗದ ಕಬಡ್ಡಿ ಪ್ರಥಮ ಸ್ಥಾನ. ತತ್ವಮಸಿ ಬಗಂಬಿಲ ಪುರುಷರ ವಿಭಾಗದ ಕಬಡ್ಡಿ ತಂಡದವರು ಪ್ರಥಮ ಸ್ಥಾನ. ಯಾರಾದರೂ ಬಗಂಬಿಲ ತಂಡದ ಆಟಗಾರರು ಇದ್ರೆ? ಇಲ್ಲ. ದ್ವಿತೀಯ ಸ್ಥಾನ ಬ್ರದರ್ಸ್ ಅಡ್ಕರೆ. ದ್ವಿತೀಯ ಸ್ಥಾನ ಕಬಡ್ಡಿ ಪುರುಷರ ವಿಭಾಗದ ಬ್ರದರ್ಸ್ ಅಡ್ಕರೆ. ಪುರುಷರ ವಿಭಾಗದ ಕಬಡ್ಡಿ ದ್ವಿತೀಯ ಸ್ಥಾನ ಬ್ರದರ್ಸ್ ಅಡ್ಕಾರೆ ಅವರು ಪಡೆದುಕೊಂಡಿದ್ದಾರೆ. ಪ್ರಥಮ ಸ್ಥಾನ ಬರಲಿಲ್ಲಲ್ಲ, ತತ್ವಮಸಿ ಬಗಂಬಿಲ ಬರಲಿಲ್ಲ. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಪ್ರಥಮ ಸ್ಥಾನ ಅಸೇಗೋಲಿ ಫ್ರೆಂಡ್ಸ್. ಅಸೇಗೋಲಿ ಫ್ರೆಂಡ್ಸ್ನ ಯಾರಾದರೂ ಸದಸ್ಯರಿದ್ರೆ ಬನ್ನಿ. ನೆಕ್ಸ್ಟ್ ಅಸೇಗೋಲಿ ಫ್ರೆಂಡ್ಸ್. ಪುರುಷರ ವಿಭಾಗದ ಹಗ್ಗ ಜಗ್ಗಾಟ ಪ್ರಥಮ ಸ್ಥಾನ ಚಂದ್ರ ಶೆಟ್ಟಿ ಅವರು, ಆಡಳಿತ ಮುಕ್ತೇಶ್ವರರು. ದ್ವಿತೀಯ ಸ್ಥಾನ ಇದ್ದಾರ ಬ್ರದರ್ಸ್ ಅಡ್ಕರೆ ಹಗ್ಗ ಜಗ್ಗಾಟ ದ್ವಿತೀಯ ಸ್ಥಾನ. ಸಂತೋಷ್ ಕುಮಾರ್ ರೈ ಅವರು ಬ್ರದರ್ಸ್ ಅಡ್ಕರೆ ಹಗ್ಗ ಜಗ್ಗಾಟದಲ್ಲಿ ದ್ವಿತೀಯ ಸ್ಥಾನ ಬ್ರದರ್ಸ್ ಅಡ್ಕರೆ ಪಡೆದುಕೊಂಡಿದೆ. ನಮ್ಮಂಥ ಎಲ್ಲ ದೇವದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಬಹಳ ವಿಜೃಂಭಣೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದಂಥ ಎಲ್ಲರೂ ಕೂಡ ಆ ಭಾಗಕ್ಕೆ ಸ್ವಲ್ಪ ಹೋದದ್ದು ಕಾಣ್ತಾ ಇದೆ. ಬಹಳ ಒಂದು ಸಂಭ್ರಮದ ಕಾರ್ಯಕ್ರಮ ಇವತ್ತು. ನಮ್ಮ ಅಸೇಗೋಲಿ ಯುವಕ ಮಂಡಲ ಇದರ ಮತ್ತು ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿಯ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಇದೆ. ಅಲ್ಲಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆಯುತ್ತಿರುವಂತಹ ಈ ಒಂದು ಸಾರ್ವಜನಿಕ ಮೊಸರು ಕುಡಿಗೆ ಉತ್ಸವ ಬಹಳ ಸುಮಾರು 34 ವರ್ಷಗಳಿಂದ, ನಾನು ಕೂಡ ಒಂದು ವರ್ಷ ಈ ಒಂದು ಸಮಿತಿಯ ಅಧ್ಯಕ್ಷನಾಗಿದ್ದೆ.
ಅಧ್ಯಕ್ಷನಾಗಿ ಕೆಲಸವನ್ನು ಮಾಡುವಂಥ ಅವಕಾಶವನ್ನು ಇದರ ಸಂಘಟಕರು ನನಗೆ ನೀಡಿದರು. ಈ ವರ್ಷವೂ ಕೂಡ ನನ್ನ ಹತ್ರ ಕೇಳಿದರು. ನಾನು ಹೇಳಿದೆ ಒಂದು ಬಾರಿ ನಾನು ಆಗಿದೆ ಅಂತೇಳಿ. ಆಮೇಲೆ ಅವರಿಗೆ ಗೊತ್ತಾಯಿತು. ಏನೇ ಇರಲಿ, 34 ವರ್ಷ ಒಂದು ಸಂಸ್ಥೆ ಇಂಥ ಕಾರ್ಯಕ್ರಮ, ಇದು ಕೇವಲ ಮೊಸರು ಕೊಡಿಕೆ ಉತ್ಸವಕ್ಕೆ ಅಂತಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಒಂದು ಅಸೆಗೋಲಿ ಯುವಕ ಮಂಡಲ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ನಾನು ಇವತ್ತು ನೆತ್ತಿಲದಲ್ಲಿ ಆಗುವಂಥ ಮೊಸರು ಕೊಡಿಕೆ ಉತ್ಸವ, ಕಿನ್ಯ ಬೆಳ್ರಂಗಿಯಲ್ಲಿ ಆಗುವಂಥ ಮೊಸರು ಕೊಡಿಕೆ ಉತ್ಸವ, ತೊಕ್ಕೋಟಿನ ಬಹಳ ಜನಸಂದಣಿ ಇರತಕ್ಕಂಥ ಮೊಸರು ಕೊಡಿಕೆ ಉತ್ಸವವನ್ನು ಭಾಗವಹಿಸಿ ಇಲ್ಲಿ ಕೊನೆಯದಾಗಿ ಈ ಒಂದು ಅಸೆಗೋಲಿ ಯುವಕ ಮಂಡಲದವರು ನಡೆಸುತ್ತಿರುವಂತಹ ಈ ಒಂದು ಮೊಸರು ಕೊಡಿಕೆ ಉತ್ಸವದಲ್ಲಿ ಭಾಗವಹಿಸಬೇಕು ಅಂತ ಬಂದಿದ್ದು. ಬಹಳ ಖುಷಿಯಾಯಿತು. ಹರಿಕೃಷ್ಣ ಬಂಟ್ವಾಳರವರು ಬಹಳ ಉದ್ವೇಗಭರಿತವಾಗಿ, ಭಾವನಾತ್ಮಕವಾಗಿ ನಮ್ಮ ದೇಶದ ಆಚಾರ ವಿಚಾರ, ಸಂಸ್ಕೃತಿ, ಸಂಸ್ಕಾರಗಳ ಬಗ್ಗೆ ನಾವು ಯಾವ ರೀತಿ ಜಾಗೃತರಾಗಬೇಕು ಎಂಬ ವಿಚಾರದ ಬಗ್ಗೆ ಬಹಳಷ್ಟು ಮಾತನಾಡಿದ್ರು. ನಾವು ಯಾವತ್ತೂ ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿದ್ರೆ ಅವರು ಹೇಳಿದ್ರು, ಸಾಧಾರಣ ಮುಲ್ಪಾಡ್ದು ಕೊನೋಡತ್ತ ಅಂತ. ಅದರ ಅರ್ಥ ಅವರು ಹೇಳಿದ ಮಾತನ್ನ ನಾವು ತಿಳ್ಕೊಳ್ಬೇಕು. ಅದ್ರ ಸ್ವಲ್ಪ ಅಂಶವನ್ನಾದರೂ ಕೂಡ ನಾವು ಅರಿತು ನಾವು ನಮ್ಮ ಇತರರಿಗೆ ಅದನ್ನು ಹೇಳತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಅದರ ಮಾರ್ಮಿಕ ಅರ್ಥ. ಇವತ್ತು ಒಂದು ಸಭೆ ಸಮಾರಂಭ ಮಾಡಿದಾಗ ಅಲ್ಲಿ ಇದ್ದಂಥ ಯಾರು ಧಾರ್ಮಿಕ ಉಪನ್ಯಾಸ ಕೊಟ್ಟವರಾಗಿರ್ಬೋದು ಅಥವಾ ಗಣ್ಯ ಅತಿಥಿಗಳಾಗಿರ್ಬೋದು, ಅವರು ಹೇಳಿದಂಥ ಮಾತುಗಳನ್ನು ಸ್ವಲ್ಪ ಮಟ್ಟಿಗೆ ನಾವು ಕೂಡ ತಿಳ್ಕೊಂಡು ಇಲ್ಲಿ ಕೂತವರೆಲ್ಲರೂ ಕೂಡ ಮಾತನಾಡುವವರು. ಈಗ ಮೈಕವನ್ನು ಕೊಟ್ಟರೆ ಅಥವಾ ಒಂದು ಬಾರಿ ಒಂದು ವಿಚಾರದ ಬಗ್ಗೆ ಮಾತನಾಡಿ ಅಂತ ಹೇಳಿದ್ರೆ ಬಹಳಷ್ಟು ಜನ ಅದರ ಅನುಭವಸ್ಥರಿದ್ದಾರೆ. ಆದರೂ ಕೂಡ ಕೆಲವಾರು ವಿಚಾರಗಳನ್ನು ನಾವು ತಿಳ್ಕೊಂಡಾಗ ಯಾವತ್ತೂ ಕೂಡ ರವೀಂದ್ರ ಮಾಸ್ಟರ್ ಹೇಳ್ತಾರೆ, ಕಲ್ಪನೆಗೆ ಅಂತ್ಯ ಪಣದಿಜ್ಜೆ ಅಂತ. ನಮ್ಮ ರವೀಂದ್ರ ಮಾಸ್ಟರ್ ಎಷ್ಟು ಪ್ರಾಯ ಆದರೂ ಕೂಡ ನಾವು ಕಲಿಲಿಕ್ಕೆ ಮತ್ತಷ್ಟು ಇದೆ. ಚಿಕ್ಕ ಮಕ್ಕಳಿಂದಲೂ ಕೂಡ ನಾವು ಕಲಿಲಿಕ್ಕಿದೆ. ಅಂತಹ ಒಂದು ವಾತಾವರಣ ಇರತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ದೇಶದ ರಾಷ್ಟ್ರಭಕ್ತಿಯ ಬಗ್ಗೆ ಹರಿಕೃಷ್ಣ ಬಂಟ್ವಾಳರು ಹೇಳಿದ್ರು. ನಿಜವಾಗಿಯೂ ಕೂಡ ಇವತ್ತು ಕಲ್ಲು, ಮಣ್ಣು, ಮರ, ಜಲ, ನೆಲ ಎಲ್ಲವನ್ನು ಕೂಡ ಎಲ್ಲದರ ಮೇಲೆ ಕೂಡ ನಾವು ದೇವರನ್ನ ಕಾಣತಕ್ಕಂಥ ನಂಬಿಕೆಯ ಆಧಾರದ ಮೇಲೆ ನಾವು ಜೀವನ ನಡೆಸತಕ್ಕಂಥ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇರುವಂಥದ್ದು. ಬಹಳ ಮುಖ್ಯವಾಗಿ ನಮ್ಮ ಗುರು ಹಿರಿಯರಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡಬೇಕು, ನಮ್ಮ ಶಿಕ್ಷಕರಿಗೆ ನಮಗೆ ಕಲಿಸಿದಂಥ ಗುರುಗಳಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡಬೇಕು. ಇವತ್ತಿಗೂ ಕೂಡ ರವೀಂದ್ರ ಮಾಸ್ಟರು ಎದುರು ಬಂದಾಗ ಸ್ವಲ್ಪ ನನಗೆ ಏನೋ ಒಂದು ರೀತಿಯಲ್ಲಿ ಒಂದು ಭಯಭಕ್ತಿ ಅಂತ ಹೇಳ್ತೀವಿ. ಹಿಂದಿನ ಕಾಲದಲ್ಲಿ ಹಾಗೆಲ್ಲ ಇತ್ತು. ನಾವೆಲ್ಲ ಶಾಲೆಗಳಿಗೆ ಹೋಗುವಾಗ ಸಂದರ್ಭದಲ್ಲಿ ಒಂದು ಭಯಭಕ್ತಿ ಅಂತ. ಭಯ ಅಂತ ಹೇಳಿದ್ರೆ ಏನು ಹೊಡಿತಾರೆ ಬಡಿತಾರೆ ಅಂತಲ್ಲ, ಒಂದು ರೀತಿಯಾದ ಆ ಮಾಸ್ಟರ್ ಇರತಕ್ಕಂಥ ನನ್ನ ಮಾಸ್ಟ್ರು, ನನ್ನ ಗುರುಗಳು ನನಗಿವತ್ತು ಪಾಠ ಹೇಳಲಿಕ್ಕೆ ಒಂದು ರೀತಿ ಆ ರೀತಿಯ ಭಯಭಕ್ತಿ ಎಂಬುವಂಥದ್ದಿತ್ತು. ಈಗಲೂ ಕೂಡ ಇದೆ ಕೆಲವರಲ್ಲಿ. ಆದರೂ ಕೂಡ ಅದು ನಮ್ಮ ಯಾವ ಮಾಸ್ಟ್ರು ಶಾಲಾ ಕೊಠಡಿಗೆ ಹೋಗ್ತಾರೆ ಅವರ ಮೇಲೆ ಇರತಕ್ಕಂಥದ್ದು. ಇವತ್ತು ಹೊಡೆದು ಬಡಿದು ಕಳಿಸುವಂಥ ವ್ಯವಸ್ಥೆ ಇಲ್ಲ. ಆ ಮಕ್ಕಳನ್ನ ಯಾವ ರೀತಿ ನಾವು ಪ್ರೀತಿಯಿಂದ ಅಥವಾ ಒಳ್ಳೆಯ ರೀತಿಯಲ್ಲಿ ಒಂದೆರಡು ಮಾತನಾಡಿ ಆಡಿದಾಗ ಆ ಮಕ್ಕಳು ಕೇಳುವಂಥದ್ದು ಜಾಸ್ತಿ. ಆ ಕಾಲಕ್ಕೆ ತಕ್ಕ ಹೊಂದುವಂಥದ್ದು ಪರಿಸ್ಥಿತಿ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತೀವಿ. ಆ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಈಗಿನ ಸಂದರ್ಭದಲ್ಲಿ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ನಾವು ನಮ್ಮತನವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥದ್ದು ಬಹಳ ಅನಿವಾರ್ಯತೆ ಕೂಡ ಇದೆ. ಇವತ್ತು ನಾನು ತೊಕ್ಕೋಟಿನ ಮೊಸರು ಕಡೆಗೆ ಸಂದರ್ಭದಲ್ಲಿ ಕೂಡ ಹೇಳಿದೆ. ಇವತ್ತು ಕೃಷಿಕರ ಬದುಕು ಯಾವ ರೀತಿ ಇದೆ, ನಮ್ಮ ದೇಶವನ್ನು ಕಾಯತಕ್ಕಂಥ ವೀರ ಯೋಧರ ಬದುಕು ಯಾವ ರೀತಿ ಇದೆ, ಇದೆರಡನ್ನು ಕೂಡ ನಾವು ಕಂಡ್ರೆ ಸಾಕು. ನಾವು ಜೀವಮಾನದಲ್ಲಿ ಯಾವ ರೀತಿ ಇರಬೇಕು ಎಂಬುದಕ್ಕೆ. ಇವತ್ತು ಚಳಿ ಗಾಳಿ ಆ ರೀತಿಯಾದ 0 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶತೆ ಇರತಕ್ಕಂಥ ಆ ಭಾಗದಲ್ಲಿ ಇಡೀ ದೇಶವನ್ನ ತನ್ನ ಜೀವವನ್ನ ಒತ್ತೆ ಇಟ್ಟುಕೊಂಡು ನನ್ನ ಕುಟುಂಬ ವರ್ಗದವರನ್ನ ಮರೆತು ಆ ಗಡಿನಲ್ಲಿ ಕಾಯತಕ್ಕಂಥ ನಮ್ಮ ದೇಶದ ರಕ್ಷಣೆಗೆ ನಿಂತ ವೀರ ಯೋಧರ ಬಗ್ಗೆ ಒಂದು ಬಾರಿ ನಾವು ಚಿಂತನೆ ಮಾಡಿದಾಗ ನಮ್ಮದು ಏನೂ ಇಲ್ಲ. ಅದರ ಜೊತೆ ಈ ಕೃಷಿಕರು ನಾವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೃಷಿಕರೇ. ನಾವೆಲ್ಲರೂ ಕೂಡ ಕೃಷಿಕ ಕುಟುಂಬದಲ್ಲಿ ಮೂಲತಃ ಕೃಷಿಕ ಕುಟುಂಬದಲ್ಲಿ ಜನಿಸಿದವರು. ನಮ್ಮ ತಂದೆ ತಾಯಿಯವರು ನಮ್ಮ ಹಿರಿಯರು ಯಾವ ರೀತಿ ಆ ಒಂದು ಕೆಸರಿನ ಗದ್ದೆನಲ್ಲಿ ಯಾವ ರೀತಿ 24 ಗಂಟೆ ದಿನಗಳ ಆ ಒಂದು ಕೃಷಿಯಲ್ಲಿ ಆ ಒಂದು ತನ್ನನ್ನು ತಾನು ತೊಡಗಿಸಿ
ನಡೆಸಿಕೊಂಡು ನಮ್ಮನ್ನ ಸಾಕಿ ಸಲಹಿದ್ದಾರೆ. ನಾವು ಯಾವತ್ತೂ ಕೂಡ ಎಷ್ಟು ದೊಡ್ಡ ಜನ ಆದರೂ ಕೂಡ ಯಾವುದೇ ಕ್ಷೇತ್ರಗಳಲ್ಲಿ ಕೂಡ ನಾವು ಸಾಧನೆ ಮಾಡಿದ್ರು ಕೂಡ ಒಂದು ಬಾರಿ ಹಿಂದಕ್ಕೆ ನೋಡಬೇಕು. ನಾವು ನಮ್ಮ ಜೀವನದ ದಾರಿ ಯಾವ ರೀತಿ ಇತ್ತು, ನಾವು ಯಾವ ರೀತಿ ಸಮಾಜದಲ್ಲಿ ನಾವು ಮುಂದಕ್ಕೆ ಬಂದಿದೆ ಎಂಬುದನ್ನು ಅರಿತು ಬಾಳಿದಾಗ ನಮಗೆ ಖಂಡಿತವಾಗಿಯೂ ಶ್ರೇಯಸ್ಸು ಸಿಗ್ತದೆ. ಯಾವತ್ತೂ ಕೂಡ ನಾವು ಮಾಡುವಂಥ ಕೆಲಸ ಕಾರ್ಯಗಳು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ದೇವರು ಮೆಚ್ಚುವಂಥ ಕೆಲಸ ಆಗಿರಬೇಕು. ನಾವು ಯಾವತ್ತೂ ಕೂಡ ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡುವಂಥವರಾಗಬೇಕು. ಜನ ಮೆಚ್ಚುವಂಥ ಕೆಲಸವನ್ನು ಮಾಡಬೇಕು ಅಂತ ಹೋಗ್ತೀವಿ, ನಾವು ಹೋಗುವುದೆಲ್ಲ ಅದೇ ದಾರಿಯಲ್ಲಿ. ಆದರೆ ಆ ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡಿದಾಗ ಖಂಡಿತವಾಗಿಯೂ ಜನಗಳು ಕೂಡ ಅದನ್ನು ಮೆಚ್ಚುವಂತಹದ್ದಿದೆ. ಒಟ್ಟಿನಲ್ಲಿ ಈ ಒಂದು ನಮ್ಮ ಅಶ್ವಗೋಲ್ ಯುವಕ ಮಂಡಲ ಈ ಒಂದು ಕೇಂದ್ರ ಮೈದಾನದಲ್ಲಿ ಸಂತೋಷ್ ಸಣ್ಣನವರ ನೇತೃತ್ವದಲ್ಲಿ ಒಂದು ಮೈದಾನ ಬಹಳ ವ್ಯವಸ್ಥಿತವಾಗಿ ಎಷ್ಟು ಕಾರ್ಯಕ್ರಮಗಳಾಗ್ತವೆ ಆ ಕಾರ್ಯಕ್ರಮ ಎಲ್ಲವೂ ಕೂಡ ಇರುವಂತಹದ್ದು ಏನು ಅಂತ ಹೇಳಿದ್ರೆ ಜನಗಳಿಗೆ ಅವರು ಹರಿಕೃಷ್ಣ ಮಂಡಲ್ ಹೇಳಿದ್ರು, ಹಸಿವಿನ ಬಗ್ಗೆ ಹೇಳಿದ್ರು, ಬೇರೆ ಬೇರೆ ರೀತಿಯಾದ ಹಸಿವುಗಳಿವೆ ಅಂತೇಳಿ. ಇವತ್ತು ನಾವು ಕೇಳುವಂತ ಇವರು ರವೀಂದ್ರ ದಾದ ಪಾತಿರೋರು, ರವೀಂದ್ರ ಮಾಸ್ಟರ್ ದಾದ ಪಾತಿರೋರು, ಸಂತೋಷ್ ದಾದ ಪಾತ್ರ ಆ ರೀತಿಯಾದ ಒಂದು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡಾಗ ನಮ್ಮ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯತೆ ಇದೆ. ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತ ಹೇಳಿದ್ರೆ ಏನು ಪುಸ್ತಕಗಳನ್ನ ಓದುವಂಥದ್ದು, ಬರೆಯುವಂಥದ್ದು, ಇನ್ನಿತರ ಭಾಷಣಗಳನ್ನ ಕೇಳುವಂಥದ್ದು, ಕೇವಲ ಧಾರಾವಾಹಿಯನ್ನು ನೋಡಿದ್ರೆ ಯಾವ ಕೆಲಸವೂ ಕೂಡ ಆಗುವಂಥದ್ದಲ್ಲ. ಅದರಲ್ಲಿ ಕೆಲವು ನ್ಯೂಸ್ಗಳು ಬರ್ತದೆ ಅಥವಾ ಬೇರೆ ಬೇರೆ ಭಕ್ತಿಗೆ ಸಂಬಂಧಪಟ್ಟಂತ ವಿಚಾರಗಳು ಬರ್ತದೆ. ಅದನ್ನು ನಾವು ತಿಳ್ಕೊಂಡಾಗ ನಮ್ಮ ಮನೆಯ ಮಕ್ಕಳು ಕೂಡ ಅದನ್ನು ಅನುಸರಿಸ್ತಾರೆ. ನಾವು ಕೂಡ ಮೊಬೈಲಲ್ಲಿ ಇನ್ನಿತರಲ್ಲಿ ಮಗ್ನರಾದಾಗ ಮಕ್ಕಳು ಕೂಡ ಅದನ್ನು ನನ್ನ ಶಾಲೆಯಲ್ಲಿ ಹೇಳಲಿಕ್ಕಿದೆ. ನಮ್ಮ ದೇರಳಕಟ್ಟೆಯ ನನ್ನ ತಾಯಿಯ ಹೆಸರು ಇರತಕ್ಕಂಥ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಾನು ಹೇಳಲಿಕ್ಕಿದೆ, ಮಕ್ಕಳು ಗಮನಿಸ್ತಾರೆ ಅಂತ. ಮಕ್ಕಳು ಗಮನಿಸ್ತಾರೆ, ನಮ್ಮ ಮಾಸ್ಟರ್ ಏನು ಮಾಡ್ತಾರೆ, ನಮ್ಮ ಟೀಚರ್ಸ್ ಏನು ಮಾಡ್ತಾರೆ. ಮಕ್ಕಳು ಬಹಳ ಹುಷಾರಿದ್ದಾರೆ, ಈಗ ಬಹಳ ಹುಷಾರಿದ್ದಾರೆ. ನಮಗಿಂತ ಜಾಸ್ತಿ ಮಕ್ಕಳಿಗೆ ಗೊತ್ತಿದೆ, ಯಾವುದು ಗೊತ್ತಿಲ್ಲ ಅಂತಿಲ್ಲ. ಈಗ ಮೊಬೈಲ್ ಅಂತ ಇದ್ರೆ ಆ ಮೊಬೈಲ್ ನಮಗೇನು ಗೊತ್ತು, ನಾವೇನು ಮಾಡ್ತೀವಿ, ಒಂದು ವಾಟ್ಸಪ್ ಮಾಡ್ತೀವಿ, ಯಾರಿಗಾದ್ರೂ ಒಂದು ಮೆಸೇಜ್ ಹಾಕ್ತೀವಿ, ಅಥವಾ ಯಾರ ಹತ್ರ ಆದ್ರೂ ಮಾತನಾಡಲಿಕ್ಕೆ ಇದ್ರೆ ಮಾತನಾಡ್ತೇವೆ, ಫೋನ್ ಬಂದರೆ ತೆಗಿತೀವಿ. ಆದರೆ ಮಕ್ಕಳಿಗೆ ಆಗಲ್ಲ, ಎಲ್ಲವೂ ಗೊತ್ತಿದೆ. ಆದರೆ ನಾನು ಹೇಳುವಂಥದ್ದು ಮೊಬೈಲ್ ಬೇಕು, ಅದರಲ್ಲಿ ಬೇಕಾದನ್ನು ಮಾತ್ರ ನಾವು ತಿಳ್ಕೊಳ್ಬೇಕು. ಬೇಡದ್ದು ಬೇಕಾದಷ್ಟಿದೆ, ಆದರೆ ಅದನ್ನು ನೋಡುವಂಥದ್ದು, ನಮಗೆ ಯಾವುದು ಬೇಕು ಅದನ್ನು ನಾವು ತಿಳ್ಕೊಂಡು ಇವತ್ತು ಯಾವುದೇ ಒಂದು ಈಗ ವೀರ ಸಾವರ್ಕರ್ನ ಬಗ್ಗೆ ಬಹಳಷ್ಟು ಗಲಾಟೆ ಆಗ್ತಾ ಇದೆ. ವೀರ ಸಾವರ್ಕರ್ನ ಬಗ್ಗೆ ಒಂದು ಅವರು ಹೇಳಿದ್ರು, ನಾನು ಈಗ ಅದನ್ನು ಇನ್ನಷ್ಟು ಉದ್ವೇಗವಾಗಿ ಮಾತಾಡಲಿಕ್ಕೆ ನಾನು ಹೋಗುವಂತಹದ್ದಲ್ಲ. ವೀರ ಸಾವರ್ಕರ್ನ ಬಗ್ಗೆ ನೀವು ಒಂದು ಬಾರಿ ಗೂಗಲಲ್ಲಿ ವೀರ ಸಾವರ್ಕರ್ ಅಂತ ಹೇಳಿದ್ರೆ ಎಲ್ಲ ಪರಿಚಯ ಬರ್ತದೆ. ವೀರ ಸಾವರ್ಕರ್ ಯಾರು, ಅವರು ಸ್ವಾತಂತ್ರ್ಯಕ್ಕೆ ಬಗ್ಗೆ ಏನು ಮಾಡಿದ್ದಾರೆ, ಅವರ ತ್ಯಾಗ ಏನು, ಬಲಿದಾನ ಏನು, ಎಲ್ಲವೂ ಗೊತ್ತಿದೆ. ಎಂಥ ಜನಗಳು ನಾವು ಈ ರೀತಿಯಲ್ಲಿ ವ್ಯವಸ್ಥೆ ಮಾಡುವಂಥದ್ದು. ಕ್ಷುಲ್ಲಕ ಕಾರಣಕ್ಕೆ ಏನಾದರೂ ಒಂದು ದೊಮ್ಮೆ ಗಲಾಟೆ ಮಾಡಿ ಜನಗಳಲ್ಲಿ ಒಂದು ರೀತಿಯಾದ ಅಂತರವನ್ನು ಮಾಡತಕ್ಕಂಥ ಜನಗಳಿರುವಂಥ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಬಹಳಷ್ಟು ಜಾಣರಾಗಿ ಅತ್ಯಂತ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ನಿಭಾಯಿಸುವಂತಹ ವ್ಯವಸ್ಥೆ ನಮ್ಮದಾಗಬೇಕಾಗಿದೆ. ಇವತ್ತು ನಮ್ಮ ಅಶ್ವಗೋಲ್ ಯುವಕ ಮಂಡಲದ ಈ ಒಂದು ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಯುವಕ ಮಂಡಲಕ್ಕೆ ಅದರದ್ದೇ ಆದಂಥ ಹೆಸರಿದೆ. ಬಹಳಷ್ಟು ಕೆಲಸ ಕಾರ್ಯಗಳನ್ನು ಸಮಾಜಮುಖಿ ಮಾಡತಕ್ಕಂಥ ಇವಲ್ಲಿ ಹಿರಿಯರಾದ ಸೀನಣ್ಣನವರು ಕೂತಿದ್ದಾರೆ. ಅವರು ಎಷ್ಟು ಯುವಕರಿಗೆ ಅವರು ದಾರಿದೀಪ ಆಗಿದ್ದಿರಬಹುದು. ನಾವಿವತ್ತು ಮಹಾತ್ಮ ಗಾಂಧಿ ಜಯಂತಿ ಆಚರಣೆ ಮಾಡ್ತೀವಿ, ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತೀವಿ, ವೀರ ಸಾವರ್ಕರನ್ನ ನೆನಪು ಮಾಡ್ತೀವಿ, ಭಗತ್ ಸಿಂಗ್ ಅನ್ನ ನೆನಪು ಮಾಡ್ತೀವಿ, ಎಲ್ಲ ಹಿರಿಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ನೆನಪು ಮಾಡ್ತೀವಿ, ಬಾಲಗಂಗಾಧರ್ ತಿಲಕ್ರವರು ನಾಡ್ದು ಬರ್ತದೆ ಗಣೇಶೋತ್ಸವ. ನಮ್ಮ ಹಿಂದೂ ಸಮಾಜದ ಸಂಘಟನೆಗೆ ಬೇಕಾಗಿ ಅವರೇನು ಆ ಗಣೇಶೋತ್ಸವವನ್ನು ಆಚರಣೆ ಅಂದಿನಿಂದ ಇಂದಿನವರೆಗೆ ನಾವು ಅದನ್ನು ಆಚರಿಸಿಕೊಂಡು ಬಂದಿದ್ದೀವಿ. ಆ ಪುಣ್ಯಾತ್ಮರ ಜನ್ಮದಿನವ ಅಥವಾ ಪುಣ್ಯ ಸ್ಮರಣೆನ ನಾವು ಮಾಡುದು ಯಾಕೆ ಅಂತ ಹೇಳಿದ್ರೆ, ಒಂದು ಛಾಯರನ್ನು ಇಟ್ಟು, ಒಂದು ಭಾವಚಿತ್ರವನ್ನು ಇಟ್ಟು, ಒಂದು ಹೂವಾರ ಹಾಕಿ ಸ್ವಲ್ಪ ಪುಷ್ಪಾರ್ಚನೆ ಮಾಡಿ ಅಲ್ಲಿಗೆ ಮುಗಿಲಿಲ್ಲ. ನಾನೇ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಆ ಪುಣ್ಯಾತ್ಮರು ನಡೆದು ಬಂದಂಥ ದಾರಿ ಏನಿದೆ, ಅವರ ಆದರ್ಶಮಯವಾದ ಜೀವನಗಳೇನಿದೆ, ಅದರಲ್ಲಿ 100ಕ್ಕೆ 100 ಪಾಲಿಸಲಿಕ್ಕೆ ನಮ್ಮದು ಸಾಧ್ಯನೇ ಇಲ್ಲ. ಅಲ್ಲಿ ಸ್ವಲ್ಪ ಅಂಶವನ್ನಾದರೂ ಕೂಡ ನಾವು ನಮ್ಮ ಜೀವಮಾನದಲ್ಲಿ ಅಳವಡಿಸಬಹುದಾ, ಆ ವಿಚಾರಗಳನ್ನು ನಾವು ನಮ್ಮ ಮಕ್ಕಳಿಗೆ ನಾವು ತಿಳಿಸಬಹುದಾ, ಇದು ನಮಗೆ ಬೇಕಾಗಿರುವಂಥದ್ದು. ಈ ರೀತಿಯ
ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ 4 ಜನರ ಹತ್ರ ಒಂದು ಈ ರೀತಿಯಾದ ಮಾತನಾಡಿಸಿದಾಗ ಒಂದು ರೀತಿಯಾದ ಸ್ವಲ್ಪನಾದರೂ ಬದಲಾವಣೆ ಖಂಡಿತವಾಗಿಯೂ ಆಗಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನಮ್ಮ ಅಸೈಗೋಲಿ ಯುವಕ ಮಂಡಳದ ಈ ಒಂದು ಸಾರ್ವಜನಿಕ ಮೊಸರುಗುಡಿಕೆ ಉತ್ಸವ ಸಮಿತಿಯವರು ನಾನು ಬರುವಾಗ ನೋಡಿದೆ ಎಂತಹ ಒಂದು ಸಂಭ್ರಮ. ಆ ಸಂಭ್ರಮ ಯಾವ ರೀತಿ ಇರಬೇಕು, ಅದು ನಿಜವಾಗಿ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ಇದನ್ನು ಉಳಿಸಬೇಕು ಅಂತಂದ್ರೆ ಈ ರೀತಿಯಾದ ಸಂಘ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ. ಇವತ್ತು ಅಸೈಗೋಲಿ ಯುವಕ ಮಂಡಲ ಇಲ್ಲಿ ಇರದೇ ಇರ್ತಿದ್ರೆ ಈ ಮೊಸರುಗುಡಿಕೆ ಉತ್ಸವ ಆಗ್ತಿತ್ತ, ಅಥವಾ ಇನ್ನಿತರ ಸಂಘ ಸಂಸ್ಥೆಗಳು ಮಾಡುವಂತ ಕೆಲಸ ಕಾರ್ಯಗಳು ಇದೆಲ್ಲವೂ ಕೂಡ ಮಾದರಿಯಾಗಿರ್ಬೇಕು. ನಾವು ಯಾವತ್ತೂ ಕೂಡ ಹೇಳುವಾಗ ನಾವು ಹೇಳ್ತೀವಿ ಜನನ, ಜೀವನ, ಮರಣ ಅಂತೇಳಿ. ಈ 3 ಹಂತಗಳಲ್ಲಿ ಆ ಮಧ್ಯಭಾಗದ ಜೀವನ ಬಹಳ ಶ್ರೇಷ್ಠವಾದದ್ದು. ಮನುಷ್ಯ ಜನ್ಮದಲ್ಲಿ ಹುಟ್ಟುವುದೇ ಬಹಳ ಶ್ರೇಷ್ಠ ಅಂತ ನಮ್ಗೆ ಗೊತ್ತೇ ಇಲ್ಲ. ನಾವು ಹುಟ್ಟಿದ್ದು ನಾವು ಎಲ್ಲ ಅತಿಥಿಗಳು ಮಾತನಾಡಿದ್ವಿ. ಆದರೆ ಜನನ, ಮರಣ ನೋಡಿ, ಮರಣ ನಾವು ಹುಟ್ಟುವಂಥದ್ದು ಸಾಯಲಿಕ್ಕೆ ನಮ್ಗೆ ಗೊತ್ತಿದೆ. ನಾವು ಒಂದು ಸಂತೋಷದ ಉದಾಹರಣೆ ಕೊಟ್ಟರು, ಒಂದು ಎಕ್ಸ್ ಮಿಲಿಟರಿ ಅವರ ಉದಾಹರಣೆನೇ ಕೊಟ್ಟರು. ನಮಗೆ ಯಾವಾಗ ನೀರಿನ ಮೇಲಿನ ಗುಳ್ಳೆ ಅಂತೇಳಿ ಯಾವಾಗ ನಮ್ಮ ಈ ಮಾತು ನಿಲ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಭಗವಂತನಿಗೆ ಮಾತ್ರ ಗೊತ್ತು. ಆದರೆ ಆ ಜೀವನ ಎಂಬ ಪವಿತ್ರವಾದಂಥ ಆ ಒಂದು ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ನಾವು ಇರುವಂಥದ್ದು. ಸಮಾಜ ನನಗೆ ಏನು ಕೊಟ್ಟಿದೆ ಅಂತ ಹೇಳೋದಕ್ಕಿಂತ ಸಮಾಜಕ್ಕೆ ನಾನು ಏನು ಕೊಟ್ಟಿದ್ದೇನೆ ಅದು ಬಹಳ ಮುಖ್ಯವಾಗ್ತದೆ. ಆ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕಾಗಿದೆ. ಆವಾಗ ಮಾತ್ರ ಒಂದು ಸದೃಢವಾದ ಸಮಾಜ, ಆ ಮೂಲಕ ಒಂದು ಸುಂದರವಾದ ಭಾರತದ ಕಲ್ಪನೆಯು ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ಮೂಲಕ ನಾವು ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು. ನಾವು ಕೇವಲ ಹುಟ್ಟುವುದು, ಸಾಯುವುದು ಅಂತಲ್ಲ, ಆ ಜೀವನದಲ್ಲಿ ನಾವು ಒಂದೆರಡು ಜನರಿಗೆ, ಒಂದು ಅಸಹಾಯಕರಿಗೆ, ಯಾರದ್ದಾದ್ರೂ ಒಬ್ಬರಿಗೆ ಒಬ್ಬ ಕೈಯನ್ನ ಹಿಡಿದು ಮೇಲೆತ್ತಬಹುದಾ, ಆ ಕೈಯನ್ನ ಹಿಡಿದ ಕೈಯಿಂದ ಅವನ ದಡವನ್ನು ಸೇರಿಸಬಹುದು. ಆ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ದೇವರು ಮೆಚ್ಚುವಂತ ಕೆಲಸ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಡಿ ಇಡೋಣ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯಿಂದ ಕೆಲಸವನ್ನು ಮಾಡೋಣ. ಒಂದು ಚಪ್ಪರದ ಅಡಿಯಲ್ಲಿ ನಾವು ಯಾರೇ ಈಗ ಸ್ವಲ್ಪ ಹೊತ್ತಾದಾಗ ನಾವು ನಮ್ಮ ಮನೆಗೆ ಹೋಗ್ತೀವಿ. ಆದರೆ ಈಗ ನಾವು ಕೂತಿದ್ದೀವಲ್ಲ, ಈ ವ್ಯವಸ್ಥೆ ನಾವು ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆ ನಮ್ಮಲ್ಲಿ ಖಂಡಿತವಾಗಿಯೂ ಬರಬೇಕು. ಯಾವುದೇ ರೀತಿಯ ವ್ಯತ್ಯಾಸ ಖಂಡಿತವಾಗಿಯೂ ಬರುವುದಿಲ್ಲ. ಯಾವ ಕಾರ್ಯಕ್ರಮವೂ ಕೂಡ ಯಶಸ್ವಿಯಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ, ಇವತ್ತು ಅಸೈಗೋಲಿ ಯುವಕ ಮಂಡಲ ರಿಜಿಸ್ಟರ್ಡ್ ಅಸೈಗೋಲಿ ಮತ್ತು ಸಾರ್ವಜನಿಕ ಮೊಸರುಗುಡಿಕೆ ಉತ್ಸವ ಸಮಿತಿಯವರು ಈ ಮಾಡಿದ ಕಾರ್ಯಕ್ರಮ ನಿರಂತರವಾಗಿ 34 ವರ್ಷ, ನಾವು ಮೊನ್ನೆ 75ನೇ ವರ್ಷದ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿದ್ವಿ. 75ನೇ ವರ್ಷ ಸ್ವಾತಂತ್ರ್ಯವನ್ನು ಆಚರಣೆ ಮಾಡಿದ್ವಿ. ಇಡೀ ದೇಶದಾದ್ಯಂತ ಮನೆಗಳಲ್ಲಿ ನಾವು ಧ್ವಜವನ್ನು ಹಾರಿಸಿದ್ವಿ. ಇನ್ನು 25 ಕಳೆದ್ರೆ 100 ವರ್ಷ ಆಗ್ತದೆ. ನಾವೆಲ್ಲ ಆವಾಗ ಇದ್ದೇವೆ ಇಲ್ಲವ ಅಂತ ಗೊತ್ತಿಲ್ಲ. ಆದರೆ 75ನೇ ವರ್ಷ ಸ್ವಾತಂತ್ರ್ಯವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ವಿ. ಒಂದು ಬಾರಿ ನನಗೆನ್ನಿಸಿದ್ದು ಏನು ಅಂತ ಹೇಳಿದ್ರೆ, ನಾನು ಕೂಡ ಸ್ವಾತಂತ್ರ್ಯದಲ್ಲಿ ಹೋರಾಟ ಮಾಡಿದ್ನ ಅಂತೇಳಿ ಒಂದು ರೀತಿಯ ಭಾವನೆ ನಮಗೆ ಆಗಿದೆ. ಈ ನಿಟ್ಟಿನಲ್ಲಿ 34 ವರ್ಷ ಈ ಒಂದು ಉತ್ಸವ ಸಮಿತಿ ಮಾಡಿದಂಥ ಕಾರ್ಯಕ್ರಮ ಇನ್ನೂ ಅದು 50 ವರ್ಷ ಆಗಬೇಕು, ಶತಮಾನೋತ್ಸವ ಮಾಡಬೇಕು. ನಮಗಿಂತ ಹಿಂದೆ ಬರತಕ್ಕಂಥ ನಮಗೆ ಈಗ ಅಧ್ಯಕ್ಷರಾಗಿದ್ದಾರೆ, ಗೌರವ ಅಧ್ಯಕ್ಷರಾಗಿ ಸಂತೋಷನ ಇದ್ದಾರೆ. ಸಂತೋಷನ ನಮ್ಮ ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಇನ್ನು ಮುಂದಕ್ಕೆ ಅಧ್ಯಕ್ಷರಾಗ್ತಾರೆ. ಆ ರೀತಿ ಬರತಕ್ಕಂಥ ಎಲ್ಲರೂ ಕೂಡ ಉತ್ಸಾಹದಿಂದ ಪ್ರತಿ ವರ್ಷ ಮತ್ತು ಉತ್ಸಾಹದಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತನುಮನ ಧನದ ಸಹಕಾರವು ಕೂಡ ಸಿಕ್ಕಿದಾಗ ಕಾರ್ಯಕ್ರಮ ಯಶಸ್ವಿಯಾಗ್ತಿದೆ. ಒಟ್ಟಿನಲ್ಲಿ ಬರತಕ್ಕಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆಯಿಂದ ಸದೃಢವಾದ ನೋಡಿ, ಪ್ರಧಾನಮಂತ್ರಿ ಮೋದಿಜಿಯವರು ದಿನದ 24 ಗಂಟೆ ದೇಶಕ್ಕಾಗಿ ಯಾವ ರೀತಿ ಕೆಲಸವನ್ನು ಮಾಡ್ತಾರೆ. ಒಂದು ಬಾರಿ ನಾವು ಯೋಚನೆ ಮಾಡೋಣ, ಎಂತೆಂಥ ಪ್ರಧಾನಿಗಳನ್ನು ನಾವು ಕಂಡಿದ್ದೇವೆ. ಎಂತೆಂಥ ಪ್ರಧಾನಿಗಳು ನಮ್ಮಲ್ಲಿದ್ದರು. ಎಲ್ಲ ಪ್ರಧಾನಿಗಳು ಕೆಲಸ ಮಾಡಿ ಎಲ್ಲರೂ ಮಾಡಿದ್ದಾರೆ, ಎಲ್ಲ ಪ್ರಧಾನಿಗಳು ಕೆಲಸ ಮಾಡಿದ್ದಾರೆ. ಆದರೆ ನರೇಂದ್ರ ಮೋದಿಜಿಯವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಭಾರತದ ಸಂಸ್ಕೃತಿ, ಈ ಸನಾತನ ಧರ್ಮ, ಆಚಾರ, ವಿಚಾರ ಇದೆಲ್ಲವನ್ನು ಕೂಡ ಯಾವ ರೀತಿ ನಾನು ಗಟ್ಟಿ ಮಾಡಬಹುದು, ಜನಸಾಮಾನ್ಯರಿಗೆ ಯಾವ ರೀತಿ ನಾನು ಪ್ರೇರಕ ಶಕ್ತಿ ಆಗಬಹುದು, ಆ ಮೂಲಕ ಕೆಲಸವನ್ನು ಮಾಡುತ್ತಿರುವಂತಹ ಪ್ರಧಾನಿಯವರು ನಮ್ಗೆಲ್ರಿಗೂ ಕೂಡ ಮಾದರಿ. ಇವತ್ತು ವಿಶ್ವವೇ ಭಾರತದ ಕಡೆ ನೋಡ್ತದೆ. ಒಂದು ಕಾಲದಲ್ಲಿ ಪ್ರಧಾನಮಂತ್ರಿ ಹೋಗುವಾಗ ಅಮೆರಿಕದವರು ನಮ್ಮಲ್ಲಿಗೆ ಬರಬೇಡಿ ಅಂತ ವೀಸಾವನ್ನ ನಿರಾಕರಿಸಿದ ನೋಡಿದ್ವಿ. ಈಗ ಕರೀತಾ ಇದ್ದಾರೆ. ಮೊನ್ನೆ ನಾನೊಂದು ಮಾಧ್ಯಮದಲ್ಲಿ ನೋಡಿದೆ, ಪ್ರಧಾನಮಂತ್ರಿಯವರು ಮುಂದಕ್ಕಿದ್ದಾರೆ. ಅಮೆರಿಕದ
ಅಧ್ಯಕ್ಷರು ಹಿಂದಿನಿಂದ ಬಿಡ್ತಾಡ್ತಾರೆ. ಅವರನ್ನು ಮಾತಾಡಿಸಿ ಅಂಥ ಪರಿಸ್ಥಿತಿ, ಅಂಥ ವ್ಯವಸ್ಥೆಗೆ ನಮ್ಮ ಭಾರತ ಬಂದು ನಿಂತಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಮುಂದೊಂದು ದಿನ ವಿಶ್ವಗುರುವಾಗಿ ಭಾರತ ಎದ್ದು ನಿಲ್ಲುವಂಥದ್ದು ಸತಸಿದ್ಧ. ಆ ಮೂಲಕ ನಾವೆಲ್ಲರೂ ಕೂಡ ನಮ್ಮ ನಮ್ಮ ರಾಷ್ಟ್ರ ಪ್ರೇಮವನ್ನ, ದೇಶ ಪ್ರೇಮವನ್ನ ಉದ್ದೀಪನಗೊಳಿಸಿ ಭವ್ಯ ಭಾರತದ ಕನಸನ್ನ ನಾವೆಲ್ಲ ಕಂಡಂತ ಭವ್ಯ ಭಾರತವನ್ನ ಕಟ್ಟುವಂತ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ಅಸೈಗೋಲಿ ಯುವಕ ಮಂಡಲ ಮತ್ತು ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳಿಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನಡೆಯಲಿ ಅಂತ ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಬೇಡುತ್ತಾ ನಮ್ಗೆಲ್ಲರಿಗೂ ಕೂಡ ಶ್ರೀದೇವರು ಒಳ್ಳೆದನ್ನು ಮಾಡಲಿ ಅಂತ ಹೇಳ್ತಾ ಒಂದು ಕಿರು ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಅನ್ನು ಪಡೆದುಕೊಂಡಂತ ಸತೀಶ್ ಕೊಂಡಜ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಒಬ್ಬ ಚಂದ್ರರಾಜ್ ಪೂಂಜರು ಶಾಲೆ ಓದಿಸಿ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅವರನ್ನ ಹೇಳಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು. ಜೋರಾದ ಚಪ್ಪಾಳೆಯೊಂದಿಗೆ ಸತೀಶ್ ಕೊಣಜಿ ಅವರನ್ನ ಅಭಿನಂದಿಸುವ. ನಮ್ಮ ಇಲ್ಲಿ ಈತೊಂಜಿ ವಿಜೃಂಭಣೆಡು ಈತೊಂಜಿ ಶೋಕುಡು ಈತೊಂಜಿ ಎಡ್ಡೆ ಕಾರ್ಯಕ್ರಮ ನಡಪಡುವುದನ್ನ ಐಕೆ ಪ್ರಥಮವಾದ ಮುಲ್ಪದ ಮಾತಾ ಕಾರ್ಯಕರ್ತರ ಕಾರಣ ದಾಯಂದು ಪಂಡ ಮುಲ್ಪ ಪ್ರತಿಯೊಂದು ಸಂಘಟನೆಲ್ಲ ಉಂಡು. ನಮ್ಮ ಅಯ್ಯಪ್ಪ ಭಜನಾ ಮಂದಿರಪ್ಪು, ನಾಗಬ್ರಹ್ಮಪ್ಪು, ಯುಗ ಫ್ರೆಂಡ್ಸ್ ಉಪ್ಪು, ಕಕ್ಕೆ ಮಜ್ಜಲ್ದ ಗಣೇಶೋತ್ಸವ ಸಮಿತಿ ಉಪ್ಪು, ಅಂಚನೆ ವಿಶ್ವ ಹಿಂದೂ ಪರಿಷತ್ ಜೆಸಿ ಸಂಸ್ಥೆ ಉಪ್ಪು, ವಿಶ್ವ ಹಿಂದೂ ಪರಿಷತ್ ಉಪ್ಪು, ಬಜರಂಗ ದಳಪ್ಪು ಮೆಕ್ಕಲು ಮಾತೇರ್ಲ ಈತ ಸಂಸ್ಥೆ ಇತ್ತನ್ಲ ಈ ಒಂದು ಅಷ್ಟಮಿದ ಕಾರ್ಯಕ್ರಮಗೂ ಮಾತೇರ್ಲ ಮೂಲ ಬತ್ತು ಒಂಜೇ ಪಂಡ ತೂಪಾದ ಕೊಡ್ತೀರಿ ಅಂಚೆ ಅದು ನನ್ನ ಮಿತ್ತಗಳ ಎಡ್ಡೆ ಕಾರ್ಯಕ್ರಮ ಆವಡು ಪಂಡೊಂದು ಅಂಚಿನ ಎಂಕ ಅವಕಾಶ ಒಂಜಿ ಸಂತೋಷನ ನೇತೃತ್ವಡು ಎಂಕೊಂಜಿ ಅವಕಾಶ ತಿಕ್ಕದಂಡು ಮೂಲು ಯಾನು ನಿಜವಾದ ಈ ನೆಕ್ಕತ್ತು ಯಾನು ಕಾರ್ಯಕರ್ತೆ ಅದೇ ಉಪ್ಪುನಿ ಯಾನು ಓಲ್ ಬೋಂಡಲ್ಲ ಸಂತೋಷನ ಗೊತ್ತು ಎಂಗ್ಲು ಒಗೆನಾಡ ದೇವಸ್ಥಾನ ಹೋಗುತ್ತೆ ಎಂಗ್ಲು ಕಾರ್ಯಕರ್ತೆರೆ ಅದು ಉಪ್ಪುನಿ ಎಂಗ್ಲು ಈ ನೆಕ್ಕ ಮಾತಂದು ಜಾಂಡ್ಲ ನನ್ನ ಮಿತ್ತಗಳ ಯಾನು ಓವು ಇತ್ತಲ್ಲ ಈ ಕಾರ್ಯಕರ್ತೆ ಅದೇ ಯಾನು ಮೂಲ ಕೆಲಸ ಮಾಡ್ಕೊಂಡು ಸಂತೋಷನ ಆಶ್ವಾಸನೆ ಕೊರೊಂದು ಎನ್ನರಡ್ಡು ಪಾತ್ರ ಅಂತ ಅಂಚನೆ ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಈ ಒಂಜಿ 34ನೇ ವರ್ಷದ ಈ ಒಂಜಿ ಸಭಾ ಕಾರ್ಯಕ್ರಮದ ಒಂಜಿ ಸಭಾ ಅಧ್ಯಕ್ಷನ ವಹಿಸಿನ ಅಮ್ಮ ಚಂದ್ರಶೇಖರ್ ಶೆಟ್ಟಿ ಮಂಟಮ್ಮೆ ಬೆಳಗ್ಗೆ ಎಂಗ್ಲ ಅಡ್ಡು ಯೋಗ ಮಂಡಲ ಮತ್ತು ಬೊಕ್ಕ ಸಾರ್ವಜನಿಕ ಮೊಸರು ಸಮಿತಿಯ ಪರವಾದ ಅದಕ್ಕೆ ಆತ್ಮೀಯ ಒಂದು ಕೃತಜ್ಞತೆ ಸಲ್ಲಿಸ ಒಂದಿಲ್ಲ ಅಂಚನೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಮೈಸೂರು ಲ್ಯಾಂಡ್ಸ್ ಅಂಚನೆ ಅಲೆಮಾರಿ ನೇತ ಒಂದು ನಿಗಮದ ಅಧ್ಯಕ್ಷರಾಯಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂಚನೆ ದೇವರನ್ನ ಬೆಟ್ಟು ನಮ್ಮ ದೇವಸ್ಥಾನದ ಮುಖ್ಯಸ್ಥರಾಯಿನ ಚಂದ್ರರಾಜ್ ಪೂಂಜೇರೆ ಅಂಚನೆ ಅಯ್ಯಪ್ಪ ನೇತ ಅಧ್ಯಕ್ಷರಾಯಿನ ಸೀತಾರಾಮ ಅಂಚನೆ ನಮ್ಮ ಹಿರಿಯರಾಯಿನ ನನ್ನ ಬಂಧು ಆಯ್ನ ರವೀಂದ್ರ ರಾಯ್ ಅಂಚನೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಕೊಣಾಜ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಯಿನ ರಾಮಕೃಷ್ಣ ಅಂಜನೆ ಈ ಒಂದು ಕಾರ್ಯಕ್ರಮಗಳ ನಮ್ಮ ಸಹಕಾರವನ್ನು ಅಂಚನೆ ನಮ್ಮ ಒಂದು ಆನಂದ ಅಸೇಗೋಲಿ ಅಂಜನೆ ತ್ಯಾಗಂ ಶ್ರೀನಿವಾಸ ಶೆಟ್ಟರು ಅಂಜನೆ ನಮ್ಮ ವಿಶ್ವನಾಥ ನಾಯ್ಕರು ಅಂಜನೆ ನಾರಾಯಣ್ ರೈಕುಳು ಪುಷ್ಪತಮ್ಮ ಅಂಚನ್ ಪದ್ಮನಾಭ ಗಟ್ಟಿ ಪಕ್ಕ ನಮ್ಮ ಮೋಹನ್ ಸಿರ್ಲಾಲ್ ರಮೇಶ್ ರೈ ಪಟ್ಟೋರಿ ಅಂಜನೆ ನಮ್ಮ ಕ್ರೀಡಾ ಒಂಜಿ ನೇನು ಜವಾಬ್ದಾರಿ ನಂಚಿನ ರಾಧಾಕೃಷ್ಣ ರೈಕುಳು ಅಂಚನೆ ನಮ್ಮ ಮಾತ ಈ ಒಂಜಿ ಕಾರ್ಯಕ್ರಮ ನಮ್ಮ ಸಹಕಾರಕರನ್ನ ಮಾತ ಈ ಒಂಜಿ ಹಸೆಗೋಲು ಯುವಕ ಮಂಡಲ ಅಂಚನೆ ಸಾರ್ವಜನಿಕ ಮೊಸರುಕುಡಿ ಸಮಿತಿಯ ಮಾತ ಪದಾಧಿಕಾರಿಗಳು ಅಂಚನೆ ಈ ಒಂಜಿ ನನಗೆ ಮಾಧ್ಯಮ ಮಿತ್ರರು ಅಂಚನೆ ಇಂಚಿ ಪತ್ರಂಚಿನ ಮಾತ ಬಂಧು ಬಗೆಗೆಯರು ಅಂಚನೆ ನಮ್ಮ ಯುಗ ಫ್ರೆಂಡ್ಸ್ ಅಂಚನೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ಸಹಕಾರ ಮಂತ್ರಿ ಆಕೆ ಮಾತೇರಿಲ್ಲ ಒಂದು ಧನ್ಯವಾದ ಕೊರೊಂದು ಎನ್ನ ಧನ್ಯವಾದ ಕಾರ್ಯಕ್ರಮ
ಸರ್ವವಿನಾಶಕ ಮಹಾಗಣಪತಿ ದೇವರನ್ನು ತುದಿಗೂ ಮತ್ತೊಂದು ಶೃಂಗೇರಪ್ಪೆ ಶ್ರೀ ಶಾರದಾಂಬೆನ ಪುಣ್ಯಪಾದಗೂ ಅಡ್ಡಬಹುದೊಂದು ಈ ಮಂಡಳಿ ನೆಲೆಯಾದಂತಿನ ಸರ್ವಧರ್ಮದ ದೈವ ದೇವರನ್ನು ಉಡರೋರ್ಮೆ ನೆನವರಿಕೆ ಮತ್ತೊಂದು ನಾಟಕನಗೊಬ್ಬರ ಸಂಗಮಿತರ ಅನು ಪಟ್ಟಿನ ಮಾಲಕ್ಕೆ ನೀರು ಕೊಟ್ಟಿಸಿ ಪಟ್ಟಿನ ಮಾಲಕ್ಕೆ ಸಿಕ್ಕು ಕೊಟ್ಟಿಸಿ ನೆಲಕ್ಕೆ ಬಲಿಗೆ ಸೋದದ ಭೂಮಿಗೆ ಮಕ್ಕಳು ನಗನ ಕುಟಕ್ಕೆ ನಾಳೆ ಮಕ್ಕಳು ನ್ಯಾಯ ನೀತಿ ಧರ್ಮದ ತಡೆದು ಬದುಕಿಲ್ಲರ ಖುಷಿ ತಪ್ಪು ಮತ್ತಿ ನರಮಾನಿಗೆ ಸಾರಿಗೆ ನರ ಖುಷಿ ಕನ್ನಡ ತೊಟ್ಟಿನ ಸಜ್ಜನ ಮನೆಯರ ನಾಲಾಯಿ ಮಗುರುಚಿ ಚಕ್ಕನ 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 ಕರ್ಮ ಮಾಡಿ ಯಾರು ಮಧ್ಯೆ ಒಂದಲ್ಲಿ ನಾನು ಆಗ್ಲ ನಾಳೆ ಮಗುರುಚಿ ಮಾಡಿ What?